ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಬಿರಿದು ಸ್ತುತಿಸಿ ಅಂಬುನಿಧಿಯ
ರಹಸ್ಯವನ್ನು ಯಾರಿಂದಲೋ ಭೇಟಿಸಲಾಗುವುದು, ಅಲೆಯಲಾಗದು, ಕಲೆಯಲು ಆಗದು. ಹಾಗಾಯಿತಲ್ಲವೇ ನಮ್ಮ ಜೀವನವು ಕೂಡ. ನಿಗದಿಯಾದಂತಹ ಪಟ್ಟಾಭಿಷೇಕವನ್ನು ತ್ಯಜಿಸಿ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾನನವನ್ನು ಸೇರುವ ಸ್ಥಿತಿ ಒದಗಿತ್ತು. ಆ ಸಂದರ್ಭದಲ್ಲಿ ನನ್ನ ಮಡದಿಯಾದಂತಹ ಸೀತೆಯು, ತಮ್ಮನಾದಂತಹ ಲಕ್ಷ್ಮಣ ನೀನು ನನ್ನನ್ನು ಅನುಸರಿಸಿ ಮುಂದೊತ್ತಿ ಬಂದಿರಿ. ಆ ಕಾಲಕ್ಕೆ ಸರಾಯಿ ನದಿಯನ್ನು ದಾಟುತ್ತಾ ಋಷಿ ಭರದ್ವಾಜರ ಆಶ್ರಮವನ್ನು ತಲುಪಿದೆವು. ಅವರಿಂದ ಆಶೀರ್ವಾದವನ್ನು ಪಡೆದು ನಾವು ನೆಲೆಸಿತ್ತು ಚಿತ್ರಕೂಟದಲ್ಲಿ. ಅಲ್ಲಿಗೆ ತಮ್ಮನಾದಂತಹ ಭರತನು ಆಗಮಿಸಿ, ನೋಡಿದೆಯಾ ಮಾತು ಪ್ರೇಮಿತ್ವ ಏನೆಂಬುದನ್ನು ಲೋಕಕ್ಕೆ ಸಾರಿದ. ಪಾದುಕೆಯನ್ನು ಶಿರದ ಮೇಲೆ ಹೊತ್ತುಕೊಂಡು ಅಯೋಧ್ಯೆಗೆ ತೆರಳಿದ. ಅಲ್ಲಿಂದ ನಂತರ ನಾವು ಮುಂದೆ ಹೋಗಿ ಪಂಚವಟಿಯಲ್ಲಿ ನೆಲೆಸಿದೆವು. ಆ ಸಂದರ್ಭದಲ್ಲಿ ಹಲವು ಘಟನೆಗಳು ಘಟಿಸಿತು. ಆ ಶೂರ್ಪಣಖಿಯ ಕರ್ಣವನ್ನು ಭೇದಿಸಿ ಆನಂತರ ಆ 14,000 ಸೇನೆಯನ್ನು ನಾಶಪಡಿಸಿದೆವು. ಆನಂತರ ಮಾಯಾಮೃಗದ ಘಟನೆಯೂ ಘಟಿಸಿತು. ನಿನಗೂ ಚೆನ್ನಾಗಿಯೇ ತಿಳಿದಿದೆ. ಚಿನ್ನದ ಜಿಂಕೆಯನ್ನು ಬೆನ್ನಟ್ಟಿ ಹೋದಂತಹ ಸಂದರ್ಭದಲ್ಲಿ ಸೀತಾ ಅಪಹರಣವೇ ಆಗಿ ಹೋಯಿತು. ಅದನ್ನು ಮಾಡಿದವ ದಶಗಂಟ ರಾವಣ ಎಂಬುದು ಜಟಾಯುವಿನ ಮೂಲಕ ನಮಗೆ ತಿಳಿಯಿತು. ಆನಂತರ ಅಲ್ಲಿಂದ ಸೀತಾನ್ವೇಷಣೆಯ ಕಾರ್ಯವನ್ನು ತೊಡಗಿಸಿ ಮುಂದೆ ಬಂದಾಗ ಪಂಪಾ ನದಿಯ ತೀರದಲ್ಲಿ ಹನುಮಂತನ ಭೇಟಿಯಾಯಿತು. ಅವನಿಂದಲೇ ಸುಗ್ರೀವನ ಜೊತೆ ಸ್ನೇಹವೂ ಬೆಳೆಯಿತು. ಅವನಿಗೆ ಪೀಡನೆ ಕೊಡುತ್ತಿದ್ದಂತಹ ವಾಲಿಯನ್ನು ವಧಿಸಿ ಅವನಿಗೆ ಕಿಷ್ಕಿಂಧ ಅಧಿಪತಿಯನ್ನು ಕೊಟ್ಟೆ. ಮಳೆಗಾಲ ಕಳೆದ ನಂತರ ಸೀತಾನ್ವೇಷಣೆಯ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತೇನೆ ಎಂಬ ವಚನವನ್ನು ನೀಡಿದ್ದ. ಮಳೆಗಾಲ ಕಳೆಯುತ್ತಾ ಬಂದರೂ ಆತನ ಸುದ್ದಿಯೇ ಇಲ್ಲ. ಹಾಗಾಗಿ ನಿನ್ನೆಯ ದಿವಸ ನಿನ್ನನ್ನೇ ಕರೆದು ಅವನ ಬಳಿ ಹೋಗಲು ಹೇಳಿದ್ದೆ. ಹೋದ ಕಾರ್ಯ ಏನಾಯಿತು? ಅಗ್ರಜ ಸೀತಾನ್ವೇಷಣೆ ಕಾರ್ಯದಲ್ಲಿ ಸಹಾಯಕನಾಗುತ್ತೇನೆ ಎಂದು ಸುಗ್ರೀವನಾಡಿದ ಮಾತು ನಿಜ. ವಾಲಿನ ನಿರ್ದೇಶಿಸಿದ ಬಳಿಕ ನಿನ್ನೆ ವಿಚಾರಕ್ಕಾಗಿ ಸುಗ್ರೀವನಲ್ಲಿಗೆ ಹೋಗಿದ್ದೆ. ಏನಾಯ್ತು? ಅವರು ಕಪಿಸೇನ ಸಮೇತ ಇಲ್ಲಿಗೆ ಬರುತ್ತಾರೆಂದು ಹೇಳಿದ್ದಾರೆ ಅಣ್ಣ. ಹೌದೇ? ಅದು ನೋಡು ಬರುತ್ತಾರೆ.
ಮಗಳ ಬಿಡುಗಲಿಗರು ನೋಡಿದ ಸುಗ್ರೀವನೋಳು ನನ್ನ ತಮ್ಮನಾಡುವಂತಹ ಮಾತುಗಳನ್ನು ಕೇಳುವಾಗ ಹಾ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹಾ ಅವನ ಮಾತು ಮುಗಿಯುವುದರೊಳಗೆ ಹಾ. ನೀನು ನಿನ್ನ ಸೇನಾ ಸಮೇತ ಕಾಣಿಸಿಕೊಂಡಿದ್ದೀಯ. ಕೇವಲ ಕಪಿವೀರರು ಮಾತ್ರವಲ್ಲ, ಪರಲೋಕ ಸಂತತಿಗಳನ್ನೂ ಕಾಣುತ್ತಾ ಇದ್ದೇನೆ. ಹೌದು ಸ್ವಾಮಿ. ಬಹಳ ಸಂತೋಷವಾಯಿತು. ಹಾ ಈ ಕಾಲಕ್ಕೆ ಸೀತಾನ್ವೇಷಣೆಯ ಬಗ್ಗೆ ಯೋಚಿಸುತ್ತಾ ಇದ್ದೆ. ಹಾ ಈ ಕುರಿತು ನಿನ್ನ ಮಾತುಗಳೇನು? ಸ್ವಾಮಿ ಭುವಿ ಬಾಲ ಶಿಖಾಮಣಿ ರಾಮಚಂದ್ರ ಭೂಮಿ ಬಾಲ ಶಿಖಾಮಣಿ ರಾಮಚಂದ್ರ ದೇವ ಕಮಲಲೋಚನ ಸಾಧು ಗುಣಗಾತ್ರ ದೇವ ಕಮಲಲೋಚನ ಸಾಧು ಗುಣಗಾತ್ರ ನಿಬಿಡದೊಳಗೆ ನಾಲ್ಕು ದೆಸೆಗಳರಿದ್ದರು ನಿಮಿಷದೊಳಗೆ ನಾಲ್ಕು ದೆಸೆಗಳರಿದ್ದರು ನಿಮ್ಮ ಕೋಮಲಾಗಿಯನ್ನು ತಂದು ತೋರುವೆನು ನಿಮಿಷದೊಳಗೆ ನಾಲ್ಕು ದೆಸೆಗಳರಿದ್ದರು ನಿಮ್ಮ ಕೋಮಲಾಗಿಯನ್ನು ತಂದು ತೋರುವೆನು ಭೂಮಿ ಬಾಲದಿ ಗಾವಡಿ ರಾಮಚಂದ್ರ ಸ್ವಾಮಿ ಮೊತ್ತಮೊದಲಾಗಿ ಸುದ್ದಿಗಳು ತಮ್ಮ ಪಾದಕ್ಕೆ ಪ್ರಣಾಮ ನಂಬಿಸಿಕೊಂಡವಳಿದ್ದೇನೆ. ಇದ್ದೇನಯ್ಯ. ಮಾತಿಗೂ ಮುಂಚೆ ಹ. ತಮ್ಮ ಬಳಿ ಕ್ಷಮೆಯನ್ನು ಯಾಚಿಸುತ್ತೇನೆ. ಯಾಕೆ? ಏಕೆ ಗೊತ್ತೇ, ಈ ಕಪಿಗಿರವನ್ನು ಒಟ್ಟು ಸೇರಿಸುವಾಗ ಸ್ವಲ್ಪ ತಡವಾಯಿತು. ಸರಿ. ಆದರೂ ಹ. ಸೀತಾಮಾತೆಯನ್ನು ಹುಡುಕುವ ಕಾರ್ಯಕ್ಕಾಗಿ ಹ. ನಮ್ಮ ಕಪಿ ಸೈನ್ಯವು ಸಿದ್ಧವಾಗಿದೆ. ಹೌದೇ? ಆ ದುರುಳ ರಾವಣನು ಹ. ಮಾತೆಯನ್ನು ಯಾವ ದಿಕ್ಕಿನಲ್ಲಿ ಅಡಗಿಸಿಟ್ಟರು, ಹ. ಮಾತೆಯನ್ನು ಹುಡುಕಿ ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹ. ಸುಗ್ರೀವನಾದ ನಾನು ಮಾತನ್ನು ನೀಡುತ್ತಾ ಇದ್ದೇನೆ. ಸರಿ. ಆದರೆ ಒಂದು, ಏನು? ನೀವು ಒಪ್ಪಿ ಕೊಟ್ಟರೆ ಹ. ನಾನು ಈ ಕಪಿ ಸೈನ್ಯಕ್ಕೊಂದು ಆಜ್ಞೆ ಮಾಡಿಬಿಡನೆ. ಹಾಗೆ ಆಗಲಿ. ರಾಮ
ರಾಮನ ಸೇವೆಗೆ ನಿನ್ನನ್ನು ನೀನೇ ತೊಡಗಿಸಿಕೊಂಡಿದ್ದೀಯ. ಹೌದಲ್ವೇ? ನೋಡಿದೆಯಾ? ಸುಗ್ರೀವನ ಆದೇಶದಿಂದ ಎಲ್ಲಾ ಕಪಿಗಳು ಉತ್ಸುಕರಾಗಿದ್ದಾರೆ. ಸೀತಾನ್ವೇಷಣೆಯತ್ತ ಎಲ್ಲರೂ ಹೋಗುವುದಕ್ಕೆ ಸಿದ್ಧರಾಗಿದ್ದಾರೆ. ಈ ಕಾಲಕ್ಕೆ ಸೇನಾ ಸಮ್ಮುಖದಲ್ಲಿ ನಿನ್ನನ್ನು ಕರೆದು ಮಾತನಾಡಿಸಲು ಒಂದು ಕಾರಣವಿದೆ. ಏನು ದೇವ? ಹನುಮಂತ, ಎಲ್ಲರೂ ಹೋದರೆ ಆ ಕಾರ್ಯ ಆಗುತ್ತದೋ ಇಲ್ಲವೋ ಮುಖ್ಯವಲ್ಲ. ಆದರೆ ನನ್ನ ಹನುಮಂತ ಹೋದರೆ ಎಂಥ ಕಾರ್ಯವಾದರೂ ಸಾಧಿಸಿ ಬರುತ್ತಾನೆ ಎಂಬ ದೃಢ ವಿಶ್ವಾಸ ನನಗಿದೆ. ಹನುಮಂತ, ಇಂದಿನಿಂದ ನಮಗೆ ಸಿಕ್ಕ ಸೂಚನೆ ಏನದು? ಸೀತೆಯನ್ನು ಆ ರಾವಣ ದಕ್ಷಿಣ ಪಥದಲ್ಲಿ ಎಳೆದುಕೊಂಡು ಹೋಗಿದ್ದಾನೆ ಎಂಬುದಾಗಿ. ಹನುಮ, ಇವತ್ತು ನೀವು ಅಂಗದನ ಸಮೇತ ಎಲ್ಲರೂ ದಕ್ಷಿಣ ಪಥಕ್ಕೆ ಹೋಗಲಿದ್ದೀರಿ. ಅಲ್ಲಿ ಸೀತೆ ಕಂಡರು ಅವಳೇ ಸೀತೆ ಎಂಬುದಾಗಿ ನಿಮಗೆ ಮನವರಿಕೆಯಾದ ಬೇಡವೇ? ಹೌದಲ್ವೇ? ಹಾಗಾಗಿ ಸೀತೆಯ ಬಗ್ಗೆ ಕೆಲವೊಂದು ಕುರುಹುಗಳನ್ನು ನಿಮಗೆ ಹೇಳುತ್ತೇನೆ. ಕುರುಹುಗಳೇ? ಹೌದು. ಅಷ್ಟೇ ಅಲ್ಲ, ಮಗನೆಂಬ ಮಮಕಾರದಿಂದಾಗಿ ನನ್ನದು ಸೀತೆಗೂ ತಿಳಿದಂತಹ ಕೆಲವೊಂದು ವಿಚಾರಧಾರೆಗಳನ್ನು ನಿನಗೆ ಕಿವಿಯಲ್ಲಿ ಹೇಳುತ್ತೇನೆ. ಹೌದೇ? ಈ ಕಡೆ ಬಾಕಲ್ಲ. ಅಷ್ಟೇ ಸಾಕಿ. ನಿನಗೆ ಸೀತೆಯ ಪರಿಚಯ ಸಿಕ್ಕರು ಸೀತೆಗೆ ನಿನ್ನ ಪರಿಚಯ ಸಿಗುವುದು ಬೇಡವೇ? ಅಲ್ಲವೇ? ಹಾಗಾಗಿ ಇದು ರಾಮನ ಮುಖ್ಯಾಂಶವನ್ನು ನಿನಗೆ ಕೊಡುತ್ತೇನೆ. ಯಶಸ್ವಿಯಾದು. ಶ್ರೀರಾಮಚಂದ್ರ, ಹನುಮ, ಪಂಪಾ ನದಿಯ ತೀರದಲ್ಲಿ ಹ, ನಿನ್ನನ್ನು ನಾನು ಕಂಡಾಗ ಹ, ನನ್ನ ಮನದಲ್ಲಿ ಮೂಡಿದ್ದು ಹ. ಅದು ಭ್ರಾತೃತ್ವವೋ ಅಥವಾ ಮಾತೃತ್ವವೋ ಹೌದು. ಅಥವಾ ಪಿತೃತ್ವವೋ ಆಗಿರಬಹುದು. ಹ. ಆದರೆ ಹ. ಈ ಕಾಲಕ್ಕೆ ನನ್ನ ಮನದಲ್ಲಿ ಮೂಡುತ್ತಾ ಇರುವುದು ಹ. ಅದು ಪ್ರಭುತ್ವ ಎನ್ನುವುದು. ಹೌದೇ? ಸ್ವಾಮಿ, ಅಮ್ಮ. ವಿಭೂತಿ ತತ್ವವನ್ನು ನಾನು ನಿನ್ನಲ್ಲಿ ಕಾಣುತ್ತಾ ಇದ್ದೇನೆ. ಹ. ಅಂತಹ ಒಂದು ಶ್ರೀಮಂತಿಕೆ ಧೀಮಂತಿಕೆ ನಿನ್ನಲ್ಲಿ ಇದೆ ಎಂದಾದರೆ ಹ. ಸೀತಾಮಾತೆಯನ್ನು ಕಾಣುವಲ್ಲಿ ಹ. ನಾನು ಸಾಫಲ್ಯತೆಯನ್ನು ಪಡೆಯುತ್ತೇನೆ ಎಂದಾದರೆ ಹ. ಸ್ವಾಮಿ, ಅದು ನಿನ್ನ ಚಿತ್ತ, ಅದು ಪ್ರಭು ಚಿತ್ತ. ಹ. ಮಾಡುವುದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಸರಿ. ನಿನ್ನದೊಂದು ಅಪ್ಪಣೆ ಆಗಬೇಕು ಸ್ವಾಮಿ. ಸಕಲರಿಗೆ ರಂಗನಾಥ ಒಳ್ಳೆತನ ಮಾಡಲಿ. ಹಾಗೆ ಆಗಲಿ. ಜಾಂಬಾರೆ, ಹನುಮ, ಸುಗ್ರೀವಾಜ್ಞೆಯನ್ನು ಪಡೆದಂತಹ ನಾವು ಹ. ನಮ್ಮ ಕಪಿಸೇನೆಯನ್ನು ಹ. 4 ದಿಕ್ಕುಗಳಿಗೆ ವಿಂಗಡಿಸಿದ್ದೇವೆ. ಸತ್ಯ. ಈಗಾಗಲೇ ಹ. ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಹ. ಸೇನೆ ಹೊರಟಾಗಿದೆ. ಹೌದು. ದಕ್ಷಿಣಾಭಿಮುಖವಾಗಿ ಹೊರಟಂತಹ ಸೇನೆಯಲ್ಲಿ ಹ. ನೀವು ಪ್ರಮುಖರು. ಹೌದು. ಜೊತೆಗೆ ನಾನು ಇದ್ದೇನೆ. ಹ. ನಮ್ಮ ಯುವರಾಜನಾದಂತಹ ಅಂಗದನು ಇದ್ದಾನೆ. ಹೌದು. ಹಾಗಾದರೆ ತಡ ಮಾಡುವುದಲ್ಲ, ಹ. ಸೀತಾಮಾತೆಯನ್ನು ಹುಡುಕಬೇಕು. ಹ. ಸಾಗಿ ಹೋಗೋಣ, ಸಾಗಿ ಹೋಗೋಣ. ಬಹಳ ಕಟ್ಟ ತೇಜ ವಾತಾವರಣವು ಕೇಳಿ ದಾನವಾದಗ ನಮ್ರಿಗೆ ಒಳಗಿದ್ದು ಸೇನೆಯ ವಿಂಗಡಿ ದಿಕ್ಕು ದಿಕ್ಕಿನೋಡಿ ಅದಕ್ಕೂ ಬಲ್ಲಾಟ ಸೊಪ್ಪು ಬೆಳೆದನೆ ಮೂರಿಗೂ ಒಕ್ಕಲೊಂದುಳಿಯದೆ ಮನೆ ಮನೆಯಲ್ಲಿ ಎಲ್ಲರ ಕವನ ಕೇಳುತ್ತಾರೆ. ಪೂರ ಪಶ್ಚಿಮ ಉತ್ತರಾದಿ ದೇಶವ ನಾಡ ಊರಿ ಬಾಲಕರ ಕೈಯ ಸರ್ವಗ ನಶಗಡಲಿರುತ್ತ ಓದಿಯ ಗರ್ಭದಿ ಪರೆಸಿಕೊಳ್ಳೋ ಧರ್ಮದಿ ಪರೆಸಿಕೊಳ್ಳೋ ಪೂರ ಪಶ್ಚಿಮ ಉತ್ತರಾದಿ ದೇಶವ ಊರಿ ಬಾಲಕರ ಕೈಯ ಸರ್ವಗ ಜಗದ
ನೆರಳು ವಾನರನೇ ನೆರಳು ಹನುಮ ಸುಗ್ರೀವಾಜ್ಞೆಯನ್ನು ಪಡೆದಂತಹ ನಾವು ಸೀತಾಮಾತೆಯನ್ನು ಹುಡುಕುವುದಕ್ಕಾಗಿ ಅನೇಕ ಸ್ಥಳಗಳಿಗೆ ಹೋದೆವು. ಹೌದಲ್ಲ. ಸಂಧಿ ಗುಂದಿಗಳಲ್ಲಿ ಹುಡುಕಿದೆವು. ಆದರೂ ಸೀತಾಮಾತೆಯ ಪತ್ತೆ ಇಲ್ಲವಲ್ಲ. ಇಲ್ಲ. ಕೇವಲ 30 ದಿನಗಳ ಒಳಗಾಗಿ ನಾವು ಸೀತಾಮಾತೆಯನ್ನು ಹುಡುಕಬೇಕಿತ್ತು. ಹೌದು. ಈಗಾಗಲೇ 27 ದಿನಗಳು ಕಳೆದು ಹೋಯಿತು. ಕಳೆದೇ ಹೋಯ್ತು. ಇನ್ನು ಕೇವಲ 3 ದಿನ ಬಾಕಿ ಇರುವುದು ಎಂದಾಗುವಾಗ ನಮ್ಮ ಯುವರಾಜನಾದಂತಹ ಅಂಗದ ಕಣ್ಣೀರು ಸುರಿಸುವುದಕ್ಕೆ ಪ್ರಾರಂಭ ಮಾಡಿದ. ಸತ್ಯ. ಖಂಡಿತವಾಗಿಯೂ ಸುಗ್ರೀವ ನಮ್ಮನ್ನು ಭಂಗಿಸಿಯೇ ಭಂಗಿಸುತ್ತಾನೆ ಎನ್ನುವ ಹಾಗೆ ಆಜ್ಞೆಯಾಗಿದೆ. ಸಮಸ್ತ ಕಪಿನಾಯಕರು ಕಣ್ಣೀರು ಸುರಿಸುವುದಕ್ಕೆ ಪ್ರಾರಂಭ ಮಾಡಿದರು. ಹೌದು. ಆ ಕಾಲಕ್ಕೆ ನನ್ನ ಬಾಯಿಂದಲೋ ಹ. ಅಥವಾ ನಿಮ್ಮ ಬಾಯಿಂದಲೋ ಹ. ರಾಮಕಥನ ಬರುವುದಕ್ಕೆ ಪ್ರಾರಂಭವಾಯಿತು. ಹೌದು. ಆ ಕಾಲಕ್ಕೆ ಹ. ಪರ್ವತಕ್ಕೆ ರೆಕ್ಕೆ ಬಂತು ಎನ್ನುವ ಹಾಗೆ ದೀರ್ಘದೇಹಿ ಹಕ್ಕಿಯೊಂದು ಬಂದು ನಮ್ಮ ಎದುರಿಗೆ ಒಂದು ನಿಂತು ಬಿಟ್ಟಿದ್ದಲ್ಲ. ಹೌದು. ಅವನ ಹೆಸರು ಹ. ಸಂಪಾತಿ ಎನ್ನುವ ಹಾಗೆ ಹ. ಹಿಂದೊಮ್ಮೆ ಇಲ್ಲಿ ಗರಿಸುಟ್ಟು ಬಿದ್ದಿದ್ದನಂತೆ. ಹ. ನಮ್ಮ ಬಾಯಿಯಿಂದ ರಾಮಕಥನವನ್ನು ಕೇಳುವಾಗ ಹ. ಆತನ ಗರಿಗಳು ಪುನಃ ಚಿಗುರುವುದಕ್ಕೆ ಪ್ರಾರಂಭವಾಯಿತು. ಆದ್ದರಿಂದ ಹ. ನಮಗೆ ಪ್ರತ್ಯುಪಕಾರವನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ಹ. ನಮ್ಮ ಬಳಿಗೆ ಬಂದ. ಹೌದು. ನೀವು ಇನ್ನು ಎಲ್ಲಿ ಸೀತಾಮಾತೆಯನ್ನು ಹುಡುಕುವುದು ಬೇಡ, ಹ. ಅಗಲಿಸಿದಂತಹ ನನ್ನ ರೆಕ್ಕೆಯಲ್ಲಿ ಬಂದು ಕುಳಿತುಕೊಳ್ಳಿ, ಹ. ನಾನು ನಿಮ್ಮನ್ನು ಸಮುದ್ರದ ನದಿಯಲ್ಲಿ ಬಿಡುತ್ತೇನೆ ಎನ್ನುವ ಹಾಗೆ ಹೇಳಿದನಲ್ಲ. ಹೌದು. ಅವನ ಮಾತನ್ನು ಅನುಸರಿಸುವುದಕ್ಕೆ ಬೇಕಾಗಿ ಹ. ಆತನ ರೆಕ್ಕೆಯಲ್ಲಿ ಕುಳಿತುಕೊಂಡು ಇಲ್ಲಿಯವರೆಗೆ ಬಂದಿದ್ದೇವೆ. ನೋಡಿದಂತೆ ಸಮುದ್ರದ ತಡಿಯಲ್ಲವೇ ಇದು. ಹೌದು. ಮಾತ್ರವಲ್ಲ, ಬೆರಳ ಸನ್ನೆಯ ಮೂಲಕವಾಗಿ ಲಂಕೆ ಯಾವ ಕಡೆಗೆ ಇದೆ ಎನ್ನುವುದನ್ನು ಆತನೇ ತೋರಿಸಿಕೊಟ್ಟಿದ್ದಾನೆ. ಹಾಗಾದ್ರೆ ನಮ್ಮವರೇ ನೋಡಿದ್ರೆ ಈ ಸಮುದ್ರವನ್ನು ಹೋರ್ಗಡೆ ಇರ್ತಾ ಉಂಟು. ಹೌದು. ನನಗೆ ಇದನ್ನು ನೋಡುವಾಗ ಏನೋ ಒಂದು ತಲೆ ತಿರುಗಿದ ಹಾಗೆ ಆಗುವುದು. ನಾನು ಸ್ವಲ್ಪ ಬದಿಯಲ್ಲಿ ಕುಳಿತುಕೊಳ್ಳದೆ ಆಯ್ತಲ್ಲ, ನಾನು ಸ್ವಲ್ಪ ವಿಶ್ರಾಂತಿ. ಕಣ್ಣಿರೇ ನೀವು ಕಡೆರಿ ರಾಮನ ಸೇವೆಯಲ್ಲಿ ನಿರತರಾದವರು ನಾವಿದ್ದೇವೆ. ಹೌದು. ನೋಡಿದ್ದೀರಿ, ನಾವೀಗ ಬಂದು ಸಮುದ್ರ ತೀರವನ್ನು ಸೇರಿದ್ದೇವೆ. ಅದೆಷ್ಟೋ ಅನೇಕ ನದಿಗಳನ್ನು ತನ್ನ ತೆಕ್ಕಿಗೆ ಸೇರಿಸಿಕೊಂಡು ಹಳೆಯ ಮೂಲಕ ಅಬ್ಬರಿಸುತ್ತಾ ಮುಂದೆ ಸಾಗಿ ಬರುತ್ತಾ ಇದೆ. ಅಯ್ಯ, ಈ ಸಮುದ್ರದ ಆಚೆಗೆ 100 ಯೋಜನೆಗಳ ನಂತರ ಲಂಕೆಯು ಸಿಗುತ್ತದೆ. ಆ ಲಂಕೆಯನ್ನು ಆಳಬೇಕಾದ್ರೆ ಅಂತ ಸಾಮರ್ಥ್ಯ ಇರುವ ಕಪಿಗಳು ನಮ್ಮಲ್ಲಿ ಯಾರಿದ್ದಾರಯ್ಯ? ತಿರುಗಿದೆ
ನೀವು ಯಾಕೆ ಇಷ್ಟು ಚಿಂತೆ ಮಾಡುತ್ತಿದ್ದೀರಿ? ಹಾ. ಆ ವೆಂಕಟೇಶನ ಜಯ ಇರುವ ತನಕ ಹಾ. ನಮ್ಗೆ ಏನನ್ನು ಸಾಧಿಸಬಹುದು. ಹೌದು, ಆ ವೆಂಕಟೇಶನ ಕೃಪೆಯಿಂದ ಹಾ. ನಾವು ಇಷ್ಟು ದೂರ ಬಂದಿದ್ದೇವೆ. ಅದು ಸತ್ಯ. ಆದ ಕಾರಣ ಹಾ. ನನ್ನ ಕೈಯಲ್ಲಾದಷ್ಟು ಒಂದು 20 ಯೋಜನೆಗಳನ್ನು ಎಷ್ಟು? 20. ಆದ್ರೆ ಸಮುದ್ರ ನೋಡು 100 ಯೋಜನೆಗಳು ಹೊಂದಿದೆ. ನೀನು 26 20ರಲ್ಲಿ ಮುಳುಗ್ಲಿಕ್ಕಿಲ್ವಾ? ನೀವಿಲ್ವಾ? ನೀನ್ ಎಷ್ಟು ಆಗ್ತಿ? ಹಲೋ ಸಾಂಬಾರೇ, ಅಯ್ಯ ಕಪಿವೀರನೇ, ಈ ಸಮುದ್ರದಿಂದ ಲಂಕೆಗೆ ಎಷ್ಟು ಯೋಜನೆ ದೂರ ಉಂಟು? 100. 100 ಯೋಜನೆ ಅಲ್ವಾ? ಹಾ. 100 ಯೋಜನೆ ಆಗುದಿಲ್ಲ. ಹಾ. ಇನ್ನೆಷ್ಟು? ಆದ್ರೆ ಒಂದು 50 ಯೋಜನೆ ಆಗ್ತದೆ. 50. ಮತ್ತೆ ಸ್ವಲ್ಪ ಎಲ್ಲ ಶಕ್ತಿಯನ್ನು ಕೂಡಿ ಹಾರಿದ್ರೆ ಹಾ. 60 ಆಗ್ತದೆ. ಅದರಿಂದ ಹೆಚ್ಚಾಗುದು. ಅದು ಹೆಚ್ಚಾಗೋದಿಲ್ಲ. ಅದಾದಿತ 60ಕ್ಕೆ ಮುಳುಗಿಲ್ವಾ? ಇವತ್ತು ನಿನ್ನಲ್ಲಿ ಸ್ವಲ್ಪ ನಿರೀಕ್ಷೆ ಜಾಸ್ತಿ ಇತ್ತು. ನೀನು 60ಕ್ಕೆ ನಿಲ್ಲಿಸಿದ್ಯಾ? ಛೇ, ಅದು ಸಾಕಾಗುದಿಲ್ಲ. ನೀನೆಷ್ಟು ಆಸ್ತಿ? ಸಾಂಬಾರೇ, ಅಂಗದ ನಿಮ್ಮೆಲ್ಲರ ಯುವರಾಜನಾದ ನಾನು ಹಾ. 100 ಯೋಜನೆ ಅಷ್ಟು ಮಾಡಬಲ್ಲೆ. 100 ಯೋಜನೆ. ಹಾ. 100 ಸಾಕಾಗ್ತದ? ಹಿಂದೆ ತಿರುಗಿ ಬರೋದು ಬೇಡ. ಬೇಕು. ಹಾಗೆ ನೀನು ಆಗುದಿಲ್ಲ. ಏನ್ ಮಾಡುದು? ಯಾರಿದ್ದಾರೆ ನಮ್ಮಂಥವ್ರು? ಹನುಮ ಅವ ಇದ್ದಾನೆ. ಹನುಮ, ನಾನೇ. ಕಲಿ ಹನುಮ. ನೀನೇ ಕಲಿ ಹನುಮ ನಮ್ಮವರು ನೀನೇ ಕಲಿ ಹನುಮ ನೀನೇ ಕಲಿ ಹನುಮ ನಮ್ಮವರು ನೀನೇ ಕಲಿ ಹನುಮ ನೀನೇ ಕಲಿಯು ನನ್ನ ವಾದರದೊಳಗೆಲ್ಲ ನೀನೇ ಕಲಿಯು ನನ್ನ ವಾದರದೊಳಗೆಲ್ಲ ಅಯ್ಯ ಹನುಮ, ಜಾಂಬವಜ್ಜ. ನೀನೇ ಕಲಿ ಹನುಮ. ಅಲ್ಲ, ಹಾ. ಕಲಿಯುವುದಕ್ಕೆ ಸುಮಾರು ಇದೆ. ಹಾ. ಆದ್ರೆ ಈ ಪ್ರಾಯದಲ್ಲಿ ನಾನು ಕಲಿತ್ರೆ ಆದೀತ. ಹಾಗಲ್ಲ, ಮತ್ತೆ ಕಲಿಬೇಕಂತ ಹೇಳಿದಲ್ಲ. ಮತ್ತೆ? ನೀನೇ ಕಲಿ ಹನುಮ. ಓ, ಕಲಿ ಹನುಮ. ಹೇಳಿದೆ. ನೀನು ಯಾರು? ಯಾರು? ನಿನ್ನ ಶಕ್ತಿ ಅಂತದ್ದು ಎಂತದ್ದು? ನಿನಗೆ ಈಗ ತಿಳಿದಿಲ್ಲ. ಯಾಕೆ ಹೇಳು? ಯಾಕೆ? ಇನ್ನೊಂದು ಶಾಪವೇ ಉಂಟಲ್ಲ. ಹೌದಾ? ಯಾರಾದ್ರೂ ನೆನಪು ಮಾಡ್ಬೇಕು ನಿಮ್ಗೆ. ಹಾ. ಇಲ್ಲದಿದ್ರೆ ನಿಮ್ಗೆ ನೆನಪೇ ಇರುದಿಲ್ಲ. ಹೌದಾ? ಒಂದೊಮ್ಮೆಗೆ ಹಾ. ಆ ಸೂರ್ಯನನ್ನೇ ಹಣ್ಣು ಹೆಣ್ಣು ಆಗಿ
ತಿಳಿದು ತಿನ್ನ ಹೋದವ ನೀನು ಅಲ್ಲವೇ? ರಾಮನಾಮ ಎಂಬುದೇ ನಿನಗೆ ಶಕ್ತಿಯಾಗಿ ಅದನ್ನೇ ಸದಾ ನಿನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡವ ನೀನು. ಹೌದು. ಅದೊಂದಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲು ಎನ್ನುವಂತವ ನೀನು ಅಲ್ಲವಾ? ಹಾಗಾಗಿ ನಾನು ಎಲ್ಲರನ್ನೇ ಒಂದು ಪ್ರಶ್ನೆ ಎತ್ತಿದ್ದೇನೆ. ನೀವು ಎಷ್ಟೆಷ್ಟು ಹಾರಬಲ್ಲಿರಿ ಎನ್ನುವ ಹಾಗೆ ಸಮುದ್ರವನ್ನು ದಾಟಬೇಕಲ್ಲ, ಆದ್ರೆ ನಿನ್ನಲ್ಲಿ ಆ ಪ್ರಶ್ನೆ ತಿಳಿದಿಲ್ಲ. ಅಲ್ಲ, ನನಗೆ ಇಷ್ಟು ಹಾಡ್ತೇನೆ ಅಂತ ಗೊತ್ತೇ ಇಲ್ಲ. ಅಲ್ಲ, ನೀನು ಎಷ್ಟು ಆಡ್ತೀನಿ ನಿನ್ನ ಸಾಮರ್ಥ್ಯ ಏನು ಎಂಬುದು ನನಗಲ್ಲ, ಇಲ್ಲಿಂದ ಪ್ರತಿಯೊಬ್ಬರಿಗೆ ತಿಳಿದಿದೆ ಅಲ್ವಾ? ಹೌದಾ? ಹಾಗಾಗಿ ಲಂಕೆಗೆ ಚರಣದೆಯಾ ಚಂಬವರೇ ಒಪ್ಪಿರುವುದಾದ ನಮ್ಮ ಮನೆಯಲ್ಲಿ ತುಳಿಯುವ ಕ್ಷಣವೇ ಎಲ್ಲ ಮಹೇಂದ್ರ ಪರ್ವತ ಬೇರೆ ನಾವು ನೋಡಿರುವುದು ಸಿಟ್ಟು ಹೋರ್ಕಡೆ ತುಳಿಯುವುದ ಬ್ರಹ್ಮಮಾನಸ ಪುತ್ರರಾದಂತಹ ನಿಮ್ಮ ಆಶೀರ್ವಾದ ಜೊತೆಗೆ ಈ ಕಿರಿಯರು ನನ್ನನ್ನು ಜಯಘೋಷದ ಮೂಲಕ ಹುರಿದುಂಬಿಸುತ್ತಾ ಇದ್ದಾರೆ. ಸತ್ಯವೇ ಸರಿ. ಹಾಗಾದ್ರೆ ಹಾರಬೇಕು ಎಂದಿದ್ದರೆ ಈ ತಗ್ಗು ಪ್ರದೇಶದಿಂದಲ್ಲ, ಹಾಗಾಗಿ ಮಹೇಂದ್ರ ಪರ್ವತವನ್ನು ಏರಿಕೊಳ್ಳುತ್ತೇನೆ. ಇಂದು ಶ್ರೀಧರ ಕಮಲ ಬಂಧು ವಿರಾದಿ ಸುರಭ ಶಾರದಿ ಗೌರಿ ಗಣಪ ಮೊದಲಾಗಿ ರಘುನಂದನನ ಧಾರಿಸುವ ಪುಟಗಳು ರೋಗ ಬಲ್ಲದಿಂದಲೂ ದೇವತೆಗಳನ್ನು ಮನಸ್ಸು ಸ್ಮರಿಸಿಕೊಂಡೆ, ಅಷ್ಟಪತಿಗಳು ಮೆಚ್ಚುವ ಹಾಗೆ ಪ್ರಣಾಮದ ಮೂಲಕ ಅರ್ಚಿಸಿಕೊಂಡೆ, ವಿಶೇಷವಾಗಿ ಚೈತನ್ಯವನ್ನು ಹೆಚ್ಚುವ ಹಾಗೆ ಮೂಲಭೂತವಾದಂತಹ ದೇವತೆಗಳನ್ನು ಮನಸ್ಸ ಅರ್ಚಿಸಿ ಮೆಚ್ಚಿಸಿಕೊಂಡೆ. ಆ ಕಾಲಕ್ಕೆ ಘನವಾಗಿದ್ದಂತಹ ನನ್ನ ದೇಹ ಹತ್ತಿಯಷ್ಟು ಹಗುರವಾಗಿ ಹಾರಬಲ್ಲದು ಗಾಡಿಯಲ್ಲಿ ಎನ್ನುವಂತಹ ನಿರ್ಧಾರಕ್ಕೆ ಬಂದಾಗ ಮಹೇಂದ್ರ ಪರ್ವತವನ್ನು ಬಲವಾಗಿ ಮೆಟ್ಟಿದೆ. ಆಹಾ ಆಹಾ, ಲೋಕವೇ ನಡುಗುತ್ತಾ ಇದೆ. ಹಾಗಾದ್ರೆ ಹಾರಬೇಕು ಎಂದಿದ್ದರೆ ಮೆಟ್ಟಿದಂತಹ ಬಲವನ್ನೇ ಆಧಾರವಾಗಿಸಿಕೊಂಡು ಹಾರುತ್ತೇನಂತೆ. ಜನಪ್ರದೇಶದಲ್ಲಿ ಹೋಗಿ ನಿಂತಾಗ ಜನರಿಗೆ ಉಪದ್ರವವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ದೇವೇಂದ್ರ ಅವುಗಳ ರೆಕ್ಕೆಗಳನ್ನು ಕತ್ತರಿಸುತ್ತಾ ಇದ್ದನಂತೆ. ಆದ್ದರಿಂದಲೇ ಆತನಿಗೆ ಆಖಂಡನ ಎನ್ನುವ ಹಾಗೆನಿಸಲು. ಹಾಗಾಗಿ ಅಂತಹ ಪರ್ವತ ಶ್ರೇಣಿಗಳಲ್ಲಿ ಒಬ್ಬಾತನಾದಂತಹ ಮೈನಾಕನೆನ್ನುವ ಪರ್ವತ ನನ್ನ ಅಪ್ಪನ ಆಶ್ರಯವನ್ನು ಪಡೆದು ಈ ಸಮುದ್ರದಲ್ಲಿ ಆಶ್ರಯವನ್ನು ಪಡೆಯುತ್ತಾ ಇದ್ದಾನಂತೆ. ಆತನೇ ನನ್ನ ಬಳಿಗೆ ಬಂದವ ಕೇಳಿಕೊಂಡದ್ದಾದರೆ ಏನು, ಕ್ಷಣ ಹೊತ್ತು ನನ್ನಲ್ಲಿ ವಿಶ್ರಮಿಸು ಎನ್ನುವ ಹಾಗೆ ಕೇಳಿಕೊಂಡ. ಆದರೆ ರಾಮ ಸೇವೆಯಲ್ಲಿ ನಿರತನಾದಂತಹ ನನಗೆ ಯಾವ ಆಯಾಸವೂ ಇಲ್ಲ. ಹಾಗಾಗಿ ಅವನ ಮಾತನ್ನು ಮನ್ನಿಸುವುದಕ್ಕೆ ಬೇಕಾಗಿ ಕಾಲ ಹೆಬ್ಬೆರಳನ್ನು ಆತನನ್ನು ಕಳುಹಿಸಿಕೊಟ್ಟೆ. ಆದರೆ ಸುರವಾಕ್ಯ ಕೇಳಿ ಬರುತ್ತಾ
ಹಾರಿದನು ಹನುಮಂತ ಲಂಕೆಯನ್ನು ಬಿಟ್ಟು 700 ಯೋಧನ ಮುಂದಕ್ಕೆ. ಹಾಗಾದ್ರೆ 800 ಯೋಧನ ಹಾರಿ ಬಿಟ್ಟನಲ್ಲ ನಾನು. ಲಂಕೆ 700 ಯೋಧನ ಹಿಂದಕ್ಕೆ ಉಳಿಯಿತು. ಇನ್ನು ನಾನು ದಾರಿಯನ್ನು ಯಾರಲ್ಲಿ ಕೇಳುವುದು? ನೋಡುವ, ಯಾರಾದ್ರೂ ಸಿಕ್ಕಿದ್ರು ಸಿಕ್ಕಿಯಾರು. ಇಲ್ಲಿಯೇ ಇದ್ದಾರಲ್ಲ, ಒಬ್ಬರು ಸಾಧು ತಪಸ್ವಿ ಕುಳಿತ ಹಾಗೆ ಕಾಡುತ್ತಾ ಉಂಟು. ನೋಡುವ, ಅವರಲ್ಲಿ ಕೇಳುತ್ತೇನೆ. ಯಾವ ದೇಶಗಳಿಗೂ ಯಾರ ರಾಜ್ಯಗಳಿಗೂ ನಿಮ್ಮನ್ನು ನೋಡುವಾಗ ಒಬ್ಬ ಸಾಧು ತಪಸ್ವಿಯ ಹಾಗೆ ಕಾಡುತ್ತಾ ಇದ್ದೀರಾ. ಹಾಗಾಗಿಯೇ ಮೊತ್ತ ಮೊದಲಾಗಿ ನಿಮ್ಮ ಚರಣದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಸ್ವಾಮಿ, ನನ್ನ ಹೆಸರು ಹನುಮಂತ ಎನ್ನುವ ಹಾಗೆ. ವಾಯುದೇವರ ಹಾಗೂ ಮಾತೆ ಅಂಜನಾದೇವಿಯ ಪುತ್ರನೇ ನಾನು. ರಾಮ ಕಾರ್ಯವನ್ನು ನಿರ್ವಹಿಸಬೇಕು ಎನ್ನುವ ಉದ್ದೇಶದಿಂದ ಲಂಕಾಪಟ್ಟಣವನ್ನು ಅರಸುತ್ತಾ ಬಂದವನು ನಾನು. ಆದರೆ ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೇನೆ ಸ್ವಾಮಿ. ಹಾಗಾಗಿ ನೀವು ಯಾರು, ಈ ಪುರ ಯಾವುದು, ಲಂಕೆ ಎನ್ನುವಂತಹ ಪಟ್ಟಣ ಎಲ್ಲಿದೆ, ಅಲ್ಲಿಗೆ ಹೋಗುವಂತಹ ದಾರಿ ಯಾವುದು ಎನ್ನುವನ್ನು ನಿಮ್ಮ ಜ್ಞಾನ ಚಕ್ಷುವನ್ನು ಉಪಯೋಗಿಸಿ ನನಗೆ ತಿಳಿಸುವಿರಾ ಸ್ವಾಮಿ? ಸರಿ ಸರಿ. ಶರಣರ ಶ್ರೇಷ್ಠವೆಂದು ತಿಳಿದು ಈತನು ಪರೀಕ್ಷಿದ ಬೇಕಿರಲು ಕಳೆದೆನು ಕಟಾಕ್ಷದಿಂದ ನೋಡಿ ನೋಡಿ. ಸರಿ ಸರಿ. ಈತನು ಮಹಾಸ್ವಾಮಿಯ ಕಾರ್ಯಸಂಗ್ರಹಿ ಮಾತ್ರವಲ್ಲ, ಶರಣರ ಶ್ರೇಷ್ಠನೂ ಆಗಿದ್ದಾನೆ. ಈತನಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಆದರೆ ಈತನನ್ನೊಮ್ಮೆ ಪರೀಕ್ಷಿಸಬೇಕಲ್ಲ. ಅಯ್ಯ, ಮದಿರಗೆ ಮನ ಸಂಗೀತದ ಮಾತೇಕೆ, ಎರಡು ಕಾಲಿಲ್ಲದ ನೆಲದಗೆ ಯಾತ್ರಿಯ ಇಳುಗಾಲದ ಸುದ್ದಿಯೇಕೆ, ದೃಢದ ಕೈಗೆ ಕನ್ನಡಿ ನಿನ್ನ ಮಾತನ್ನು ಕೇಳಿದಾಗ ನನಗೆ ನಗಬೇಕೋ ಅಳಬೇಕೋ ಒಂದೂ ತಿಳಿಯುತ್ತಿಲ್ಲವಲ್ಲ. ಯಾಕೆ ಸ್ವಾಮಿ? ಏನೋ ದೊಡ್ಡ ದೊಡ್ಡ ಮಾತಾಡುತ್ತಾ ಇದ್ದೀಯ. ರಾಮ ಸೇವೆಯಂತೆ ರಾವಣನನ್ನು ಕಾಣಬೇಕಂತೆ. ಅಲ್ಲ, ಮರದಿಂದ ಮರಕ್ಕೆ ಹಾರುವ ಮಂಗವೇ, ಒಂದು ಕೇಳುತ್ತೇನೆ, ಏನು? ಒಂದು ಹೇಳುತ್ತೇನೆ ಕೇಳು. ಎರಡು ಕಾಲಿಲ್ಲದ ಕಿವಿ ಕೇಳದ ಕಿವುಡನಿಗೆ ಸಂಗೀತ ಕೇಳುವ ಹುಚ್ಚು ಯಾಕೆ? ಹೌದಲ್ವೇ? ಹಾಗೆಯೇ ಎರಡು ಕಾಲಿಲ್ಲದ ಕೆಲವ ಪಾದಯಾತ್ರೆ ಮಾಡುತ್ತೇನೆ ಅಂತ ಹಾಗಾಯಿತಲ್ಲ ನಿನ್ನ ಕಥೆ. ಸ್ವಾಮಿ, ನನ್ನ ರೋಮ ರೋಮದಲ್ಲಿಯೂ ರಾಮನಾಮವೇ ಕೇಳಿ ಬರುತ್ತಾ ಇದೆ ಸ್ವಾಮಿ. ಹಾಗಾಗಿ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ? ಮತ್ತೆ ನೀನು ಇಲ್ಲದಿದ್ದರೆ ರಾವಣ ಎಂದರೆ ಏನು ಅಂತ ಭಾವಿಸಿದ್ದೀಯ? 10 ತಲೆ 20 ಕೈ ಘೋರ ರೂಪಿಯಾದ ಆತನ ವಿಷಯಕ್ಕೆ ನೀನು ತಲೆ ಹಾಕಬೇಡ. ಮತ್ತೆ ಸುಮ್ಮನೆ ಸುಮ್ಮನೆ ರಾಮನ ಹೆಸರು ಹೇಳಿ ಅವನ ಪುಣ್ಯನಾಮಕ್ಕೆ ಕಳಂಕ ತರಬೇಡ. ಹಾಗಲ್ಲ ಸ್ವಾಮಿ, ರಾಮ ಸೇವಕನಾದಂತಹ ನನಗೆ ಯಾವ ಘೋರ ರೂಪಿಯ ಭಯವೂ ಇಲ್ಲ. ನೀವೊಂದು ಸಹಾಯವನ್ನು ಮಾಡಿದಿರಿ ಎಂದಾದರೆ ನಿಮಗೂ ಪುಣ್ಯ ಬರುತ್ತದೆ ದೇವ. ಅಯ್ಯ ಹನುಮಂತ, ನನಗೂ ರಾಮ ಸೇವೆಯಲ್ಲಿ ಭಾಗಿಯಾಗಬೇಕು ಎನ್ನುವ ಆಸೆ ಇದೆ. ಆದರೆ ಏನು ಮಾಡುವುದು? ಏನಾಯ್ತು? ಅದೆಷ್ಟೋ ಕಾಲದ ಹಿಂದೆ ತಪಸ್ಸಿಗೆ ಕೂತವ ನಾನು. ನನ್ನ ಗಡ್ಡ ಕೇಶ ರಾಶಿ ಅತಲ ವಿತಲ ಸುತಲ ತಲಾತಲ ಮಹಾತಲವನ್ನು ದಾಟಿ ಪಾತಾಳವನ್ನು ಸೇರಿದೆ. ಈಗ ಅದನ್ನು ಮೇಲಕ್ಕೆ ಎದೆ ನನಗೆ ದಾರಿ ತೋರಿಸಲು ಆಗುವುದಿಲ್ಲ. ಓಹೋ, ಹಾಗೆಯೋ? ಅಂಬರ ಕೆರೆಗೆ ಹಾಗೆ ಶಂಭುತ ಬೆರಗಾಗಲು
ಬರುವಂತಹ ಸ್ಥಳ ಲಂಕಾನಗರಿಗೆ ಯಾರನ್ನು ಹೊಂದಿದ್ದೀರಿ? ರಾವಣೇಶ್ವರಕ್ಕೆ. ರಾವಣ ಒಳಗೆ ಹೊರಗೆ ಒಬ್ಬಳಿದ್ದಾಳಲ್ಲ, ಲಂಕೆಯನ್ನು ಕಾಪಾಡುವವಳು ಯಾರಂತ ಗೊತ್ತಿಲ್ಲ ನಿಮಗೆ? ಲಂಕಿನಿದ್ದಂತೂ ಕೇಳಿದೆ. ಲಂಕಿನಿ ಏನು ಸ್ವಾಮಿ? ನಿಮ್ಮ ಮೂಗಿನ ಹೊಳೆಯಿಂದ ಬಿದ್ದವಳ ಲಂಕಿನಿ ದೇವಿ ಎಂದು ಹಾಗೆ ಹೇಳಿ. ದೇವಿ ಗುಡಿಯಲ್ಲಿ. ಓಹೋ, ದೇವಿ ಗುಡಿಯಲ್ಲಿಯಾ? ಹೊರಗೆ ಬರುವುದಿಲ್ವೋ? ಹಾಗಾದ್ರೆ ಲಂಕಿನಿ ಅಮ್ಮ ಅಂತಾದರೂ ಹೇಳಿ. ಅಮ್ಮ ಮಕ್ಕಳಿಗೆ. ಅಮ್ಮ ಮಕ್ಕಳಿಗೆ ಬೇರೆ ಯಾರಿಗೂ ಅಮ್ಮ ಇಲ್ಲ ಹಾಗಾದ್ರೆ? ಹಾಗಾಗಿ ಅಕ್ಕ ಅಂತಾದರೂ ಹೇಳಿ. ಅಕ್ಕ ತಮ್ಮಂದಿರಲ್ಲ. ಎಲ್ಲ ಕತೆ ನಿಮ್ಮನ್ನ ಹೀಗೆ ಬಿಟ್ಟರೆ ಆಗ್ಲಿಕ್ಕಿಲ್ಲ. ಮೊದಲು ನಿಮ್ಮನ್ನು ನುಗ್ಗೋದು, ಆಮೇಲೆ ಬಾಗಿ ಹೇಳೋದು. ಇದ್ಯಾರು? ನಮ್ಮ ಆಸ್ಥಾನ ಭಾಗವತರು. ನೀವು ಆಗಿತ್ತು. ನೀವು ಹೇಗೆ ಹೇಳಿದರೂ ಅಡ್ಡಿ ಇಲ್ಲ. ಓಯ್, ಅತಿಯಾದ ಕೆಲಸದಿಂದ ಒಂದು ರೀತಿ ತಡೆ ಹಿಡಿದ ಹಾಗೆ ಮಾತನಾಡುತ್ತಾ ಇದೆ. ಮಾತ್ರವಲ್ಲದೆ ಒಂದು ಕಡೆಯಿಂದ ನಿದ್ರೆಯು ಬಂದ ಹಾಗೆ ಆಗುತ್ತಾ ಇದೆ. ಆದ್ರೆ ಏನು ಮಾಡೋಣ ಹೇಳಿ? ಅಲ್ಲಲ್ಲಿ ನಿದ್ದೆ ಮಾಡಿದ್ರೆ ಯಾರಾದ್ರೂ ಒಳಗೆ ಬಂದು ಬಿಟ್ರೆ ಅದು ಕೂಡ ಕಷ್ಟ ನಮಗೆ. ಹಾಗಾಗಿ ದ್ವಾರಕ್ಕೆ ಅಡ್ಡ ಆಗಿ ಇಲ್ಲೇ ಸ್ವಲ್ಪ ಹೊತ್ತು ಮಲಗುತ್ತೇವೆ. ನೋಡುವ. ಲಂಕಾಪಟ್ಟಣವನ್ನು ಹುಡುಕಿಕೊಂಡು ಬಂದ್ರೆ ಯಾವುದೋ ಒಂದು ಸ್ಥಳಕ್ಕೆ ನಾನು ತಲುಪಿದ್ದೇನೆ. ಆಹಾ, ಮಹಾದ್ವಾರವನ್ನು ನೋಡುವಾಗ ಇದೇ ಲಂಕಾಪಟ್ಟಣ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಯಿತು. ಮತ್ತೆ ನೋಡಿ, ಈಗ ಸೀತಾಮಾತೆಯನ್ನು ಹುಡುಕಬೇಕು ಎಂದಿದ್ದರೆ ಹೆಚ್ಚು ತಡ ಮಾಡುವುದಕ್ಕಾಗುವುದಿಲ್ಲ ನಾನು. ಯಾಕೆ ಹೇಳಿ? ಸುಗ್ರೀವಾಜ್ಞೆಯಾದಂತಹ ಸಮಯ ಅದು ಮುಗಿಯುತ್ತಾ ಉಂಟು. ಹಾಗಾಗಿ ಒಳ ಪ್ರವೇಶ ಮಾಡ್ತೇನೆ. ಇಷ್ಟು ದೊಡ್ಡ ದ್ವಾರ ಮಾಡಿದ್ದಾನೆ. ಮಾಡಿದ್ದು ಮಾತ್ರವಲ್ಲ, ಅದಕ್ಕೊಂದು ಬಾಗಿಲು ಮಾಡಲಿಕ್ಕೆ ಸಂಕಟ ಅವನಿಗೆ. ಅದಕ್ಕೆ ಬಂಡೆಕಲ್ಲು ನಡ್ಡಾಗಿ ಮಲಗಿಸಿದ್ದಲ್ಲ ಅವ. ಬಂಡೆಕಲ್ಲು ನಾನು ಒಳಗೆ ಕಾಲಿಟ್ಟರೆ ತಡ, ಕಾಲಿದ್ದಾಗಿತ್ತು. ಇಷ್ಟು ನೋವಾಗ್ತದೆ ಮಾರಾಯ. ಹಾಗಾದ್ರೆ ಈ ವಾಯುಪುತ್ರನನ್ನು ತಡೆದಂತಹ ಬಂಡೆಕಲ್ಲು ಯಾವುದಪ್ಪ? ಅದು ನೋಡ್ಬೇಕಲ್ಲ. ರಾಮ, ಇದು ಎಂತದು? ಬಂಡೆಕಲ್ಲ, ಹೆಣ್ಣಿನ ರೂಪದಲ್ಲಿರುವಂತಹ ಓರ್ವ ರಾಕ್ಷಸಿ ಅಲ್ಲ. ಅಯ್ಯೋ ದೇವರೇ, ತಾನು ಉಟ್ಟುಕೊಂಡಂತಹ ಬಟ್ಟೆ ಎಲ್ಲಿದೆ ಅಂತಲೂ ಗೊಡವೆ ಇಲ್ಲದೆ ಕೇಳಿ ಇಟ್ಟ ಮಲಗಿದ್ದಾಳಲ್ಲ. ಈಗ ಏನು ಮಾಡುವುದು? ಈಗ ನಾನು ಸೀತಾಮಾತೆಯನ್ನು ಕಾಣಬೇಕು ಎಂದಿದ್ದರೆ ಎರಡೇ ಎರಡು ಉಪಾಯಗಳು. ಒಂದು, ಇವಳನ್ನು ನಾನು ದಾಟಿ ಹೋಗ್ಬೇಕು. ಅಂತದ ಅವಳು ಉಸಿರಾಡುವುದು ಯಾರನ್ನು? ವಾಯುದೇವರನ್ನಲ್ವೇ? ನನ್ನ ಅಪ್ಪನನ್ನು. ಇವಳನ್ನು ನಾನು ದಾಟಿದೆ ಅಂತ ಆದ್ರೆ ನನ್ನ ಅಪ್ಪನನ್ನು ನಾನು ದಾಟಿದ ಹಾಗೆ ಆಗುವುದಿಲ್ಲವೇ? ಹಾಗಾಗಿ ಇವಳನ್ನು ದಾಟಿ ಹೋಗುವುದಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಇನ್ನು ಉಳಿದಿರುವುದು ಒಂದೇ ಒಂದು ಉಪಾಯ. ಮೆಲ್ಲ ಒಂದು ಬಡಿತೇನೆ, ನೋಡುವ. ಹೇಳ್ತಾಳೆ ನೋಡ್ತೇನೆ. ಬಡಿಲಿಕ್ಕೆ ಆಗ್ತದ? ಯಾಕೆ? ಈಗ ಹೆಣ್ಣಲ್ವೇ, ನಾನು ಬ್ರಹ್ಮಚಾರಿ, ಮುಟ್ಟುವುದಕ್ಕಾಗ್ತದೆ ಇವಳನ್ನು. ಈಗ ಏನು ಮಾಡುವುದು ಅವಸ್ಥೆ ಅಲ್ಲ. ನನ್ನ ಹಿಂದೆ ಒಬ್ಬ ಇದ್ದಾನಲ್ಲ, ಗೊತ್ತಾಯ್ತಾ ಯಾರಂತ? ನನ್ನ ಬಾಲ. ನನ್ನ ಬಾಲದ ತುದಿಯನ್ನು ಇವಳ ಕಿವಿಗೆ ಹಾಕ್ತೇನೆ. ನೋಡುವ, ಎದ್ದು ಎದ್ದಾಳು. ಬೇರೆ ಕೆಲಸವೇ ಇಲ್ಲವಂತ ನುಗ್ಗುವುದೇ ಕಿವಿಯ ಒಳಗೆ. ಹೋಯ್ತಾ ಅಂತ ನೋಡುವ. ಈ ಕಡೆಗೆ ತಲೆ ಹಾಕಿ ನೋಡುತ್ತೇವೆ. ಅಲ್ಲ, ಇರುವೆಗಳಿಗೆ ಇವಳ ಕಿವಿಯೊಳಗೆ ಹೋಗ್ಲಿಕ್ಕೆ ಅದಕ್ಕೇನು ಹುಚ್ಚಿಡಿದ? ಹಾಗಾದ್ರೆ ಕಿವಿಗೆ ಹಾಕಿದ್ರೆ ಆಗುದಿಲ್ಲ, ಮೂಗಿಗೆ ಹಾಕಿ ಹೋಗ್ತೇನೆ.
ಕಟ್ಟೆಯ ಕಾಲ ಹಿಡಿಬೇಕು ನಾವು. ಸ್ವಲ್ಪ ಒಂದು ಮೆಲ್ಲ ಬಡ್ದು ನೋಡ್ತೇನೆ. ಎಷ್ಟು ಕತ್ತೆ, ಇದು ಹೇಳುವುದಿಲ್ಲ. ನೋಡುವ, ಇನ್ನು ಸ್ವಲ್ಪ ಗಟ್ಟಿಯಾಗಿ ಬಡಿತೇನೆ. ಶಬ್ದ ಹೇಳಿದಾಗ ಅವಳ ಬೆನ್ನಿಗೆ ಮಧ್ಯರಾತ್ರಿಯ ಕಾಲ ಪ್ರತಿಯೊಂದು ಜೀವಿಯಾಗಲಿ ನಿದ್ರಿಸುವಂತಹ ಸಮಯ. ಹೌದು. ಆದರೆ ನೀರೊಬ್ಬ ಮಲೆಮಂಗ ಶ್ರೀ ಕತ್ತಲಲ್ಲಿ ಶಬ್ದವನ್ನೇ ಹುಟ್ಟಿಸಿದಂತನಾಗಿ ಮುಂದೆ ಮುಂದೆ ಬರುತ್ತಾ ಇದ್ದೀರಲ್ಲ, ಏನು ನಿನ್ನಲ್ಲಿ ನಿದ್ದೆ ಬರುವುದಿಲ್ವೋ? ನನ್ನನ್ನು ಬಿಡು, ನಿನಗೆ ನಿದ್ದೆ ಇಲ್ಲವೇ? ನೀನು ಭೂತಗಳ ನಿದ್ದೆ ಮಾಡಬಾರ್ದು ಅಂತ ಹೇಳಿದ್ದಾರೆ ನನಗೆ. ಯಾಕೆ ಗೊತ್ತುಂಟ? ಯಾವನೇ ಒಬ್ಬನಾದರೂ ಜೀವನದಲ್ಲಿ ಸೋಲುವುದು 4 ವಿಷಯಕ್ಕೆ. ಒಂದು ನಿದ್ದೆ, ಒಂದು ಆಹಾರ, ಒಂದು ಮೈಥುನ, ಮತ್ತೊಂದು ಭಯ. ನಿದ್ದೆಯ ಗೊಡವೆಯೇ ಇಲ್ಲ ನನಗೆ. ಮತ್ತೆ ಆಹಾರ ಸಿಕ್ಕಿದ್ರೂ ಆಗ್ತದೆ, ಇಲ್ಲದಿದ್ರೂ ಆಗ್ತದೆ. ಮತ್ತೆ ನಾನು ಬ್ರಹ್ಮಚಾರಿ ನೋಡು, ಮೈಥುನದ ವಿಷಯವೇ ಇಲ್ಲ. ಮತ್ತೆ ಭಯ ಇದೆ ಅಲ್ಲ, ಅದು ನನಗೆ ಬರೀಲಿಕ್ಕೆ ಮಾತ್ರ ಗೊತ್ತಿರೋದು.
ಓಹೋ ಅನುಭವದಲ್ಲಿ ಇಲ್ಲ. ಹಾ. ಹಾಗಾಗಿ ಹಾ. ಮತ್ತೆ ನೀನು ಉದ್ದ ಉರುಟು ಎಲ್ಲ ಮಾಡ್ತಾ ಇದ್ದೀಯಲ್ಲ, ಉದ್ದ ಉರುಟು ತೂರುಟು ಮಾಡಬೇಡ, ಮತ್ತೆ? ಯಾವ್ದಾದ್ರು ಒಂದನ್ನು ಹೇಳು. ಅಲ್ಲ, ಹಾ. ನೀನು ಭೂತಗಳಾಗಿ ವರ್ತಿಸ್ತಾ ಇದೆಯಲ್ಲ. ಯಾರ ಭೂತ ಯಾರು? ಮತ್ತೆ? ಭೂತ ಅಲ್ಲ ಅದು, ಮತ್ತೆ? ಅದ್ಭುತ. ಓ ಅದು ಭೂತ, ಹಾ. ಅದು ಭೂತ. ಭೂತ ಅಲ್ಲೋ, ಮತ್ತೆ? ಅದ್ಭುತ ಅಂತ ಹೇಳು. ಆ ಅದ್ಭುತ ಹಾ. ಮತ್ತೆ ಉದ್ದುರುಟುತನವನ್ನು ತೋರ್ತಾ ಇದ್ದೀಯಲ್ಲ, ಯಾರೇ ನೀನು? ಏನು ಬಾಯಿಗೆ ಬಂದಾಗ ಮಾತನಾಡ್ತಾ ಇದೆಯಲ್ಲ, ಯಾಕೆ? ಕಿವಿ ಬಾಯಲ್ಲಿ ಮಾತನಾಡಿದರೆ ಬಡಿದೇನು? ಯಾರು? ಈಗ ಏನು ಏನು? ನನ್ನ ಪರಿಚಯ ಕೇಳ್ತಾ ಇದ್ದಿ. ಹೌದು, ಯಾರು ನೀನು? ಅಪ್ಪ ಅಲ್ಲಿ ಮುಂದೆ ನೋಡು, ಹಾ. ಮಹಾದ್ವಾರ ಕಾಣ್ತಾ ಇದೆಯಲ್ಲ, ಹೌದು. ಅದುವೇ ಲಂಕವೈಕನ. ಹಾ. ಅಲ್ಲಿಯ ಅರಸ ಹಾ. ದಶಗಂಟೆ ರಾವಣ. ಹಾ. ಇಲ್ಲಿಯ ಅರಸನನ್ನು ಹಾ. ಹಾಗೂ ಸಮಸ್ತ ಪ್ರಜೆಗಳನ್ನು ಹಾ. ರಕ್ಷಿಸುವಂತಾಗಿರುವವಳು ಲಂಕಿನಿ ಎಂಬ ನನ್ನ ನಾಮಧೇಯ. ಓ ಲಂಕಿಣಿಯ ಒಳ್ಳೆ ಗೆಜ್ಜೆ ಅಲ್ಲಾಡಿಸಿದ ಹಾಗೆ ಶಬ್ದ ಕೇಳುತ್ತಾ ಉಂಟು. ಏನು, ಏನು? ಕಿಣಿಕಿಣಿ ಕಿಣಿಕಿಣಿ. ಕಿಣಿಕಿಣಿ ಯಾರು? ಮತ್ತೆ ಲಂಕಿನಿ ಲಂಕಿನಿ ಅದಲ್ವಾ ಶಾಕಿನಿ ಡಾಕಿನಿ ಏ! ಕಿಣಿಕಿಣಿ ಕಿಣಿಕಿಣಿ. ಡಾಕಿನಿ ಡಾಕಿನಿ ಎಲ್ಲವೂ ಬೇರೆ. ಮತ್ತೆ ನಾನು ಲಂಕಿನಿ. ಹೌದಾ? ನಾನು ಹೋಗಿ ಹೋಗಿ ಮಂಗನಿಗೆ ಬುದ್ಧಿ ಹೇಳ್ತಾ ಇದ್ದೇನಲ್ಲ, ಹಾ. ನನ್ನ ಪರಿಚಯ ಆಗಿರಲಿ. ಹಾ. ಸುತ್ತ ಕಲ್ಲಣ ಹಾಗೆ ಹಾ. ದ್ವಾರದ ಒಳಪ್ರವೇಶ ಮಾಡುತ್ತಾ ಇದ್ದಾರೆ. ಹಾ. ಕಳ್ಳ ಯಾರು ನೀನು? ನಾನು ಕಳ್ಳ ಅಲ್ಲವೇ? ಕಳ್ಳನು ಕಾಡಿನಾನು ಜಾಣೆ ರಾಜನೇ. ನೀನು ಆ ಜಾತಿಗೆ ಸೇರಿದವ. ಹಾಗಲ್ಲದೆ ಮತ್ತೆ
ಕಳ್ಳ ನಲ್ಲ. ನಲ್ಲ ಹ, ನಲ್ಲ ಅಂದ್ರೆ ಹ. ಗಂಡ ಅಂತಲ್ಲ ಅರ್ಥ. ಹೌದಾ? ನೀನು ನನ್ನ ಗಂಡನನ್ನು ಹೇಳುವುದಾ? ಹಾಗಲ್ವೇ? ಮತ್ತೆ? ನಾನಲ್ಲ. ನೀನು ನಲ್ಲ, ಹ, ನನ್ನ ಗಂಡನಾಗುತ್ತೀಯೇನು? ಹಾಗಲ್ವೇ? ಮತ್ತೆ ಅಯ್ಯೋ, ನಾ ಕಳ್ಳನಲ್ಲ. ಹೇಗೆ ಹೇಗೆ? ನಾ ಕಳ್ಳ ಅಲ್ವೇ? ಆ, ನಿನಗೆ ಒಳ್ಳೆ ವಾಯುವಿನ ಪರಿಚಯ ಉಂಟಾ? ವಾಯುವಿನಲ್ಲಿ ಒಳ್ಳೆಯ ವಾಯು, ಕೆಟ್ಟ ವಾಯು ಅಂತ ಇದೆ. ಮತ್ತೆ ಇಲ್ವಾ? ಈಗ ದುರ್ಗಂಧ ಇಲ್ವಾ? ಓಹೋ, ಹಾಗಾದರೆ ನೀನು ಸುಗಂಧದ ಬಗ್ಗೆ ಮಾತನಾಡು. ಅಲ್ಲ, ಸುಗಂಧ ಅಂತ ಅಲ್ಲ. ಮತ್ತೆ ನಾವು ಉಸಿರಾಡುವಂತಹ ವಾಯು ಇಲ್ವಾ? ಹಾ, ಆ ವಾಯುವನ್ನು ಹ. ಪ್ರಾಣವಾಯು ಅಂತ ಹೇಳ್ತಾರೆ. ಹ. ಆ ಪ್ರಾಣವಾಯುವಿನ ಮಗನ. ಓಹೋ, ನನ್ನನ್ನು ಸುಮಾರು ಹೆಸರಿನಿಂದ ಕರೀತಾರೆ. ಏನು ಯುವಕರ ಬಾಯಲ್ಲೆಲ್ಲ ನಾನು ಮಾರುತಿ. ಏನು? ಯುವಕರ ಬಾಯಲ್ಲೆಲ್ಲ ನಾನು ಮಾರುತಿ. ಮತ್ತೆ ಹ? ಹಿರಿಯರೆಲ್ಲರಿಲ್ವ ಹ. ನನ್ನನ್ನು ಆಂಜನೇಯ ಅಂತ ಹೇಳ್ತಾರೆ. ಹ. ಮತ್ತೆ ಹುಡುಗಿಯರೆಲ್ಲ ನನ್ನನ್ನು ಸುಂದರ ಅಂತ ಹೇಳ್ತಾರೆ. ಓಹೋ, ಹ. ನಿನ್ನ ಜಾತಿಯವರಲ್ಲಿ ನೀನು ಸುಂದರ ಆದ್ರೆ, ಹ. ನನ್ನ ಜಾತಿಯವರಲ್ಲಿ ನನ್ನದೇ ಸೌಂದರ್ಯ. ಹೌದಾ? ಹಾ, ನಿಮ್ಮ ಸೌಂದರ್ಯ ಇದ್ರೂ ಇರಬಹುದು. ಕಾಣ್ತಾ ಇದೆಯಲ್ಲ. ಹ. ಹ. ಆದರೆ ಹ. ನನ್ನ ಬಾಯಿ ನೋಡಿದ್ಯಾ? ನನ್ನ ಹನು, ಹ. ಈ ಹನು ಉಬ್ಬಿರುವ ಕಾರಣ ಹ. ನನ್ನನ್ನು ಹನುಮಂತ ಅಂತ ಹೇಳ್ತಾರೆ. ಏನೇನು? ಹನುಮಂತ. ಹನುಮಂತ ಆದರೆ ನಿನಗಾಯಿತು. ಯಾಕೆ? ನಾವು ನಂಬಿಕೊಂಡು ಬಂದಿರುವಂತಹ ಪರಮೇಶ್ವರ, ಹ. ಆ ಮುಖಂಡ ಬಂದರು ದ್ವಾರದ ಒಳ ಪ್ರವೇಶ ಮಾಡುವುದಕ್ಕೆ ಅನುಮತಿ ಇಲ್ಲ ಇಲ್ಲ. ನೀನೀಗ ಮೂರು ಕಣ್ಣಿನ ಬಗ್ಗೆ ಎಲ್ಲ ಮಾತಾಡಬೇಡ. ಹ. ನನಗೆ ಮೂರು ಕಣ್ಣುಂಟು. ಎಲ್ಲಿಂದ ತೋರಿಸು? ನೋಡ್ತೀಯಾ? ಹ. ಸರಿಯಾಗಿ ಲೆಕ್ಕ ಮಾಡ್ಬೇಕು ಈಗ. ಲೆಕ್ಕ ಮಾಡಿ, ಲೆಕ್ಕ ಮಾಡಿ. ಸರಿಯಾಗಿ ಎಲ್ಲ ಲೆಕ್ಕ ಮಾಡಿ. ಹ. ಇದಿಷ್ಟು, ಒಂದು, ಇದಿಷ್ಟು, ಎರಡು, ಇಲ್ಲಿಂದು. ಅದೇ ಯಾವುದು? ಮತ್ತೆ? ಅದರಲ್ಲಿ ಎರಡು ಗಂಟೆ. ಹೌದಾ? ಹ. ಮತ್ತೊಮ್ಮೆ ಹೇಳ್ತೇನೆ. ಹ. ಸರಿ ಲೆಕ್ಕ ಮಾಡ್ಬೇಕು. ಹ. ಇದಿಷ್ಟು, ಒಂದು, ಇದಿಷ್ಟು, ಎರಡು, ಇಲ್ಲಿಂದ. ನಾನು ಎಲ್ಲ ತಾಳವೇ. ಹ. ನಾನೀಗ ನಿನ್ನನ್ನು ಬಿಟ್ಟದ್ದು ಯಾಕೆ ಗೊತ್ತುಂಟಾ? ಹಾಗೆ. ನಿನಗೆ ನಾನು ಹೊಡಿಬಾರದು. ಹ. ಯಾಕಂದ್ರೆ ನೀನು ಹೆಣ್ಣು. ಹ. ನಾನು ಬ್ರಹ್ಮಚಾರಿಯಲ್ಲೇ. ಹ. ನಿನ್ನ ಮೈಯನ್ನು ನಾನು ಮುಟ್ಟುವುದಕ್ಕಿಲ್ಲ. ಆದ್ರೆ ಒಂದು ಪಂಥವನ್ನು ನಾನು ನಿನಗೆ ಕೊಡ್ತೇನೆ. ಏನು? ನೀನು ನನ್ನ ಮೈಯನ್ನು ಮುಟ್ಟಿದೆ ಅಂತ ಆದ್ರೆ, ಹ. ಒಂದು ಪೆಟ್ಟನ್ನು ಕೊಟ್ಟೆ ಅಂತ ಆದ್ರೆ, ಹ. ಪ್ರತಿಯಾಗಿ ಒಂದು ಪೆಟ್ಟನ್ನು ನಾನು ಕೊಡ್ತೇನೆ. ನಾನು ಕೊಟ್ಟ ಮೇಲೆ ನೀನು ಎಲ್ಲಿ ತಗೊಳ್ಳುವುದು? ಯಾಕೆ? ಅಲ್ಲೇ ಸತ್ತು ಹೋಗ್ತೀಯ ನೀನು. ಹ. ಅದಕ್ಕೆ ಬೇಕಾಗಿ ಹೇಳಿದ್ದು ನೀನು ಒಂದು ಮೊದಲು ಕೊಡು. ಅಲ್ಲ, ನನಗೆ ಹರಕೆ ಏನೂ ಇಲ್ಲ. ಹ. ಸತ್ರೆ ಸಾಯಲಿ, ಬರೀ ಒಂದು ಮಂಗ ಅಲ್ವಾ? ಹ. ನೀನು ಕೊಡುವುದು. ಹಾಗಾದ್ರೆ ಇಲ್ಲಿ ಬಾ. ಅಲ್ಲಿ ಬೇಕಾ? ಇಲ್ಲಿ ಬಾ. ಹೇಗೆ ನಿಂತ್ರಾದಿತ್ತಾ? ಕರೀಲಿಲ್ಲ. ಕೊಡ್ತೇನೆ, ಹಾ. ನೋಡುವ. ಹಾ. ಒಂದು ಕೈ ನೋಡಿಯೇ ಬಿಡುವ. ಹಾ. ಹೊಡಿಯ, 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 ಬಾಗಿಲು ಕಾಣಲ್ಲ, ಹೊಡಿಯ. ಇನ್ನೊಂದು ಕೈ ಇದೆ, ಇನ್ನೊಂದು ಕೈಯಲ್ಲಿ ಪ್ರಯತ್ನ ಮಾಡ್ತೇನೆ ನೋಡುವ. ಹೊಡಿಯ, ಹೊಡಿಯ, ಮತ್ತೆ ಆಗುದಿಲ್ಲ, ಹೊಡಿಯ. ಇನ್ನೊಂದು ಕೈ ಹೋಯಿತಲ್ಲ, ಇನ್ನು ಎರಡು ಕಾಲು ಮಾತ್ರ ಇದೆ, ಅದರಲ್ಲಿ ಒಂದು ಪ್ರಯತ್ನ ಮಾಡುತ್ತೇನೆ. ಆಯ್ತಾ? ಒಂದೇ ಕಾಲು ಇದೆ. ಹೌದಾ? ಇನ್ನು ನೀನು ಕೊಡು. ನಾನು ಪ್ರಯತ್ನ ಮಾಡ್ಲಾ? ನೀನು ಪ್ರಯತ್ನ ಮಾಡು. ಜಾಣಿಗೆ ಬಾಚಿನ ಬಿಟ್ಟು, ಹಾ. ಎಮ್ಮೆಗೆ ಮುಷ್ಟಿ ಬಿಟ್ಟು, ಯಾವುದು?
ಆಕೆಯ ದೇಹದಿಂದ ಏನೋ ಒಂದು ಬಿಡುಗಡೆ ಹೊಂದಿದಂತಹ ಅನುಭವ ಆಯ್ತಲ್ಲ. ಹಿಂದೆ ಹರನು ಬ್ರಹ್ಮನ ಕಪಾಲವನ್ನು ಚಿವುಟಿ ಭಿಕ್ಷಾಟನೆಯನ್ನು ಮಾಡುವಂತಹ ಕಾಲಕ್ಕೆ ಈಕೆ ಯಕ್ಷಿಣಿಯಾಗಿದ್ದಾಗ ಮಣ್ಣೆರಚಿದ್ದಾಳಂತೆ. ಆಗ ಈಕೆಗೆ ಶಾಪ ಸಿಕ್ಕಿತು, ನೀನು ದಾನವಿಯಾಗಿ ಹೋಗು, ಲಂಕೆಯ ಬಾಗಿಲನ್ನು ಕಾಯುತ್ತಾ ಇರು ಎನ್ನುವ ಹಾಗೆ. ಮತ್ತೆ ಹರನೇ ಹೇಳಿದ್ದಾನಂತೆ, ಆತನ ಅಂಶ ಸಂಭೂತನೆ ಬಂದು ನಿನ್ನ ಶಾಪವನ್ನು ವಿಮೋಚನೆ ಮಾಡುತ್ತೇನೆ ಎನ್ನುವ ಹಾಗೆ. ಈ ಕಾಲಕ್ಕೆ ನನ್ನಿಂದಲಾಗಿ ಆಕೆಯ ಶಾಪ ವಿಮೋಚನೆ ಆಯ್ತಲ್ಲ. ಹಾಗಾದ್ರೆ ಲಂಕಾ ಲಕ್ಷ್ಮಿ ತೊಲಗಿದರು, ರಾವಣನಿಗೆ ಬಂತು ದುರ್ದಶೆ. ಹಾಗಾದ್ರೆ ಇನ್ನು ನಾನು ಈ ರೂಪದಲ್ಲಿ ಹೋಗುವುದಲ್ಲ. ಯಾಕೆ ಗೊತ್ತುಂಟ, ಈಗ ಇವಳು ತಡೆದ್ಲು, ಇನ್ನು ಒಳಗೆ ಎಷ್ಟು ಮಂದಿ ತಡೆಯಲಿಕ್ಕಿಲ್ಲ ನನ್ನನ್ನು. ಸುಗ್ರೀವಾಜ್ಞೆಯಾದಂತಹ ಕಾಲಾವಧಿಯು ಮುಗಿಯುತ್ತಾ ಬರ್ತಾ ಇದೆ. ಹಾಗಾದ್ರೆ ಅನುರೂಪವನ್ನು ತಡೆದು ಯಾರಿಗೂ ಕಾಣದ ಹಾಗೆ ಒಳಪ್ರವೇಶ ಮಾಡಬೇಕು, ಸಾಗಿ ಹೋಗ್ತೇನೆ. ಸುಳಿದುಳಿದು ವಜ್ರಲಂಬಗೆ ತಿಳಿದು ಅಲ್ಲಿಂದ ಬರಬಂಡು ದಂಡನಂದು ದಡಿನಂದು ಅನುರೂಪದಿಂದ ಯಾವುದೋ ಒಂದು ಕೋಣೆಯನ್ನು ನಾನು ಪ್ರವೇಶ ಮಾಡಿದ್ದೆ ತಡ. ಒಂದು ಬಿರುಗಾಳಿ ನನ್ನನ್ನು ಒಳಕ್ಕೆ ಎಳೆಯಿತಲ್ಲ. ಆ ಬಿರುಗಾಳಿಯಲ್ಲಿಯೇ ಒಳಕ್ಕೂ ಹೊರಕ್ಕೂ ಒಳಕ್ಕೂ ಹೊರಕ್ಕೂ ಹೋದಂತಹ ನಾನು ಬಂದು ಅಪ್ಪಳಿಸಿದ್ದು ಈ ವಜ್ರ ಕಂಬಕ್ಕೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ, ಯಾವುದಪ್ಪ ಈ ಬಿರುಗಾಳಿ, ಈ ವಾಯುಪುತ್ರನನ್ನು ತಡೆಯುತ್ತಾ ಇರುವುದು? ಇದು ಯಾರು? ಕುಂಭಕರ್ಣ ಅಲ್ವೇ? ಈತನ ಒಂದು ಅವಸ್ಥೆ. ಈತನಿಗೆ 6 ತಿಂಗಳ ಕಾಲ ನಿದ್ದೆ ಮಾಡಿ ಎದ್ರೆ ಮತ್ತೆ 6 ತಿಂಗಳ ಕಾಲ ಊಟ ಮಾಡಿ ಮತ್ತೆ ಮಲಗಿದ್ರೆ ಮತ್ತೆ 6 ತಿಂಗಳ ಕಾಲ ನಿದ್ದೆ. ಈತನ ಗೊರಕೆ ಎಳೆಯುವ ರಭಸಕ್ಕೆ ಈತನ ಮೂಗಿನ ಒಳಗೆ ಹೊಡೆದಲ್ಲ ನಾನು. ಎಲ್ಲಿ ಎಲ್ಲ ಹೋದೆ ನನಗೆ ಗೊತ್ತು. ಇನ್ನು ಎಷ್ಟು ಸ್ನಾನ ಮಾಡಬೇಕು ನನಗೆ ಗೊತ್ತು. ಹಾಗಾದ್ರೆ ಇನ್ನು ಅನುರೂಪ ಅಲ್ಲ. ಏನು ಮಾಡಬೇಕು? ಗಾತ್ರವನ್ನು ಸ್ವಲ್ಪ ಹಿಗ್ಗಿಸಿದ್ದೇನೆ. ಇನ್ನು ಹೋಗುವುದು ಮಾರ್ಜಾಲ ಗಾತ್ರದಲ್ಲಿ. ಒಂದು ಬೆಕ್ಕಿನ ಗಾತ್ರವನ್ನು ತಳೆದು ಈ ಲಂಕೆಯಲ್ಲಿ ಸೀತಾನ್ವೇಷಣೆ ಮಾಡಬೇಕು, ಸಾಗಿ ಹೋಗ್ತೇನೆ. ಸೀತಾನ್ವೇಷಣೆಯನ್ನು ಮಾಡಿ 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 ಅದೆಷ್ಟೋ ಮನೆಗಳು ಕಳೆದು ಹೋಯಿತು. ಇನ್ನು ಯಾವುದೋ ಒಂದು ಮನೆಯ ಹತ್ತಿರ ತಲುಪುವಾಗ ಸುಸ್ವರವಾದಂತಹ ಒಂದು ನಾದ ಕೇಳಿ ಬರುತ್ತಾ ಇದೆಯಲ್ಲ. ತ್ರಿಣಯ ಸಖ ಮಧುಸೂದನ ಅಚ್ಯುತ ವನಜರೋಚನ ಎನ್ನುವ ಹಾಗೆ ಯಾರಾಗಿರಬಹುದು? ಕಿಟಕಿಯ ಮನೆಯಲ್ಲಿ ಇಣುಕಿ ನೋಡಿದೆ ಎಂದಾದ್ರೆ ಇದು ಯಾರು? ವಿಭೀಷಣನಲ್ವೇ? ಪರಮ ಹರಿಭಕ್ತನಾದಂತಹ ವಿಭೀಷಣನ ಮನೆ ಇದು. ಈತನ ಮನೆಯಲ್ಲಿ ನಾನು ಸೀತಾನ್ವೇಷಣೆ ಮಾಡಿದೆ ಎಂದಾದ್ರೆ ನನಗೆ ಪಾಪ ಅಂಟಿಕೊಳ್ಳುವುದಕ್ಕಿಲ್ವೇ? ಹಾಗಾದ್ರೆ ಈ ವಿಭೀಷಣನ ಮನೆಯಲ್ಲಿ ಸೀತಾನ್ವೇಷಣೆ ಮಾಡುವುದಕ್ಕಿಲ್ಲ. ಹಾಗಾದ್ರೆ ಮುಂದುವರಿತೇನೆ. ರಾವಣ ಚೆಲ್ವ ಮಂಚದ ಮೇಲೆ ಮಲಗಿದೆ, ಬಲ್ಲೆದರು ತಾಗಿಳು ಮನದಲ್ಲಿ ಬಾಳಲು ತಿರುದ, ಬಲ್ಲಿದರು ತಾಕಂಡು ಮನದಲ್ಲಿ ಬಾಳಲು ತಿರುದ.
ಒಯ್ಯೇ ಅಯ್ಯೋ ದೇವರೇ ದೇವರೇ, ಇಂತಹ ದೃಶ್ಯವನ್ನು ನಾನು ಕಾಡುತ್ತಾ ಇದ್ದೇನೆ. ಸೀತಾನ್ವೇಷಣೆಯನ್ನು ಮಾಡುತ್ತಾ ಮಾಡುತ್ತಾ ಯಾವುದೋ ಒಂದು ಕೋಣೆಯ ಒಳಗೆ ಪ್ರವೇಶ ಮಾಡಿದ್ದೇ ಕದ. ಅಯ್ಯೋ, ನನ್ನ ಜೀವನದಲ್ಲಿ ಇಂತಹ ದೃಶ್ಯವನ್ನು ನಾನು ಕಾಣಬಾರದಿತ್ತು. ಅಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನಲ್ಲ. ಪಾಪಿ ದಶಕಂಠ ಉತ್ಸಾಹದಿಂದ ಇಲ್ಲಿ ಮಲಗಿದ್ದಾನೆ. ಈತನ ಜೊತೆಗೆ ಪೂರ್ವಾಕ್ಕೆ ಹೆಣ್ಣು ಕಾಣಿಸುತ್ತಾ ಇದ್ದಾಳಲ್ಲ. ಯಾವ ಬಾಯಿಂದ ಹೇಳುವುದು ನಾನು? ಕಳಂಕರಹಿತನಾದಂತಹ ಶ್ರೀರಾಮಚಂದ್ರನ ಬಾಳಿಗೆ ಈಕೆ ಕರಿಚುಕ್ಕೆಯಾಗಿ ಪರಿಣಮಿಸಿದಳಲ್ಲ. ನಾವು ಇಲ್ಲಿಯವರೆಗೆ ಪಟ್ಟಂತಹ ಶ್ರಮ ದಣಿವು ಎಲ್ಲವೂ ವ್ಯರ್ಥವಾಗಿ ಹೋಯಿತಲ್ಲ. ಅಯ್ಯೋ ದೇವರೇ, ಏನು ಮಾಡುವುದು ಏನು ಮಾಡುವುದು? ಶ್ರೀರಾಮಚಂದ್ರ ನನಗೆ ಏನೆಂದು ಅಪ್ಪಣೆ ಮಾಡಿರುವುದು, ವೈದೇಹಿಯನ್ನು ಹುಡುಕಿಕೊಂಡು ಬಾ ಎನ್ನುವ ಹಾಗೆ ಮಾತ್ರ ಹೇಳಿರುವುದು. ಈಗ ನಾನು ಈತನನ್ನು ಕೊಂದು ಹೋದೆ ಎಂದಾದ್ರೆ ಶ್ರೀರಾಮಚಂದ್ರ ಒಂದು ವೇಳೆ ಹನುಮಂತ ನೀ ತಪ್ಪಿದೆ ಎನ್ನುವ ಹಾಗೆ ಹೇಳಿದ್ರೆ ನನ್ನ ಜೀವನ ವ್ಯರ್ಥವಾಗಿ ಹೋಗುವುದಕ್ಕಿಲ್ವೇ? ಹಾಗಾದ್ರೆ ಇನ್ನು ನಾನು ಏನು ಮಾಡುವುದು? ಯಾವ ದಾರಿಯನ್ನು ನೋಡುವುದು? ಅಯ್ಯೋ ದೇವ ತರಹರಿಗೆ ರಾಮ ಕುರುಹುಗಳ ಬೇದುರನು ಕಂಡು ನಿಶ್ರೇಮ ಪದುಮರಿಗಳೆಲ್ಲ ಬಾದಲಲ್ಲಿ ಮುಂದೆ ವಿಧವತ್ವ ತೋರುತ್ತಿದೆ ಹಿಡದಲೆಯ ಹಿಂದೆ ನನ್ನನ್ನು ಮಗ ಎನ್ನುವ ಹಾಗೆ ಭಾವಿಸಿ ಬಳಿಗೆ ಕರೆದು ಕೆಲವೊಂದು ಕುರುಹುಗಳನ್ನು ಹೇಳಿದ್ದಾನೆ. ಸೀತಾ ಮಾತೆಯ ಪಾದದಲ್ಲಿ ಪದ್ಮರೇಖೆ ಇದೆಯಂತೆ. ನೋಡುವ ನೋಡ್ತೇನಂತೆ. ಪದ್ಮರೇಖೆ ಕಾಣ್ತಾ ಇಲ್ಲ. ಮಾತ್ರವಲ್ಲ,
ಮತ್ಸ್ಯರಾಜನಿಗೆ ಎನ್ನುವ ಹಾಗೆ ಹೇಳಿದ್ದ. ಹಾ. ಆದರೆ ಮತ್ಸ್ಯರಾಜನು ಕಾಣುತ್ತಾ ಇಲ್ಲವಲ್ಲ. ಮತ್ತೊಂದು ವಿಚಾರ, ಏನು? ಈಕೆಯ ಮುಡಿಯನ್ನು ಸರಿಯಾಗಿ ನೋಡಿದೆ ಎಂದಾದರೆ ವಿಧವತ್ವ ಎಂದು ಕಾಣುತ್ತಾ ಇದೆ. ಓಹೋ. ಹೆಣ್ಣು ಮಕ್ಕಳಿಗೆ ಕೂದಲು ಕಟ್ಟುವಂತಹ ಜಾಗದಲ್ಲಿ ಕೂದಲು ಉದುರುತ್ತದೆ ಅಂತ ಆದ್ರೆ ಅವರಿಗೆ ವಿಧವತ್ವ ಬರುತ್ತದೆ, ಅವರ ಗಂಡ ಹತ್ತಿರದಲ್ಲಿಯೇ ಸಾಯುವುದಕ್ಕಿದ್ದಾನೆ ಎನ್ನುವ ಹಾಗೆ ಮಾತಿದೆ. ಓಹೋ. ಆದರೆ ವೈದೇಹಿಯಾದಂತಹ ಸೀತಾಮಾತೆಗೆ ವಿಧವತ್ವ ಬರುವುದಕ್ಕೆ ಸಾಧ್ಯವಿದೆ. ಹಾಗಾದರೆ ಈಕೆ ಯಾರು? ಮಯತನುಜೆಯಾದಂತಹ ಪರಮ ಪಾತಿವ್ರತೆಯಾದಂತಹ ಮಂಡೋದರಿ ಈಕೆ. ಅಬ್ಬಬ್ಬಬ್ಬಬ್ಬ, ಈ ಇಳಿಯ ವಯಸ್ಸಿನಲ್ಲಿಯೂ ಎಂತಹ ತೇಜಸ್ಸು, ಎಂತಹ ಓಜಸ್ಸು! ಒಂದೊಮ್ಮೆಗೆ ನನಗೆ ಸೀತಾಮಾತೆಯ ಹಾಗೆ ಕಂಡಳಲ್ಲ. ಹಾಗಾದ್ರೆ ಇವಳು ಸೀತೆ ಅಲ್ಲ, ಇವಳು ಸೀತೆ ಅಲ್ಲ ಅಂತ ಆದ್ರೆ ಹಾಗಾದ್ರೆ ಸೀತಾಮಾತೆ ಹೇಳಿದ್ದಾಳೆ. ಇಲ್ಲ ಇಲ್ಲ ಇಲ್ಲ, ತ್ರಿಕಟಾಚಲ ಮಧ್ಯಾಂಕಿತವಾದಂತಹ ಈ ಲಂಕೆಯನ್ನು ಮಹಲದಲ್ಲಿಯೇ ಸುತ್ತಿ ಇನ್ನೇನು ಶ್ರೀರಾಮಚಂದ್ರನ ಪಾದದಡಿಯಲ್ಲಿ ಇಡಬೇಕು ಎನ್ನುವಾಗ ಸಮಯದಲ್ಲಿ ಗಗನ ವಾಕ್ಯವನ್ನು ಕೇಳು ವಾಸನೆಯದಲು ಸುತ್ತಿ ಪಾದದಲ್ಲಿ ಸುತ್ತಿ ಶ್ರೀರಾಮಚಂದ್ರನ ಪಾದದಡಿಯಲ್ಲಿ ಇಡಬೇಕು ಎನ್ನುವ ಹಾಗೆ ಮನ ಮಾಡಿದ್ದೆ ತಡ. ಆ ಕಾಲಕ್ಕೆ ಗಗನ ವಾಕ್ಯ ಒಂದು ಕೇಳಿ ಬರುತ್ತಾ ಇದೆಯಲ್ಲ, ಸೀತಾಮಾತೆಯನ್ನು ಇಲ್ಲಿ ಎಲ್ಲಿ ಎನ್ನುವ ಹಾಗೆ ಹುಡುಕಬೇಡ, ಆಕೆ ಅಶೋಕವನದಲ್ಲಿದ್ದಾಳೆ ಎನ್ನುವ ಹಾಗೆ. ಅಲ್ಲ, ಇನ್ನು ನಾನು ಅಶೋಕವನವನ್ನು ಎಲ್ಲಿ ಅಂತ ಹುಡುಕುವುದು. ಅಷ್ಟು ಹೊತ್ತಿಗೆ ನನ್ನ ಅಪ್ಪ ನನಗೆ ಸಹಾಯ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಗಾಳಿ ಬೀಸುವಾಗ ಅಶೋಕ ವೃಕ್ಷಗಳ ವಾಸನೆಯನ್ನು ಹಿಡಿದು ನನ್ನ ಮೂಗಿಗೆ ಬಡಿದ್ರಲ್ಲ. ಗೊತ್ತಾಯ್ತು ಗೊತ್ತಾಯ್ತು, ಅಶೋಕವನದ ದಾರಿ ಯಾವುದು ಎನ್ನುವ ಹಾಗೆ ಗೊತ್ತಾಯ್ತು. ಇನ್ನು ತಡ ಮಾಡುವುದಲ್ಲ, ಸೀತಾಮಾತೆಯನ್ನು ಕಾಣಬೇಕು. 10 ಗಂಟೆ ಈ ದಶಕಂಡ ಚತುರ್ಭುಜ ಕಲ್ಲನಾದಂತಹ ಈ ರಾವಣೇಶ್ವರ ಮಧ್ಯ ರಾತ್ರಿಯ ವೇಳೆ ನಿದ್ದೆ ಇಲ್ಲದೆ ಒಮ್ಮೆಲೆ ಎಚ್ಚರವಾಯಿತು. ಕಾಮಾತುರನಾದಂತಹ ನಾನು ಅಶೋಕವನದಲ್ಲಿ ಇದ್ದಂತಹ ಸೀತೆಯನ್ನು ಸೇರಲೇಬೇಕು ಎನ್ನುವಂತಹ ಉದ್ದೇಶದಿಂದ ಹೊರಟವನಿದ್ದೇನೆ. ತಣ್ಣೀರಿನಲ್ಲಿ ಬಿಂದೆ, ಪನ್ನೀರನ್ನು ಕೂಸಿದೆ, ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಂಡೆ. ಅಷ್ಟು ಮಾತ್ರವಲ್ಲ, ಹೊಸ ಬಟ್ಟೆ ಬರೆಗಳನ್ನು ಧರಿಸಿಕೊಂಡು ಚಿನ್ನಾಭರಣಗಳಿಂದ ಭೂಷಿತನಾಗಿದ್ದೇನೆ. ಇಂತಹ ಒಂದು ದಿವಸ ಬರುತ್ತದೆ, ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಯನ್ನು ಮಾಡುವುದಾಗಿ ನನ್ನ ಆತ್ಮೀಯ ಸಖನಲ್ಲಿ ಮುಂಚಿನ ದಿವಸವಾಗಿಯೇ ತಿಳಿಸಿದ್ದೆ. ಎಲ್ಲಿ ಕಾಣಿಸುತ್ತಾ ಇಲ್ಲ ಅಲ್ಲ ಸಖನೇ? ನಮ್ಮ ಪ್ರಭುಗಳ ಸ್ವರವೇ ಕೇಳ್ತಾ ಉಂಟು, ಆಗದಿಂದ ಕೇಳ್ತಾ ಉಂಟು, ಕಾಣ್ತೇಲ್ಲ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮಗೆ ನಮ್ಮ ರಾವಣ ಪ್ರಭುಗಳನ್ನು ಗೊತ್ತುಂಟಾ? ಓಹೋ, ನಾನೀಗ ನಿನಗೆ ರಾವಣನಾಗಿ ಕಾಣಿಸುವುದಿಲ್ಲವಾ? ನೀವು ರಾವಣವಾ? ಗೊತ್ತೇ ಆಗುದಿಲ್ಲ. ನಿನ್ನನ್ನು ಕರೆದವರು ಯಾರು? ರಾವಣ ಪ್ರಭುಗಳು. ನೀನು ಬಂದದ್ದು ಎಲ್ಲಿಗೆ? ಅವರದ್ದೇ ಅರಮನೆಗೆ ಅಲ್ವಾ? ನಾನೇ ರಾವಣೇಶ್ವರ. ನೀವು ರಾವಣವಾ? ಹಾ. ನಿಮಗೆ ಗೊತ್ತುಂಟು
ಹಾಗಾದ್ರೆ ನೀವು ಸುಂದರರಾವ? ಛೆ, ಏನ್ ಸುಂದರ ನಾವು, ಸುಂದರ ರಾವಣ, ಹಾ. ಮನೋಹರ ರಾವಣ. ಓ, ಅರ್ಥವಾಯ್ತಾ? ಅರ್ಥ ಹೀಗೆ ಬಾ. ಮೂಗು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಓ, ಯಾಕೆ ಮೂಗು ಬಿಡಲಾಗುತ್ತಾ ಇಲ್ಲ? ವಾಸನೆ ಬರ್ತಾ ಉಂಟು. ಚಂದ ಚಂದನ ಪುಡುಗುಗಳನ್ನು ಲೇಪಿಸಿಕೊಂಡಿದ್ದೇನೆ. ಓ, ಪುರುಂಗು ಹಾಕಿದ್ದೀರಾ? ಛೆ, ಎಂತದು ಅದು ನೀರು ಪುಡುಗು ಹಾಕಿದ್ದು. ಹಾ. ಪುಡುಗುಗಳನ್ನು ಲೇಪಿಸಿದ್ದೇನೆ. ಓ, ಇಲ್ಲಿ ನೀವು ನನ್ನನ್ನು ಕೆದ್ದದ್ದು ಯಾಕೆ? ಆ? ನಿನ್ನನ್ನು ಕರೆದದ್ದು ನಾನು. ಅದೇ ಕದ್ದದ್ದು ಯಾಕೆ ಅಂತೇಳಿ. ಅಶೋಕವನದಲ್ಲಿ ಸೀತೆ ಇದ್ದಾಳಲ್ಲ, ಇದ್ದಾಳೆ. ಅವಳನ್ನು ಹೊಲಿಸಿಕೊಳ್ಳುವುದಕ್ಕಾಗಿ ಹಾ. ಈ ಎಲ್ಲ ಸಿದ್ಧತೆ. ಓ, ನಿಮಗೊಂದು ಒಳ್ಳೆಯ ಉಪಾಯ ನಾನು ಹೇಳಿಕೊಡ್ತೇನೆ. ಏನದು? ನೋಡಿ, ಸೀತೆಯಲ್ಲಿಗೆ ನೀವು ರಾವಣ ವೇಷ ಧರಿಸಿಕೊಂಡು ಹೋಗಿ, ಸೀತೆ ಖಂಡಿತ ಒಲಿದು ಬರ್ತಾರೆ. ಶಬಾಷ್! ಸರಳ, ನನ್ನ ಜೊತೆಗೆ ಇದ್ದುಕೊಂಡು ನೀನು ಬಹಳ ಬುದ್ಧಿವಂತನಾಗಿದ್ದೀಯಲ್ಲ. ಮತ್ತೆ ನಾನು ಯಾರು? ಅಲ್ಲ, ನನಗೇನು ರಾಮನ ವೇಷವನ್ನು ಧರಿಸುವುದು ಕಷ್ಟ ಎಂಬುದಾಗಿ ನೀನು ಭಾವಿಸಿದೆಯಾ? ಇಲ್ಲ. ಹಾಗಲ್ಲವೋ? ಮತ್ತೆ ರಾಮನಿಗೆ ಸೀತೆ ಒಲಿಯುವುದು ಸುಲಭ. ಹಾ. ಆದರೆ ನಾನು ಯಾರು? ರಾವಣ ಪ್ರಭುಗಳು. ರಾವಣನಿಗೆ ಸೀತೆ ಒಲಿಯಬೇಕು. ಹಾ. ಹಾಗಾಗಿ ರಾವಣನಾಗಿಯೇ ಹೋಗಬೇಕು, ರಾವಣನಾಗಿ ಅವಳನ್ನು ಸೇರಬೇಕು ಎನ್ನುವಂತಹ ಆಕಾಂಕ್ಷೆ. ಹಾ. ಅರ್ಥವಾಯ್ತಲ್ಲ? ಅರ್ಥ ಆಯ್ತು, ಅರ್ಥ ಆಯ್ತು. ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿದ್ಯಾ? ಎಲ್ಲ ತಯಾರಿ ಮಾಡಿದ್ದೀನಿ. ಅನುಕೂಲ ನಾರಿಯರು ತಯಾರಿದ್ದಾರೆ ತಾನೆ? ಯಾರ ಮನಸ್ಸನ್ನು ಒಲಿಸವಲ್ಲ ಅನುಕೂಲ ನಾರಿಗಳು ಸಹ ತಯಾರಿದ್ದಾರೆ. ಎಲ್ಲಿದ್ದಾರೆ? ಬರಲು ಹೇಳು. ಆಗಲೇ ಬರಲು ಹೇಳಿದ್ದೇನೆ, ಕಾಣಿಸ್ತಿಲ್ಲ. ಎಲ್ಲಿದ್ದಾರಪ್ಪ? ಓ, ಹೋಗ್ತಾರೆ, ಹೋಗ್ತಾರೆ. ಯಾವಾಗ ಕಾಯ್ತಿದ್ದೆ ಮಾರ್ರೆ, ಅಲ್ಲಿ first ಇದನ್ನೆಲ್ಲ. ಅದೇ ಅದೇ ಇಲ್ಲಿಯವರು ನನಗೆ ಗೊತ್ತುಂಟಾ, ಇಲ್ಲಿಯವರು ಶುರು ಮಾಡುವಾಗ ಸ್ವಲ್ಪ ತಡ ಆಯ್ತು. ಹಾಗೆ ಎಂತದ ಇಲ್ಲಿ ನಾನು ನಿಮ್ಗೆ ಹೇಳಿದ ವಿಷಯ ಎಲ್ಲ ನೆನ್ಪುಂಟಾ? ನಂಗೆ ಗೊತ್ತಿಲ್ಲ. ಅಲ್ಲ, ನಾವು ಇವತ್ತು ಎಲ್ಲಿಗೆ ಹೋಗುದು? ಎಂತ ಪ್ರತಿಷ್ಠೆ ಅಂತಂದ್ರೆ ಹಾಗಲ್ಲ, ನಾವು ಅಶೋಕನಕ್ಕೆ ಹೋಗಿ ಸೀತೆಯನ್ನು ಒಲಿಸ್ಬೇಕು. ಅಶೋಕನ ಅಲ್ಲ, ಅಶೋಕನ ಅಲ್ಲವು, ಮತ್ತೆ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಒಲಿಸ್ತೇವೆ. ಒಲಿಸ್ಬೇಕು, ಒಲಿಸ್ಲಿಕ್ಕೆ ಅದಲ್ಲವು. ಅವನ ಮನಸ್ಸನ್ನು ಒಲಿಸ್ಬೇಕು. ಎಲ್ಲಿ ಕಾಣುದಿಲ್ಲ? ಇಲ್ಲಿಯೇ ಹೋಗ, ಅಲ್ಲಿ ಹೋಗಿ ಅವಳ ಮನಸ್ಸನ್ನು ಮನವೊಲಿಸ್ಲಿಕ್ಕೆ. ಮನವೊಲಿಸುವ ಕಾರ್ಯಕ್ರಮ. ಹಾಗೆ ನಾವು ಮೂರೋದಿಲ್ಲ. ನಾವು ಮೂರು ಮಾತ್ರ ಅಲ್ಲ, ನಮ್ಮ ಪ್ರಭುಗಳಿದ್ದಾರೆ. ಎಲ್ಲಿದ್ದಾರೆ? ನಿಮ್ಮ ಹಿಂದೆ ಕಾಣುದಿಲ್ಲ. ಅಲ್ಲಿ ಅಲ್ಲಿ ನೋಡಿ, ಅವರಲ್ಲ ಅವರಲ್ಲ. ಎಲ್ಲಿ ಕಾಣ್ತಾ ಇದೆ? ಇಲ್ಲಿ ಇಲ್ಲಿ ಎಂತದ್ದು? ನಮ್ಮ ಪ್ರಭುಗಳ ಪರಿಚಯ ನಮಗಿಲ್ಲ. ಎಂತ ಮಾರ್ರೆ? ನಮ್ಮ ಪ್ರಭುಗಳು ಹೇಗಿದ್ದಾರೆ ನೋಡ್ಲಿಕ್ಕೆ? 20 ಕೈ ಎಲ್ಲಿ? ಅದೇ ಅದೇ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಸಿಂಗಾರ ರಾವಣವಾಗಿ ಬಂದು ಕೂತಿದ್ದಾರೆ. ಸಿಂಗಾರ ರಾವಣನಾಗಿ ಬಂದು, ಸಿಂಗಲ್ ಅಲ್ಲವು, ಸಿಂಗಾರ ರಾವಣವಾಗಿ ಬಂದು ಕೂತಿದ್ದಾರೆ. ಸಿಂಗೇರಿಗೆ ಹೋದಾಗ ಶೃಂಗೇರಿ ಅಲ್ಲ, ಮತ್ತೆ ಶೃಂಗಾರವಾಗಿ ಹಾಗೆ ಅಲಂಕಾರ ಅಲಂಕಾರ ಮಾಡಿ, ಒಳ್ಳೆ ಅಲಂಕಾರ ಮಾಡಿ ಕೂತಿದ್ದಾರೆ. ನೋಡಿ ನೋಡಿ, ಚಂದ ಅಲ್ವಾ? ಎಂತದು ಅನುಮಾನ? ಮೀಸು ನೋಡಿದ್ರೆ ಹಾಗೆ ಹೇಳ್ತಾರಲ್ಲ, ಅವ್ರದ್ದು ಅದು ತೆಗಿಲಿಲ್ವ ಅಂತ. ಅದದ್ದೇ ಅಲ್ಲ, ತಲೆ ಮಾತ್ರ ಕಮ್ಮಿ. ಈಗ ಎರಡೇ ಇರುದು. ಹೌದಾ? ಅದನ್ನ ನೋಡಿ, ಹೇಳೋದು ನಿಜ ಅಂತ ಆಯ್ತು. ನೀವು ನಂಬಿಕೆ ಆಗ್ತಾ ಇಲ್ವಾ? ನೋಡಿ, ನೋಡಿ ಅವರೇ ಎಷ್ಟು ಬರ್ತಾರೆ ನೋಡಿ. ಮಗನೇ, ಪ್ರಭುಗಳೇ, ಇವರೆಲ್ಲ ಅನುಕೂಲ ನಾರಿಯರು. ಹೌದು ಹೌದು ಹೌದು. ಸಂತೋಷ. ಹಾ. ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿದ್ದಾರಲ್ಲ? ಎಲ್ಲ ಸಿದ್ಧತೆ ಆಗಿದಲ್ಲ? ಪ್ರಸಿದ್ಧ ಜೀರಿಗೆ ಅದು ಬೇಡ. ಜೀರಿಗೆ ಬೊಂಬೆ ಆಯ್ತು ಜೀರಿಗೆ. ಅಂಬಾಳ ಕಿವಿಗೆ ಉಂಟು. ಬಣ್ಣ ಅಂತ ಬರ್ತಾ ಉಂಟು. ಬಂದ್ರು ನಿನಗೆ ಇದು ಮುಗಿಲಿ, ಪ್ರಸಂಗ ಮುಗಿಲಿ, ಮತ್ತೆ ನಿನಗೆ ನಾನು ಏನು ಅದಕ್ಕೆಲ್ಲ ಮಾಡ್ರೆ. ಅದಕ್ಕೆ ಆಗ್ಲಿಕ್ಕೆ ಎಣ್ಣೆ ಅದೆಲ್ಲ ಉಂಟಲ್ಲ, ತಯಾರಿ ಉಂಟು. ಅದು ಅವಾಗ ನಂದಿದ್ರೆ ಎಣ್ಣೆ ಹಾಕ್ಬೇಕು. ನನ್ಲಿಕ್ಕಿಲ್ಲ, ಎಲ್ಲ ತಯಾರಿ ಉಂಟು. ಉಂಟಲ್ಲ? ಎಲ್ಲ ತಯಾರಿ ಉಂಟು. ಇಷ್ಟು ಮಾತ್ರ ಸಾಕಾಗುತ್ತದಾ? ಇಲ್ಲ. ಏನಾಗಬೇಕಿನ್ನು? ಏನಾಗ್ಬೇಕು? ಯಾರು ಹೊರಡುವಂತದ್ದು? ರಾವಣ ಪ್ರಭುಗಳು ರಾವಣೇಶ್ವರ ಹೊರಡುವುದು ಎಂದು ಪ್ರತಿಯೊಬ್ಬರಿಗೂ ಕೂಡ ತಿಳಿಯಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ರಾವಣ ಪ್ರಭುಗಳಿಗೆ ಜಯವಾಗಲಿ, 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 ಜಯವಾಗಲಿ.
ನಿನಗೆ ನಾಯಿ ಕಪ್ಪಿಂದ ಅಮ್ಮಲ್ಲ ಅಂತ. ಛೆ, ಅಮ್ಮ ತರ ಮಾಡಿದ್ರು. ಶಿಶುಪಾಮನ ನಡೆಯ ಉಳಿದು ರಾಘವನ ತಿರುಗಿರುವ ಜಾನಕಿಯ ಕಂಡನ ಹನುಮನೋ ಜಯ ಜಯ ತ್ರೈಲೋಕ್ಯ ಮಾತೆ ವಿಖ್ಯಾತೆ ಜಯ 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 ನನ್ನಪ್ಪನ ಸಹಾಯದಿಂದ ಅಶೋಕವನವನ್ನು ಅರಸುತ್ತಾ ಬಂದವ ನಾನು. ಯಾವುದೋ ಒಂದು ಉದ್ಯಾನವನ ಕಾಣುತ್ತಾ ಇದೆ. ಹಾಗಾದ್ರೆ ಇಲ್ಲಿಗೆ ಬರುವಾಗ ವಾಸನೆಯೂ ನಿಂತಿತು. ಹಾಗಾದ್ರೆ ಇದುವೇ ಅಶೋಕವನ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಯಿತು. ಆದರೆ ಇಷ್ಟೊಂದು ಮರಗಳ ಮಧ್ಯೆ ನಾನು ಅಮ್ಮನನ್ನು ಎಲ್ಲಿಂದ ಹುಡುಕುವುದು? ಒಂದು ಮರದ ಅಡಿಯಲ್ಲಿ ಓರ್ವಾಕ್ಯ ಮಹಿಳೆ ಕಾಣುತ್ತಾ ಇದ್ದಾಳೆ. ಮಾತ್ರವಲ್ಲ, ತನ್ನ ಬಾಯಿಯಲ್ಲಿ ರಾಮನಾಮ ಸ್ಮರಣೆಯನ್ನು ಮಾಡುತ್ತಾ ಇದ್ದಾಳೆ. ಹಾಗಾದರೆ ಈಕೆಯೇ ಸೀತೆ? ಹೌದು ಹೌದು ಹೌದು. ಹಾಗಾದ್ರೆ ನಾನೆಂತ ತಪ್ಪನ್ನು ಮಾಡಿಬಿಟ್ಟರಲ್ಲ. ಆಗ ಓರ್ವಾಕ್ಯ ಸ್ತ್ರೀಯನ್ನು ಕಂಡು ಆಕೆಯೇ ಸೀತಾಮಾತೆ ಎನ್ನುವ ಹಾಗೆ ಭಾವಿಸಿ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟರಲ್ಲ. ರಾಮ ರಾಮ, ಎಂತಹ ಪಾಪ ದೊರಕಿತ್ತು. ಹಾಗಾದ್ರೆ ಇನ್ನೂ ತಡ ಮಾಡುವುದಕ್ಕಿಲ್ಲ, ಸೀತಾಮಾತೆಯಲ್ಲಿ ಮಾತನಾಡಿಸಬೇಕು. ಹಾಗಾಗಿ ಇಳಿಯುತ್ತೇನಂತೆ. ಹೇಳುತ್ತಾಳೆ ನಿಮಗೆ, ಯಾರೋ ಸತ್ತು ಗದ್ದಲಗಳನ್ನು ಎಬ್ಬಿಸುತ್ತಾ ಬರ್ತಾ ಇದ್ದಾರಲ್ಲ. ಹಾಗಾದ್ರೆ ನಾನು ಅವರ ಕಣ್ಣಿಗೆ ಕಾಣಿಸಿಕೊಳ್ಳುವುದಕ್ಕಿಲ್ಲ. ಹಾಗಾಗಿ ವೇಷವನ್ನು ಮರೆಮಾಚಿ ಮರದ ಮೇಲೆ ಅಡ್ಡಾಗಿ ಕುಳಿತುಕೊಳ್ಳುತ್ತೇನಂತೆ. ನೋಡ್ತೇನೆ. ಮಗನೇ, ಅವರೆಲ್ಲ ಬದಿಗೆ ನಿಲ್ಲಲಿಕ್ಕೆ ಹೇಳು. ಸ್ವಲ್ಪ ಬದಿಗೆ ನಿಲ್ಲಿ. ಆಚೆ ಬದಿಗೆ ನಿಲ್ಲಿಯೇ. ಆಚೆ ಬದಿಗೆ ನಿಲ್ಲಿ. ಮಗನೇ, ಈಗ ನನ್ನ ಚಿತ್ತವನ್ನು ಆಕರ್ಷಿಸುವುದಕ್ಕೆ, ನನ್ನ ಕುರಿತಾಗಿ ಹೊಗಳಿ ಮಾತನಾಡಲಿಕ್ಕೆ ಹೇಳು. ಮೊದಲು ಅವರ ನನ್ನ ಬೆಲ್ಲಿ ಕೆಳಗೆ ಇಡ್ಲಿ ಅದು ಮಾತಾಡೋದ್ರಲ್ಲಿ ಯಾಕೆಂತ ಏ, ನನ್ನ ಪಾದಬುಡದಲ್ಲೆಲ್ಲೋ ಸೀತೆ ಪಾದಬುಡದಲ್ಲಿ. ಹಾಗೆ ಸೀತೆ ಪಾದಗಳಲ್ಲಿ ಇವರಿಗೆ ಎಷ್ಟು ಹೇಳಿದೆ? ಈ ಹುಡುಗಿಯರು ಯಾವಾಗಲೂ ಹೀಗೆ. ಶುರು ಮಾಡಿ ನಿಮ್ಮ ಕೆಲಸ. ಇನ್ಸೂರ್ ಮಾಡ್ತೇನೆ. ಯಾರಿಗೆ? ಇನ್ಸೂರ್ ನೀವೇ ಇನ್ಸೂರ್ ಮಾಡ್ಲಿ. ನಾನೀಗ ಬೇಡ.
ಇನ್ನೊಮ್ಮೆ ನೋಡು ಹೇಳೋಣ. ಇನ್ನು ಶುರು ಮಾಡುತ್ತೇನೆ. ಅದೇ ಇನ್ನು ಶುರು ಮಾಡ್ತೇವೆ, ಮಾಡು. ಎಲ್ಲಿಂದ ಎಲ್ಲಿಂದ? ನಿನಗೆ ನಾನು ನಿನ್ನೆ ಹೇಳಿಕೊಟ್ಟಿದ್ದೇನಲ್ಲ, ಎಲ್ಲ ಮರ್ತಾಯ್ತಾ? ಅದೇ ಎಲ್ಲಿ ನೆನಪುಂಟು? ಇವತ್ತಿನ ನೆನಪಿಲ್ಲ. ಅದೇ ನೀನು ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಲ್ಲಿ ಮಾತಾಡ್ತಿ ಅಲ್ಲ. ಏನು ಕೊಟ್ಟಿದ್ದು ಸರಿಯಾಗ್ಲಿಲ್ವಾ? ಯಾರು ಹೇಳಿಕೊಟ್ಟದ್ದು? ನಾನು ಹೇಳಿಕೊಟ್ಟದ್ದು. ನೀವು ಯಾವಾಗಲೂ ಹೇಳಿಕೊಡ್ಲಿಕ್ಕೆ ಬರುವುದಿಲ್ಲ ಅಂತ. ಹಾಗಲ್ಲ, ಇಲ್ಲಿ ತುಂಬಾ ಹೆಚ್ಚು ಸಮಯ ಕೊಂಡೋಗುದು ಬೇಡ. ನಮಗೆ ಬೇಗ ಹೋಗ್ಲಿಕ್ಕೆ ಉಂಟು. ಹೋಗ್ಲಿಕ್ಕೆ ಉಂಟಾ? ಹೋಗ್ಲಿಕ್ಕೆ ಉಂಟು. ಈಗಲೇ ಹೋಗುವಂತ? ಹಾಗೆಲ್ಲ, ನಾಳೆ ಬೇರೆ ಕೆಲಸ ಉಂಟು. ಹಾಗೆ ಹಾಗೆ ಶುರು ಮಾಡ್ತೇನೆ. ಈಗ ಶುರು ಮಾಡು ನೀನು. ಕೋಡಲಿನ್ನೀನು ಸಂದೇಹ ಪಾನೀಯದ ವ್ಯವಸ್ಥೆ ಏನು ಬೇಕಾ? ಬೇಡ. ಶುರು ಮಾಡು. ಮತ್ತೆ ಯಾಕೆ ನೀವು ಬಂದದ್ದು? ಆಗುದಿಲ್ಲ ಅಂತ ಹೇಳಿದ್ದು. ನಾನು ಬೇಕಂತ ಬಂದದಲ್ಲ. ಮತ್ತೆ ಹೇಗೆ ದಾರಿ ತಪ್ಪಿ ಬಂದ. ದಾರಿ ತಪ್ಪಿ ಬಂದದ್ದ? ಹೋಗ್ಲಿಕ್ಕೆ ಮನಸ್ಸುಂಟು. ನೀನು ದಾರಿ ಮಾಡಿ ಕೊಡ್ಬೇಕು. ನಿನಗೆ ದಾರಿ ಮಾಡಿ ಕೊಡ್ತೇನೆ. ಈಗ ನೀನು ಮೊದಲು ಬಂದ ಕೆಲಸ ಮಾಡಿ. ಕೈ ಕೊಡ್ತೀರಾ? ನಿನಗೆ ಕೈ ಕೊಡ್ಬೇಕಾ? ಯಾಕೆ? ಮತ್ತೆ ಏನು ಕುತ್ಕೊಂಡು ಮಾತಾಡ್ಲಾ? ಕೂತ್ಕೊಂಡೆ ಮಾತಾಡಬೇಡ, ನಿಂಗೂ ಮಾತಾಡ. ಎಲ್ಲಿಂದ ಶುರು ಮಾಡುದು? ನಾನು ನಿನಗೆ ನಿನ್ನೆ ಹೇಳಿಕೊಟ್ಟಿದ್ದೇನಲ್ಲ, ಎಲ್ಲಿಂದ ಶುರು ಮಾಡುದು? ಎಲ್ಲಿಂದ? ಒಂದು ಕೊಟ್ಟಿದ್ದು ಮರ್ತೋಯ್ತಾ? ಎಲ್ಲಿ ಬರ್ತದೆ? ನೆನಪಿಲ್ಲ? ನೋಡೋ ಕ್ರಮವೇ ಇಲ್ಲ. ಅದೇ ನಿಮ್ಮದು ಕ್ರಮವೇ ಇಲ್ಲ. ನಿಮಗೆ ಗೊತ್ತುಂಟಾ? ಹಾಗೆ ಬಂದಾಗೆ ನಮಗೆ ಬರೀಲಿಕ್ಕೆ ಗೊತ್ತುಂಟು, ಓದ್ಲಿಕ್ಕೆ ಗೊತ್ತಿಲ್ಲ. ಎಂತದ್ದು? ಬರೀಲಿಕ್ಕೆ ಗೊತ್ತುಂಟು, ಓದ್ಲಿಕ್ಕೆ ಗೊತ್ತಿಲ್ಲ. ಬರೀಲಿಕ್ಕೆ ಗೊತ್ತಿಲ್ಲ, ಓದ್ಲಿಕ್ಕೆ ಗೊತ್ತಿಲ್ಲ. ಹಾ. ಎಂತ ಮಾಡುದು ಈಗ? ಈಗ ನಾನು ಹೇಳಿದ್ದು, ಬಾಯಲ್ಲಿ ಹೇಳಿದ್ದು ನಿನಗೆ ನೆನಪಿಲ್ವಾ? ಬಂತು 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 ಬಂತು. ಈಗ ಶುರು ಮಾಡು, ಶುರು ಮಾಡು, ಶುರು ಮಾಡು. ಎಂತ ಇದು? ಪ್ರಸಂಗ ಬೇರೆ ಆಯ್ತಾ ಅಂತ ನಾವು ಕರೆಯುವುದೇ ಹಾಗೆ. ಹೇಗೆ? ನಮ್ಮ ಶೈಲಿ. ಹುಡುಗಿಯರ ಸ್ವರ ಹೇಗೆ ಇರುತ್ತಾ? ಹುಡುಗಿಯರ ಸರ್ ಓದಲಿಕ್ಕಿಂತ ನಾನು ಬರುದಿಲ್ಲ. ನಿನ್ನ ಅದರಲ್ಲಿ ಇರ್ಲಿಲ್ಲ. ಹಾಗೆ ಮಾತಾಡುವುದು. ಎಂತ ಅಮಾಯಕರು ಸಿಕ್ಕಿದ್ರೆ ಈಗೆಲ್ಲ ಉಂಟು. ಅಮಾಯಕ ಸ್ವಲ್ಪ ಸೌಮ್ಯ ಸ್ವರದಲ್ಲಿ ಮಾತಾಡು. ಸೌಮ್ಯ ಯಾರು? ಈ ಸೌಮ್ಯ ಅದು ಇಲ್ಲಿ ಯಾರು ಕಾಣುದೇ ಇಲ್ಲ. ಮತ್ತೆ ಸೌಮ್ಯ ಹಾಗೆ ಅಲ್ಲ ನಿನ್ನ ತಿಳಿದು. ಮತ್ತೆ ಸೌಮ್ಯ ಸ್ವರದಲ್ಲಿ ಮಾತಾಡು ಎಂದು ಹೇಳು. ಸ್ವರದಲ್ಲಿ? ಹಾ. ಅಮ್ಮ ಓ, ನೀವು ಅಮ್ಮ ಹಾಗಲ್ಲ, ಅವಳು ಮಾತಾಡ್ತಿಲ್ಲ ಅದಕ್ಕೆ. ಅದಕ್ಕೆ ನೀವು ಜನ ಹಾಗಲ್ಲ, ನಾನು ನಿಮ್ಮನ್ನು ಕರೆದದ್ದೇ ಯಾಕೆ? ಅವರನ್ನು ಮಾತಾಡಿಸ್ಬೇಕು. ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ಇಲ್ಲ ಇಲ್ಲ. ಶುರು ಅಮ್ಮ ಮಾಡು. ಓ, ನನ್ನ ಮತ್ತೊಬ್ಬರಾಗಿ ಮಧ್ಯದಲ್ಲಿ ಮಾತಾಡಬೇಡಿ.
ಅದೇ ತುಂಬಾ ಪ್ರಕರಣಗಳು ಮರ್ತೋಗಿದೆ. ಹೌದು. ಅದೇ ಇಷ್ಟೊತ್ತಾಯ್ತಲ್ಲ. ಹೌದು. ಹಾ. ಸಮಯ ಇಷ್ಟೊತ್ತಾಯ್ತು, ಬೇಗ ಮುಗಿಸ್ಬೇಕು ಬೇಗ. ಅಮ್ಮ ಅಮ್ಮ ಕೂಡಿ ಅಶೋಕಣ್ಣನ ಚುಂಕು ಚುಂಕು ಮರದಡಿಯಲ್ಲಿ ಕುಳಿತು ಎಂತದದು ಅಶೋಕಣ್ಣನ ಚುಂಕು ಚುಂಕು. ಏ ಎಂತದದು? ಇದೆಲ್ಲ ಅದರದ್ದು ಅದರ ಹೆಸರು ಮಾಡೆಲ್ಲ. ಮತ್ತೆ ಹೇಗೆ ಚುಚ್ಚು ಚುಚ್ಚು ಮರ ಚುಕ್ಕು 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 ಪ್ರಕೃತಿ. ಅದು ಹೇಗೆ ಪ್ರಕೃತಿ? ಕೊಳೆತು ಹೋದ ತೆಂಗಿನಕಾಯಿ ಕೆಟ್ಟು ನಿಂಗೆ ಹೇಳೋದು ಅದು ಹಾಗಲ್ಲವೋ. ಹೇಗೆ? ಶಿಕ್ಷುಪ್ಪ ವೃಕ್ಷ. ಸಂಸ್ಕೃತಿಕ ರಿಕ್ಷಾ ಸಾಂಸ್ಕೃತಿಕ ರಿಕ್ಷಾ ಅಲ್ಲವು, ಚಿಂಚುಪ್ಪ ರಿಕ್ಷಾ. ಇನ್ನೊಂದು ಹೇಗೆ ಪ್ರಕೃತಿ? ಶಿಕ್ಷುಪ್ಪ ವೃಕ್ಷ. ಅದೇ ಅದೇ ವೃಕ್ಷ. ಬರುದಿಲ್ಲ ಅದು ಇಲ್ಲಿ ವೃಕ್ಷ ಇಲ್ಲಿ ಯಾವುದೊಂದು ಮರದಲ್ಲಿ ಯಾವುದೋ ಒಂದು ಮರದಲ್ಲಿ ಮರದಲ್ಲಿ ಕುಳಿತು ಹಾ ನೆಲದಲ್ಲಿ ನೋಟ್ ಹಾಕಿದಕ್ಕಮ್ಮ ಎಲ್ಲಿ ನನಗೆ ಕಾಣುವುದೇನು? ಮುದಿ ಕೆಳಗಡೆ ಮಾಡಿ ನೆಲದಲ್ಲಿ ನೋಟ್ ಹಾಕಿ ಕುಳಿತಿದ್ದು. ಹಾಗಲ್ಲ ಅದು. ತಲೆ ಕೆಳಗೆ ಹಾಕಿ ನೋಟವನ್ನು ಹಾಕಿದ್ದಾರೆ. ತಲೆ ಕೆಳಗೆ ಹಾಕಿ ನೋಟವನ್ನು ಹಾಕಿದ್ದಾರೆ. ಅದೇ ಹೇಳಿದ್ದು ನಾನು. ಮುಂದುವರಿಸಿ. ಅಮ್ಮ ನೀವು ಈಗೆಲ್ಲ ಕುತ್ಕೊಳ್ಬಾರ್ದಮ್ಮ. ನೀವು ಯಾಕೆ ಹೀಗೆ ಕುತ್ಕೊಳ್ಳುದು? ಇವೆಲ್ಲ ನಮ್ಮ ಗುರುಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ. ಗುರುಗಳ ಬಗ್ಗೆ ಗುರುಗಳಲ್ಲವು, ಅವ್ರು ನಮ್ಮ ಪ್ರಭುಗಳಲ್ಲ. ಅವರ ಬಗ್ಗೆ ಅದೇ ಮುಂದುವರಿಸಿ. ನಮ್ಮ ಪ್ರಭುಗಳು ಯಾರು 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 ಯಾರು? ಜಗತ್ತಿನ ಇಬ್ಬರು ಗುಂಟನಾಳಿ. ಜಗತ್ತಿನಲ್ಲಿ ನನಗೆ ಗೊತ್ತಿಲ್ಲದ ಕುಂಟರು ಯಾರಪ್ಪ? ಇಬ್ಬರಿದ್ದಾರೆ. ಯಾರು? ಒಬ್ಬರು ಯಾರು? ಕೈಲಾಸ ದೇವರು. ಕೈಲಾಸದಲ್ಲಿ ಕುಂಟರಿರುವಲ್ಲ ಯಾರಪ್ಪ? ಕೈಲಾಸ ದೇವರು. ಕೈಲಾಸದ ದೇವರು ದೇವರು ಯಾರದು? ಅವರು ಎಂತದು ನೇಲ್ಗುಂಟ. ನೇಲ್ಗುಂಟ ಅಲ್ಲವು, ನೀಲಕಂಠ. ಅವರೇ ಅವರೇ. ಇನ್ನೊಂದು ಇದ್ದಾರಮ್ಮ. ಯಾರು? ಅವರು ನಮ್ಮ ಪ್ರಭುಗಳು ಡ್ಯಾನ್ಸ್ ಕಂಠರು. ಪ್ರಭುಗಳು ಡ್ಯಾಶ್ ಕಂಠರು. ಉಂಟಲ್ಲ 10 ಹಾಗಲ್ಲ ಅದು, ಇವತ್ತಿಲ್ಲ ಅಷ್ಟೇ. ನಮ್ಮ ಪ್ರಭುಗಳು ದಶಕಂಠರು. ಅವರೇ ಅವರೇ. ಅದು ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತುಂಟು. ಗೊತ್ತುಂಟು. ಅದೇ ನೀನು ತಪ್ಪಾಗಿ ಹೇಳ್ತಾ ಇದ್ದಿ. ನೀವು ಹೇಳಿಕೊಟ್ಟಲ್ಲಿ ತಪ್ಪಿದೆ. ನಿನ್ನ ತಪ್ಪನ್ನು ಸರಿ ಮಾಡುವುದು ನನ್ನ ಕೆಲಸ. ಮತ್ತೆ ಮತ್ತೆ ಮತ್ತೊಂದು ನಮ್ಮ ಪ್ರಭುಗಳು ಮಾಡಿದ ಗಾಂಧಾರಿ ಕೆಲಸ 1 2 ಅಂದರೆ ಒಳ್ಳೆ ಘನಕಾರ್ಯ ಕೆಲಸ. ದೊಡ್ಡದು. ಅದೇ ದೊಡ್ಡ ಕೆಲಸ, ಘನಕಾರ್ಯ ಕೆಲಸ. ಇವತ್ತಿನ ಯುಗ ಅಲ್ಲ. ಇವತ್ತಿನ ಯುಗ ಎಂತದ್ದು ಹೇಳ್ತಾರೆ? ಶ್ವೇತಯುಗ ಅಲ್ಲದು, ತ್ರೇತಯುಗ. ಅದಕ್ಕಿಂತ ಮೊದಲಿನ ಕಿರತಯುಗ. ಕಿರತಯುಗ, ಚಿತ್ತಯುಗ. ಅಲ್ಲಿಯ ಮಾಯ್ಪಾಡಿಯ ರಸ. ಮಾಯ್ಪಾಡಿಯ ನಾವು ಇರುವುದು ಜಾಗ ಬೇರೆ, ಜಾಗದ ಹೆಸರು ಉಂಟಲ್ಲ. ಮಾಯ್ಪಾಡಿ ಎಲ್ಲ ಮಾಹಿಷ್ಪತಿಯ ಅರಸ. ಅದೇ ಅದೇ ಅಲ್ಲಿಯ ಕೃತಕ ವೀರ್ಯನ ಮಗ. ಕೃತಕ ವೀರ್ಯನ ಮಗ. ಕೃತಕ ವೀರ್ಯ ಅಂತ ಇದ್ದಾನಲ್ಲಿ ಅರಸ ವೀರ್ಯ ಅಂತ. ಅದೇ ಕೃತಕ ಕೇಳಿದ್ರು ಹೇಳುದಿಲ್ಲ. ನನಗೆ ಕೇಳ್ತಾ ಉಂಟು, ನಿನಗೆ ನಿನ್ನ ಬಾಯಿ ಅವನ ಮಗ ಇದ್ದಾನಲ್ಲ ಕಡ್ತಿಗೆರಿಯ. ಕರ್ತಗಿರಿ ಅವನ ಮಗ ಇದ್ದಾನೆ ಕಡ್ತಿಗೆರಿ ಅಂತ. ಅವನ ಮಗ ಅವನು ಕಾರ್ತವೀರ್ಯ ಅಲ್ವಾ? ಹೌದಾ? ಮತ್ತೆ ಅದೇ ಅದೇ ನೀವು ಎಲ್ಲಿ ಇದ್ದೀರಿ? ನಾವು ಅಲ್ಲೇ ಇದ್ದೇವೆ. ಅದೇ ಅವರ ಜೊತೆ ಪೆರ್ಮುದೆ ನದಿಯಲ್ಲಿ ಪೆಟ್ಟು ಮಾಡಿದವ. ಬೆಂಬುದಲ್ಲಿ ನದಿಯ ನನಗೆ ಗೊತ್ತೇ ಇಲ್ಲ ಅಲ್ಲ, ಕಾಣುದಿಲ್ಲ. ಇವರಿಗೊಂದು ಪೆಟ್ಟು ಪೆರ್ಮುದೆ ನದಿ ಗೊತ್ತಿಲ್ಲ. ಎಲ್ಲಿ ನಿಮಗೆ ಗೊತ್ತುಂಟಾ ಪೆರ್ಮುದೆ ನದಿ ಉಂಟಾ? ದೊಡ್ಡ ನದಿ ಉಂಟು. ಎಲ್ಲಿಯಾ? ಉಂಟು ಪೆರ್ಮುದೆ ನದಿ. ನಿನಗೇನೋ ತಪ್ಪಾಗಿದೆ. ತಪ್ಪಿಲ್ಲ, ಸರಿ ಉಂಟು. ಪೆರ್ಮುದೆ ನದಿ ಉಂಟು. ಹಾಗಲ್ಲ ಅದು. ಮತ್ತೆ ನರ್ಮದಾ ನದಿಯಲ್ಲಿ. ಅದೇ ನಾನು ಹೇಳಿದ್ದು. ಅಲ್ಲಿ ಇವರಿಗೆ ಪೆಟ್ಟು ಕಟ್ಟದು. ನಿನಗೆ ನಾನು ಎಂತಕ್ಕೆ ಕರೆದದ್ದು? ನಿನ್ನನ್ನು ನಾನು ಎಂತಕ್ಕೆ ಅವರದ್ದು ಕರೆದದ್ದು? ಹೇಳಲಿಕ್ಕೆ ಒಳ್ಳೆ ಘನಕಾರ್ಯ ಕೆಲಸವನ್ನು ಹೇಳ್ಬೇಕು. ನೀನು ಪೆಟ್ಟು ತಿಂದ ವಿಷಯವನ್ನೇ ಹೇಳು. ಅದು ಬೇಡ. ಅದು ಬೇಡ. ಬೇರೆ ವಿಷಯ ಹಾಗಾದ್ರೆ ಎಂತ? ಇನ್ನೊಂದುಂಟು. ಯಾವುದು? ಕಾಂತಾರ. ಕಾಂತಾರವು ಕಾಂತಾರಕ್ಕೆ ಹೋಗಿದ್ದಾರೆ ಮೊನ್ನೆ ಮೊನ್ನೆ ನಿನ್ನೆ ಎಲ್ಲ ಮೊನ್ನೆ. ಅವ್ರು ಕಾಂತಾರಕ್ಕೆ ಹೋಗುವ ನನ್ನನ್ನು ಕರೀಲಿಲ್ಲ ಮಾರೆ. ಇದೆಲ್ಲ ಕಾಂತಾರಕ್ಕೆ ಹೋಗುವ ಮುಖ. ಹೇಗುಂಟಂತೆ ಕಾಂತಾರ? ಹೇಗುಂಟಂತೆ? ಅದನ್ನ ಗೊತ್ತು, ನಾನು ಗೊತ್ತಿಲ್ಲ. ನೀನು ಯಾವ ಕಾಂತಾರದ ಬಗ್ಗೆ ಹೇಳು? ಅಲ್ಲಿ ಒಂದು ಕಾಂತಾರಲ್ಲಿ ಒಂದು ಐಸ್ ಕ್ಯಾಂಡಿ. ಅಲ್ಲಿ ಒಂದು ಕಿಷ್ಕಿಂದೆ. ಅದೇ ಅದೇ ಕಿಷ್ಕಿಂದೆ. ಅಲ್ಲಿ ಅಧಿಪತಿ ಓಲಿದಾನ. ಓಲಿ ಅಲ್ಲದು, ವಾಲಿ. ವಾಲಿ. ಅದೇ ಅವನನ್ನು ಅವನನ್ನು ಅವನು ಇವರನ್ನು 4 ಕಡೆ ಉಪ್ಪು ನೀರಲ್ಲಿ ಮುಳುಗಿಸಿದ. 4 ಕಡೆ ಉಪ್ಪು ನೀರಲ್ಲಿ ಮುಳುಗಿಸಿತು. ಹಾಗಲ್ಲ, ಮತ್ತೆ 4 ಕಡೆ ಸಮುದ್ರದ ನೀರಿನಲ್ಲಿ ಮುಳುಗಿಸಿತ್ತು. ಎಂತ? 4 ಕಡೆ ಸಮುದ್ರದ ನೀರಿನಲ್ಲಿ ಮುಳುಗಿಸಿತ್ತು.
ಸಮುದ್ರ ನೀರು ಉಪ್ಪಲ್ವಾ? ಛೆ, ಸಮುದ್ರ ನೀರು ಉಪ್ಪು ಹೌದು. ಹಾ. ನೀನು ಖಾಲಿ ಉಪ್ಪು ನೀರಲ್ಲಿ ಮುಳುಗಿಸಿದ್ದೆ ಅಂತ ಹೇಳಿ. ಎಲ್ಲಿ ಉಪ್ಪು ನೀರು ಇರುತ್ತೆ ಅಂತ ನೀನು ಹೇಳಿದ್ಯಾ? ಇಲ್ಲ ಅಲ್ಲ? ಇಲ್ವಾ? ಇಲ್ಲ. ಅದರ ಮುಂದುವರಿದ ಭಾಗ. ಹಾ, ಏನಾಯ್ತು? ಅವರಿಗೆ ಅವಳಿಗೆ ಒಂದು ಮಗ ಇದ್ದಾನೆ. ಯಾರಪ್ಪ ಅದು? ವಾಲಿಬಾಲ್ ಅಂಗರ. ಗೋಳಿ ಎಲ್ಲ ಹೌದು. ವಾಲಿಬಾಲ್ ಅಂಗರ. ವಾ ಅನ್ನು ಸ್ವಲ್ಪ ಬಗ್ಗಿಸಿ ನೋಡೋಣ. ಹಾಗಲ್ಲ ಬಗ್ಗಿಸಿ. ಏನು ಒದಿಯುವುದು ನೀರು. ನಾವು ಎಂತ ಮಾಡುದು? ವಾಲಿಬಾಲ ಅಂಗದ. ಅದೇ ಹಾ, ಅದೇ ಮಗ. ಮಗ ಮಗ. ಹಾ. ಹಾ. ಅವರ ತೊಟ್ಟಿಲಿಗೆ ಹಾ. ಇವರನ್ನು ಗುರಿಯಾದ್ದರಿಂದ ತಟ್ಟಿದಮ್ಮ. ಶೇ, ನಿಮ್ಮನ್ನು ಕರೆದದ್ದು ತುಂಬಾ ವ್ಯರ್ಥವಾಯ್ತಾ ಅಂತ. ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ, ಒಳ್ಳೆಯ ಕೆಲಸದ ಬಗ್ಗೆ ಹೇಳಲಿಕ್ಕೆ. ಹೌದು, ನಾನು ಅದನ್ನೇ ಹೇಳಿದ್ದು. ಎಂತದು? ಇದನ್ನು ಪ್ರಸಂಗ ಮಾಡಿಟ್ಟಿದ್ದಾರೆ ಅಂತ. ಯಾವುದು? ಪ್ರಭುಗಳು, ಅವರ ಭಕ್ತರು. ಓ ಹಾಗೆ. ಹಾ. ಇಲ್ಲಿ ಮುಂದುವರಿಸಿ. ಬೇರೆ ಒಂದೇ ಸಲ ಇನ್ನೊಂದುಂಟು. ಏನದು? ಅವರ ಅಮ್ಮ ಇದ್ದಾರಲ್ಲ, ಯಾರಪ್ಪ ಅದು? ಎಂತದು? ಕೈಪಸೆ ದೇವಿ. ಕೈಕಸಿ ದೇವಿ. ಅವರ ಅಮ್ಮ. ಅದು ಕೈಕಸಿ ದೇವಿ. ಹಾ. ಅವರಿಗಾಗಿ ಅವರಿಗಾಗಿ ಇವರು ಪರಮೇಶ್ವರಿಯನ್ನು ಪರ್ಚಿಸಿ ಯಾರು ಅದು ಪರಮೇಶ್ವರಿ? ಯಾರಪ್ಪ? ಇದ್ದಾರಪ್ಪ ದೇವರು. ದೇವರು. ಹಾ. ಓ, ಅದು ಪರಮೇಶ್ವರನನ್ನು ಅರ್ಚಿಸಿದ್ದು. ಅದೇ. ಹಾ. ಅರ್ಚಿಸಿ ಹಾ. ಶಿವನಾನಂದವನ್ನೇ ಕಿತ್ತುದಂತ. ಹೇಗೆ ಕಿತ್ತುದಂತ? ಏನು ಹೇಳ್ತಿದ್ಯಾ ನೀನು? ಶಿವನಾನಂದ ಶಿವಲಿಂಗವನ್ನು ಕಿತ್ತು ಬಂದದ್ದು. ಅದೇ ಅಮ್ಮನಿಗೆ ಪೂಜೆ ಮಾಡಲಿಕ್ಕೆ. ಎಂತದು? ಅಮ್ಮ ಪೂಜೆ ಮಾಡಲಿಕ್ಕೆ. ಅಮ್ಮನಿಗೆ ಪೂಜೆ ಮಾಡಿ. ಅಮ್ಮನಿಗೆ ಪೂಜೆ ಮಾಡಿ. ಯಾರಪ್ಪ ಅಮ್ಮ? ಶಿವಲಿಂಗವನ್ನು ತಂದದ್ದು ಅಂತ ಅವರ ಹಾ, ಹಾಗೆ. ಹಾಗೆ. ಲಿಂಗ ಅಂತಂದು ಏನಾಯ್ತು? ಅಷ್ಟೇ ಅಲ್ಲ, ಮತ್ತೆ ಒಮ್ಮೆ ಬರಲ್ವಾ ಕೈಲಾಸ ಪರ್ವತಕ್ಕೆ ಹೋಗಿ 3 ಬೆರಳನ್ನು ಹೀಗೆ ಹಾಕಿ ಹಾ. ಹೀಗೆ ಮಾಡಿದ್ರು. ಪರ್ವತ ಎತ್ತಲಿಕ್ಕೆ ಆಗ್ಲಿಲ್ಲ. ಮತ್ತೆ ಪ್ರಯತ್ನ ಪಟ್ಟರು. ಅದಕ್ಕೆ ಮೆಚ್ಚಿದ ಪರಮೇಶ್ವರ ಕೊಟ್ಟನಾಳ. ನೀನು ಯಾಕೆ ಮರೆಯ ಅವರ ಹೆಸರು ಅವರ ವಿಷಯ ನಮಗೆ ಇಲ್ಲಿ ಬೇಡ. ಬೇಕು. ಅದೇ ಏನಪ್ಪ ನಿಮ್ಗೆ? ಏ, ಅದು ಚಂದ್ರಾಸ ಕಟಾರಿಯನ್ನು ಕೊಟ್ಟದ್ದು. ಅದೇ ಕೊಟ್ಟಾರಿ. ಕಟಾರಿಯನ್ನು ಕೊಟ್ಟ ಕೆತ್ತಿಯನ್ನ ಕತ್ತಿ ಕೊಟ್ಟದ್ದು. ಅದೇ ಕೊಟ್ಟದ್ದು. ಹಾ, ಕತ್ತಿ ಕೊಟ್ಟು ಅದನ್ನೇನು ಮಾಡಿದ್ರು? ಇರ್ಲಿ. ನಿನ್ನದಾಯ್ತಾ? ಇಲ್ಲ, ಮತ್ತೊಂದು ಇವತ್ತು ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಸಂಯೋಜನೆ ಮಾಡಿದ್ದಾರಮ್ಮ. ಯಾರು? ಗೊತ್ತಿಲ್ಲ. ನಾರಾಯಣ ಜ್ಯೋತಿಷರಲ್ಲ. ಯಾರು? ನಾರಾಯಣ ಜ್ಯೋತಿಷರು. ನಾರಾಯಣ ಜ್ಯೋತಿಷ. ಅವರದೇ ಸಂಯೋಜನೆ ಇವತ್ತು. ಏ, ಅದು ರಾವಣ ಜ್ಯೋತಿಷ್ಯರು. ಅದೇ ಅವರ ಅಕ್ಕಿಯರೆಲ್ಲ ನೋಡ್ತಾರೆ. ನಮ್ಮ ಪ್ರಭುಗಳ ಸಹ ಜ್ಯೋತಿಷ್ಯರೇ. ಅದೇ ರೀತಿ. ಅದೇ. ಇಲ್ಲಿ ನಿನ್ನಿಂದ ಆಗುದಿಲ್ಲ ಅಂತ. ನಿನ್ನಿಂದ ಆಗುದಿಲ್ಲ ಅಂತ. ಆಗುದಿಲ್ಲ. ಸ್ವಲ್ಪ ಉಂಟು. ಏನು ಸ್ವಲ್ಪ? ಅಮ್ಮ, ಇನ್ನೊಂದುಂಟು. ಏನು? ಇವರಿಗೆ ಹೆಣ್ಮಕ್ಕಳಿಗೆ ಏನಾದ್ರು ಕಡಿಮೆ ಉಂಟಾ? ಏನಪ್ಪ? ಏನು ಬೇಡ? ಸ್ವರ್ಗದಲ್ಲಿದ್ದಾರೆ. ಯಾರು? ಆಫೀಸರ್ಸ್. ಯಾರು? ಆಫೀಸರ್. ಆಫೀಸರ್ಸ್ ಅಲ್ಲ, ಅದು ಅಪ್ಸರೆಯರು. ಅವರೇ ಅವರೇ. ಅವರ ಬಿಟಿ. ಬಿಟ್ಟೆ. ಮತ್ತೆ ನಾಗಮಠದಲ್ಲಿ ಇಲ್ವಮ್ಮ? ನಾಗಮಾತ್ರಿಯರು ಏ, ಎಷ್ಟು ಮಂದಿ? ಹಾಗೆಲ್ಲ ಅದು ನಾಗಾಮಣಿಗಳು. ಅವರೇ ನಾಗಕನ್ಯರು. ಅದು ಬಿಡಿ. ಏನಾಯ್ತು? ಮೂಲಕದಲ್ಲಿ ನೋಡಿ ಎಷ್ಟೊಂದು ನಾಯಿ ಮರಿಗಳು. ನಾಯಿಮರಿಗಳು? ನೋಡಿ, ಅದು ನಾರಿಮಣಿಗಳು. ಅದೇ ಅವರು ಬಿಡಿ ಅಮ್ಮ. ನಾನು ಇಷ್ಟು ಬೆಂಗಳೂರು ನೀರು ಬೇಕಾದ್ರೆ ನನ್ನನ್ನು ನೋಡುವುದಿಲ್ಲ ಅಂತ. ನಿನ್ನನ್ನು ನೋಡುವಂತ ಮಗವ. ನಿನ್ನನ್ನು ನೋಡುವುದುಂಟು. ನಿನ್ನ ಅಂಕವನ್ನು ನಾನು ನೋಡುವುದಿಲ್ಲ. ನಿನ್ನೆ ಕರೆದದ್ದು ಎಲ್ಲಿಗೆ? ನಾನು ನಿನ್ನನ್ನು ಕರೆಯೋ ಪ್ರಸಂಗವೇ ಇದೆ. ನೋಡು, ಮತ್ತೆ ಬನ್ನಿ. ನಿನ್ನ ಮುಖ ನೀನು ಮೊದಲು ಕನ್ನಡಿಯಲ್ಲಿ ನೋಡ್ಕೊಂಡು ನಿನ್ನ ಮುಖ ನೀನು ಮೊದಲು ಕನ್ನಡಿಯಲ್ಲಿ ನೋಡು. ಅದು ಬಿಡಿ ಅಮ್ಮ. ಇವರ ಹೆಂಡತಿದ್ದಾರಲ್ಲ, ಮಂಡ್ಯದರಿದ್ದೀನಮ್ಮ. ಯಾರು? ಮಂಡ್ಯದರಿದ್ದೀನಮ್ಮ. ಮಂಡ್ಯ ಸರಿ ಇದ್ದೀನಮ್ಮ. ಸರಿದ್ದೀನಮ್ಮ. ಓ, ಧರ್ಮಪತ್ನಿ ಅವರು. ಧರ್ಮಪತ್ನಿ. ಅದು ಮಂಡೋದರಿ. ಮಂಡೋದರಿ ಅಮ್ಮ. ಅವರು ಅವರಿರುತ್ತಲೂ ನಿನ್ನದೇ ಬೇಡಮ್ಮ. ಆದರೆ ಇನ್ಯಾಕೆ ಮರೈ ಮಾರೈ 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 ಮಾಡ್ತಿರು? ಏ, ಸಾಕು ಸಾಕು ಸಾಕು. ಅದು ರೈಮ್ ಅಲ್ಲ. ಮತ್ತೆ ರಾಮ 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 ರಾಮ. ರಾಮ ಮಾಮ ಮಾಮ ಅಲ್ಲ, ರಾಮ. ಅದೇ ಅದೇ. ಅದನ್ನ ಯಾಕೆ ಹೇಳುದಮ್ಮ? ಯಾಕೆ? ನಿಮ್ಗೆ ನಮ್ಮ ಪ್ರಭುಗಳಿಲ್ವಾ? ಅವರ ಜೊತೆ ಕೂಡ್ಬೇಕಮ್ಮ ನೀವು. ಬನ್ನಿ ಅಮ್ಮ. ಏ, ನಿನ್ನಿಂದ ಕೆಲಸ ಆಗ್ತಿಲ್ಲ. ಬಾಡಿಗೆಲ್ಲ ಮತ್ತೆ ಏ, ಸ್ವಲ್ಪ ಮದ್ದು ಮಾಡಬೇಕಾ? ಎಷ್ಟು ದಿವಸ ಆಯ್ತು? ಮತ್ತೆ ಎಷ್ಟು ದಿವಸ ಕೊಟ್ಟಿದ್ದೀರಾ ನೀವು? ಇದು ಶುರುವಾಗಿ ಎಷ್ಟು ದಿವಸ ಆಯ್ತು? ಯಾರಿಗೆ ಕೊಟ್ಟಿದ್ದೀರಿ?
ನಾನೀಗ ಒಂದು ನಿನ್ನಾಗಿದ್ದೀನಿ ಹೋಗಿ ಇನ್ನೊಬ್ಬರಲ್ಲಿ ಇನ್ನೆಂತದ? ಏ, ಅದಿರ್ಲಿ, ನಿನ್ನ ಜೊತೆ ಇನ್ನೊಬ್ಬರು ಬಂದಿದ್ದಾಳಲ್ಲ ಇದು ಎಂತ ಕಥವಿತ್ತು ಅದು ಇದು ಎರಡು ಸಹ ಕೆಲಸಕ್ಕೆ ಬರುದಿಲ್ಲ. ನೀರುಂಟ ಮಂಡೆಗಾಗಿ ಇವತ್ತು ಕೆಲಸ ಮಾಡ್ಲಿಕ್ಕೆ ಕರ್ತದೆ ನಿನ್ನೆ ಕೂಡ ನಿದ್ದೆಲ್ಲ ಮಾರ ಇಲ್ಲೇ ಬಾಕಿ ಎಂತ ಮಾಡಲಿಕ್ಕೆ ನಿನ್ನೆ ಎಂತ ಕೆಲಸ ಗೊತ್ತುಂಟ ನಮ್ಮ ಆಸನದಲ್ಲಿ ಗೌಜಿ 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 ಕೆಲಸ ನಿನ್ನೆ ಕೂಡ ನಿದ್ದೆ ಇಲ್ಲ ಎಂತೆಲ್ಲ ಆ ಕಡೆ ಈ ಕಡೆ ಹೋಗುದು ಮಾತ್ರ ಕೆಲಸ ಕೆಲಸ ಅನ್ಕೊಂತ ನಿನಗೆ ಏನ್ ಮಾಡ್ಬೇಕು ಅಂತ ನಾವು ಹೇಳಿದ ಕೆಲಸ ಅನ್ಕೊಂತ ನಿನಗೆ ಏನ್ ಮಾಡ್ಬೇಕು ನಾವು ಎಲ್ಲಿದ್ದೇವೆ ನಿಂಗೆಲ್ಲ ಅರ್ಥ ಆಯ್ತಾ ನಾವು ಅಶೋಕವನದಲ್ಲಿ ಇರುವುದು ಯಾಕೆ ಬಂದದ್ದು ಯಾಕೆ ಬಂದದ್ದು ಗೊತ್ತಿಲ್ವ ನಾವು ಸೀತೆ ಮನವನ್ನು ಹೊಲಿಲಿಕ್ಕೆ ಅಲ್ಲ ಹೊಲಿಸ್ಲಿಕ್ಕೆ ಮನ ಹೊಲಿಸುದು ನೀನು ಹಾಗೆ ಹೇಳಿದ್ದೆ ನೆನ್ಪುಂಟಾ ನಿನ್ನೆ ಬರ್ದು ಕೊಟ್ಟ ವಿಷಯ ನಿನಗೆ ಅಷ್ಟೇ ಮಾತ್ರ ನೆನಪಿದೆ ಬಾಯಿ ಪಡ ಮಾಡಲಿಕ್ಕೆ ಅದೇ ನೀವು ಬಾಯಿ ಅಲ್ವಾ ಒಳ್ಳೇದಾಯ್ತು ಇರ್ಲಿ ನಿನಗೆ ನಾನು ಹೇಳಿದ್ದೇನೆ ನಾನು ಅವನನ್ನು ಹೊಲಿಸ್ತೇನೆ ನೀವು ಹೊಲಿಸ್ಬೇಕು ನೋಡೋಣ ಸ್ವಾಮಿ ಅಕ್ಕ ನಿಂದು ಹೋಗಿ ಶುರು ಮಾಡಿ ನೀನು ಶುರು ಮಾಡ ಶುರು ಮಾಡ
ಇಷ್ಟು ಬೇಗ ನಿಲ್ಲಿಸ್ತಾರೆ ಅಂತ ಗೊತ್ತು. ನೀವು ಯಾಕೆ ಅಷ್ಟು ಕುಣಿಯುವುದು ಯಾಕೆ? ನಿನಗೆ ಅಷ್ಟು ಕುಣಿಲಿಕ್ಕೆ ಯಾರು ಹೇಳಿಕೊಡ್ತಾರೆ? ಸ್ವಲ್ಪ ಬಾಕಿ ಯಾಕೆ ಸಾಕು ನಿಂಗಂತ ಇಲ್ಲಿ ನಾ ಬಂದದ್ದು ಯಾಕೆ ಗೊತ್ತಾಗಲಿಲ್ಲ. ಮರ್ತೋಯ್ತಾ? ಕುಳಿತರಲ್ಲಿ ಮರ್ತೋಯ್ತು ಎಲ್ಲ ಮರ್ತೋಯ್ತು ನಿನಗೆ. ಮನವೊಲಿಸಲಿಕ್ಕೆ ಎಂತದ್ದು? ಅದೇ ಮನವನ್ನು ಉಳಿಸಲಿಕ್ಕೆ ಹೊಲಿಲಿಕ್ಕೆ ಅಲ್ಲ ಹೊಲಿಸಲಿಕ್ಕೆ. ಹೊಲಿಸಲಿಕ್ಕೆ ಕರಿಬೇಕಲ್ವ? ಕರಿಬೇಕು. ಅಮ್ಮ 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 ಎಂತದ ಅದು? ಹಾಗೆ ಕರೆಯುವುದಾ? ಎಂತದು? ಈಗ ಅವಳಿಗೆ ನಾನು ಹಾಗೆ ಹೇಳಿದ್ರೆ ಕರೀಲಿ ಎಚ್ಚರ ಆಗ್ತೇ ಇಲ್ಲ. ಎಚ್ಚರ ಆಗ್ತೇ ಈಗ ಇನ್ನೊಂದು ಮಲಗಿದ್ದಾರೆ ಪ್ರಯತ್ನ ಮಾಡ್ತೀನಿ. ನೋಡ ನೋಡ ಅಣ್ಣ ಸೀತನ್ನೇ ಎಲ್ಲಿಗೆ ಸುಮ್ಮನೆ ಸಿಗಲ್ವಾ? ನಿನ್ನ ಕೆಲಸ ಆಗಿಲ್ಲ ಮತ್ತೆ ಎಂತ ಈಗ ಅವನೊಂದು ಮಾತಲ್ಲಿ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಮಾತಲ್ಲಿ ಹೇಳಿದ್ರೆ ಆಗಿದ್ದೇವಲ್ಲ ತುಂಬ ಎರಡು ಅರ್ಥ ಎಂತ ತಂದದ್ದು ಅರ್ಥ ತಂದಿದ್ದು ಅವಳು ತೋರಿಸ್ಬೇಡ ಮತ್ತೆ ತೆಗೆದು ತೋರಿಸು ಮತ್ತೆ ನಾನು ಅಮ್ಮ ಅಮ್ಮ ನಿಮಗೆ ಸೀರೆ ಬಂದಿದೆ ಅಮ್ಮ. ಸೀರಾ ಸೀರಾ ಎಂತದ್ದು? ಸೀರಾ ಸೀರೆ ಬಂದಿದ್ದಾರೆ ಮತ್ತೆ ಸೀರೆ ಪಟ್ಟೆ ಸೀರೆ ಅಮ್ಮ. ಎಂತೆಂತ ಸೀರೆ ನೋಡಿ ಬಣ್ಣ ಬಣ್ಣದ್ದು ಹಸಿರಿನದ್ದು ಮದುವೆಯಲ್ಲಿ ಉಟ್ಕೊಳ್ತಾರೆ ಹೊಟ್ಟೆ ಸೀರೆ. ಮತ್ತೆ ಹಸಿರಿನ ಬಣ್ಣದ ಸೀರೆ ಮಾತ್ರ ಉಪಯೋಗಿಸುವುದು ಅಲ್ಲ ಸೀರೆ ಬೇರೆ ನೋಡಿ ಅಮ್ಮ. ನಿಮಗೆ ಸೀರೆ ಮಾತ್ರ ಅಲ್ಲಮ್ಮ ಮತ್ತೆ ಕಣ್ಣಿ ಹಾಕ್ಲಿಕ್ಕೆ ಉಪ್ಪಿಟ್ಟು ತಂದಿದೆ. ಎಂತದ್ದು? ಉಪ್ಪಿಟ್ಟು ಅಣ್ಣ ಇವನಿಗೆ ಸ್ವಲ್ಪ ಒಂದು ಬಟ್ಟಲಲ್ಲಿ ಉಪ್ಪಿಟ್ಟು ತಂದು ಕೊಡಿ. ಎಂತಕ್ಕೆ? ನೀನು ಊಟ ಮಾಡಿಲ್ವಾ? ಅಲ್ಲಿ ಸ್ವಲ್ಪ ಉಂಟಂತೆ ಉಳಿದಿದೆ ಮತ್ತೆಂತ? ಕಣ್ಣಿಗೆ ಹಾಕೊಂಡು ಕಣ್ಣಿಗೆ ಹಾಕೊಂಡು ಉಪ್ಪಿಟ್ಟು ಅದು ಕಣ್ಣಿಗೆ ಹಾಕುದು ನಾವು ಕಪ್ಪಿಟ್ಟು. ನಿಮ್ಗೆ ನನ್ ಖುಷಿ ಆದದ್ದು ಅದೇ ನೀನ್ ನಂದು ತಿರ್ಬೇಕಾಯ್ತಾ? ನಿನ್ನ ಜೊತೆ ಇದ್ರೆ ನಾನು ಯಾವಾಗಲೂ ಹಾಲೇ ಆಗುದು. ನೀನ್ ಸರಿ ಮಾಡಿಕೊಡ್ಬೇಕಾಯ್ತಾ? ಸರಿ ಮಾಡಿಕೊಡ್ಬ. ನಿಮ್ಗೆ ಉಪಯೋಗ ಉಂಟಾ ಅಮ್ಮ? ಉಪಯೋಗ ಯಾರಿಗೆ ಉಪಯೋಗ? ನಿನಗೆ ಉಪಯೋಗ ಉಂಟಾ? ಮತ್ತು ಮಾಡ್ಲಿಲ್ವ ನೀನು?
ಎಂತದ ಉಪೇಂದ್ರ ಅವರಿಗೆ? ಅದು ಕುಪ್ಪಸ. ಅದೇ ಕುಪ್ಪಸ. ಆಮೇಲೆ ಏನದು? ಅದು ನಂತರ ಉಂಟಾ? ಎಂತದು? ನೋಡ. ಏನಪ್ಪ ಎಂತದ ಹಾಗೆಲ್ಲ ತರುದು? ಅದು ಕನ್ನಡಿ ಅಲ್ವಾ? ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವೇ ನೋಡಿ ಹೆದರುದ ನೀವು? ಕನ್ನಡಿ ಮಾರ್ರೆ. ನಿಮ್ಮ ಮುಖವನ್ನು ನೋಡ್ಲಿಕ್ಕೆ ನನಗೆ ಸಹ ಆಗುದಿಲ್ಲ. ಹೆಚ್ಚು ಚಂದನ ನಾನು. ಅಲ್ಲ ನೀವು ಚಂದನವರಿಗೆ ಬಂದದ್ದು ಇಲ್ಲಿಗೆ. ಒಟ್ಟಿಗೆ ಅವರ ಕೆಲಸ ಮಾಡಿ. ಅವರ ಹತ್ರ ಮಾತಾಡ್ಬೇಕಾದ್ರೆ. ನಿಮ್ಗೆ ಕನ್ನಡಿ ಸಹ ತಂದಿದ್ದೇವೆ. ಎಂತದು? ಕನ್ನಡಿ ಕಂಡನೆ ದರ್ಪಣ. ಯಾರಿಗೆ? ಯಾರನ್ನು ನೀವು ದರ್ಪಿಸಿದ್ದು? ದರ್ಪಣ ಅಲ್ಲ, ಇದರ ಮತ್ತೊಂದು ಹೆಸರು. ಅದು ದರ್ಪಣ. ದರ್ಪಣ. ಇಷ್ಟೆಲ್ಲ ತಂದಿದ್ದೇವಮ್ಮ. ಯಾಕಮ್ಮ ನೀವು ಹೀಗೆ ಹಠ ಮಾಡ್ತಾ ಇದ್ದೀರಿ ಅಮ್ಮ? ನೋಡಿ, ಈ ವಾತಾವರಣದಲ್ಲಿ ಎಲ್ಲಿ? ವಾತಾವರಣ ಇದು ವಾತಾವರಣದಲ್ಲಿ. ಈ ವಾತಾವರಣದಲ್ಲಿ ಹಾ. ಯಾಕೆ ಇಷ್ಟು ಕಣ್ಣೀರು ಹಾಕುತ್ತಾ ಇದ್ದೀರಿ? ಆ ಪ್ರಭುಗಳು ನಮ್ಮನ್ನೇ ಬಿಟ್ಟಿದ್ದಾರೆ, ನಿಮ್ಮನ್ನು ಕಟ್ಟಿದ್ದಾರೆ ಏ, ಅಂದ್ರೆ. ಒಳ್ಳೆಯ ಕೆಲಸ ಮಾತ್ರ ಹೇಳಿ. ಅಲ್ಲ, ನಮ್ಮನ್ನು ಬಿಟ್ಟಿಲ್ಲ ಹಾಗೆಲ್ಲ ಮಾರ್ರೆ. ಎಂತದ? ಹಾಗಲ್ಲ. ಈಗ ನೀನು ಹೇಳುವುದು ಬೇರೆ ಮಾಡುವುದೇ ಬೇರೆ. ಅಂತ ಸುಂದರಿಯರನ್ನು ಬಿಟ್ಟು ನೀನು ಸುಂದರಿಯ? ಅಲ್ಲ, ಹೇಳಿ. ನೀನು ಸುಂದರಿಯ? ನನಗೆ ನಾನು ಏನು ನಿನಗೆ ಯಾಕೆ ನಾನು ಅಲ್ಲ, ಬೀಳಿಲ್ಲ? ಯಾರು ಸಹ ಅಲ್ಲ, ನಾನು ನೀನು ಸುಂದರಿಯಾಗಿದ್ದರೆ ನಿನಗೆ ನಾನು ಯಾವಾಗಲೂ ಬೀಳ್ಬೇಕಿತ್ತಲ್ಲ. ಮುಂದೆ ಬಿದ್ದದ್ದು? ಎಲ್ಲಿ? ಯಾರಿಗೆ ಬಿದ್ದದ್ದು ಅವನು? ಅವತ್ತು ಯಾರಿಗೆ ಬಿದ್ದದ್ದು? ಅದೊಂದು ಹೌದು, ಅದು ಕಾರಣ ಉಂಟಲ್ಲಿ ಯಾರಿಗೆ ಈಗ ನೋಡು. ಅಮ್ಮ, ನೀವು ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಿ? ನೀವು ಇದನ್ನೆಲ್ಲ ತೊಟ್ಟುಕೊಳ್ಳಿ, ಹುಟ್ಟುಕೊಳ್ಳಿ, ಹಾ. ರಾವಣ ಪ್ರಭುಗಳನ್ನು ಸೇರಿಕೊಳ್ಳಿ ಅಮ್ಮ. ಅಮ್ಮ, ಇಬ್ಬರಿಂದ ಸಹ ಒಂದು ಕೆಲಸ ಸಹ ಆಗುದಿಲ್ಲ. ಎಂತ ಮಾಡುದೆಂತ? ನಾನು ಹೊರಗಡೆ ಮಾಡ್ತೇನೆ ಮಾರೆ. ಎಂತದು? ಹೊರಗಡೆ ಎಂತ ಮಾಡುದು ನೀನು? ಸೀರೆ ಮಾಡ್ಬೇಕು. ನಿನಗೆ ಅದೇ ಒಳ್ಳೆಯದು. ನೀನು ಈ ಕೆಲಸಕ್ಕೆಲ್ಲ ಬರ್ಬೇಡ. ನಿಂದ ಆಗಿಕ್ಕೆ ಅದಕ್ಕೆ ಸಿಗುತ್ತ ಜೀವ ಉಂಟು. ನಿಮ್ಮನ್ನು ಕದ್ದದ್ದೇ ಯಾಕೆ? ಅದು ಜೀವ ಬಯಸ್ಲಿಕ್ಕೆ ಅಲ್ವಾ? ಸ್ವಲ್ಪ ತರುಗಡೆ. ಮಗನೇ, ಏನು ಪ್ರಭುಗಳೇ? ಇವರೆಲ್ಲ ಇಷ್ಟೆಲ್ಲ ಮಾತನಾಡಿದರೂ ಕೂಡ ಹೌದು. ನನಗೆ ಯಾವ ರೀತಿಯ ಪ್ರಯೋಜನವೂ ಕೂಡ ಆಗಲಿಲ್ಲ. ಎಂತ ಪ್ರಯೋಜನ ಇಲ್ಲ. ಬಹುಶಃ ಅಪರೂಪಕ್ಕೆ ನಿನಗೆ ಒಮ್ಮೆ ಒಮ್ಮೆ ಅಲ್ಲ, ನಿಮಗೂ ಪ್ರಯೋಜನ ಇಲ್ಲ ಅಂದ್ರೆ ನನಗೂ ಸಹ ಪ್ರಯೋಜನ ಇಲ್ಲ. ಇದು ಇರ್ಲಿ ಬಿಡು, ಅವರನ್ನು ಹೋಗ್ಲಿಕ್ಕೆ ನಮ್ಮ ದಿಗ್ಗಜರು ಹೇಳಿದ್ದಾರೆ ಒಂದು ಮಾತು. ಎಂತದು? ಕೊರಳಿ ಪ್ರಯತ್ನ. ಎಂತದು? ಕೊರಳಿ ಹೊರಲಿ ಎಲ್ಲದು ಮರಳಿ ಪ್ರಯತ್ನ ಮಾಡು. ಅದೇ ಮಾಡ್ತೇನೆ ನಾನು. ನಿನ್ನ ಪ್ರಯತ್ನ ಸಾಕು. ಇಲ್ಲಿಗೆ ಹೋಗು. ನೀನು ನೋಡೋದು ಇದು ನಂದು. ತೆಕ್ಕಳು ಹೋಗು. ಎಂತಕ್ಕೆ ಪ್ರಯೋಜನ ಇಲ್ಲ. ಮಗನೇ, ಏನು ಪ್ರಯೋಜನ? ಸೀತೆಯ ಅಂತರ್ಭಾವವನ್ನು ಪರೀಕ್ಷಿಸುವುದಕ್ಕೋಸ್ಕರ, ಹಾ. ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಹಾ. ಸರ್ವೇ ತ್ರಿಜಡನೆಯನ್ನು ನೇಮಿಸಿದ್ದೇನಲ್ಲ. ಹೌದು, ನೇಮಿಸಿದ್ದೀರಿ. ಸೀತೆಯ ಮನಸ್ಸಲ್ಲಿ ಏನಾದರೂ ಬದಲಾವಣೆ ಆಗಿದೆಯೋ ಹಾ. ಎಂಬುದನ್ನು ತಿಳಿಯಬೇಕಾಗಿದೆ. ಹಾಗಾಗಿ ಅವರನ್ನು ಹೊರಹೇಳು. ಖಂಡಿತ ಇರ್ತೇನೆ. ಅಮ್ಮ ಸರಮೆ, ಸೀತೆಯನ್ನು ಕಳೆತಂದ ದಿನದಿಂದ ಇಷ್ಟು ದಿವಸ ನೀನು ಅವಳ ಜೊತೆಗೆ ಇದ್ದವಳು. ಸೀತೆಯ ಮನಸ್ಸು ಹೇಗುಂಟು? ನಮ್ಮ ರಾವಣ ಪ್ರಭುಗಳನ್ನು ಒಪ್ಪಿಕೊಂಡಾಳೆ ಅವರು. ಹಾ. ಸೀತಾದೇವಿಯನ್ನು ಇಲ್ಲಿಗೆ ತಂದು ಹ್ಮ್. ಅಶೋಕವನ ಎನಿಸಿದ ಕ್ಷಣದಿಂದ ಹ್ಮ್. ಅವಳ ಸೇವೆಗೆಂದು ಸರಮೆಯಾದ ನನ್ನನ್ನು ಹಾ. ವಿರುಕ್ತಿಗೊಳಿಸಿದವರು ನೀವು. ಹೌದು. ಆದರೆ ಹಾ. ಇಷ್ಟು ಸಮಯದ ಒಡನಾಟದಿಂದ ಹ್ಮ್. ನನಗಾದ ಕೆಲವೊಂದು ಅನುಭವಗಳನ್ನು ಹೇಳುತ್ತೇನೆ, ಲಾಲಿಸಿ. ಭರಣಿಸೋತೆಗ ರಾಮಚಂದ್ರನ ಸ್ಮರಣೆಯೇ ಹೊರತಾಗಿ ಆ
ಪ್ರತಿಯೊಂದು ಪ್ರಾಣಿಯು ತಾಯಿಯ ಗರ್ಭದಿಂದ ಹೊರಬರುತ್ತದೆ. ಹ. ಆದರೆ ಈಕೆ ಹಾಗಲ್ಲ. ಹ. ತಂದೆ ಜನಕ ಮಹಾರಾಜನಿಗೆ ಭೂಮಿಯಡಿಯಲ್ಲಿ ಸಿಕ್ಕಿದ ಬಾಲೆ ಇವಳ ಹುಟ್ಟೆ ಶ್ರೇಷ್ಠ. ಆ ಬಳಿಕ ಈಕೆಯ ತಂದೆ ಸ್ವಯಂವರವನ್ನು ಏರ್ಪಡಿಸಿ ಮರ್ಯಾದ ಪುರುಷೋತ್ತಮ ಎಂದೆನಿಸಿದ ಶ್ರೀರಾಮನನ್ನು ವಿವಾಹವಾದನು. ಗಂಡ ಹೆಂಡತಿಯರ ಅನ್ಯೋನ್ಯ ಭಾವ ಹೇಗಿದೆ ಎಂದು ಸೀತಾ ರಾಮನನ್ನು ನೋಡಿ ಕಲಿಯಬೇಕಂತೆ. ಸೀತೆಯನ್ನು ನೀವು ಇಲ್ಲಿಗೆ ತಂದು ಅದೆಷ್ಟು ದಿನಗಳು ಕಳೆದರೂ ಶ್ರೀರಾಮಚಂದ್ರನ ಸ್ಮರಣೆ ಹೊರತು ಬೇರೇನು ಚಿಂತಿಸುವುದಿಲ್ಲ. ಒಂದು ನೊಳ ಪರ್ವತವನ್ನು ನುಂಗಿದರು, ಇಲ್ಲಿ ಶರದಿಯಿಂದ ಕುಡಿದರು, ಸರ್ವದಾ ಜಾತಿ ನಿಮಗೆ ಒಲಿಯುವವರಲ್ಲ. ಚಂದನವು ತಾನಿಷ್ಟವಾದರು, ತಂದಿರಲು ಬಿಸಿಯಾಗಿ ಕಾಯ್ದರು, ಕಾಗಿತ ಬಿಡಿಯಾದರು, ನಾಗರ ಕಲ್ಲು ಅಮೃತವಾದರು, ಹೆಚ್ಚೆಕ್ಕೆ ಕಲ್ಲಲ್ಲಿ ತಾವರೆ ಹರಡಿದರು, ಮಲ್ಲಿಗೆಯು ದುರ್ಗಂಧ ಬೀರಿದರು, ಬೆಕ್ಕುಗಳಿಗೆ ತೋಡು ಬಂದರು, ಸಕ್ಕರೆ ಕಹಿಯಾಗಿ ಹೋದರು. ಸೀತೆ ನಿಮಗೆ ತಕ್ಕುವವಳಲ್ಲ. ಹಾಗಾಗಿ ನೀವು ಈ ರೀತಿ ಪ್ರಯತ್ನ ಪಡುವುದು ತೀರಾ ವ್ಯರ್ಥವೆಂದು ನನಗನಿಸುತ್ತದೆ. ಸಕ್ಕನೆ, ಮಕ್ಕಳೇ, ಪ್ರಪಂಚದಲ್ಲಿ ಇದುವರೆಗೆ ನಡೆಯದಂತಹ ಘಟನೆಗಳಾದರೂ ನಡೆಯಬಹುದು. ಆದರೆ ಆ ಸೀತೆಯ ಮನಸ್ಸನ್ನು ಮಾತ್ರ ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದನ್ನು ಇವಳು ಉದಾಹರಣೆ ಸಮೇತವಾಗಿ ಹೇಳಿದ್ದಾಳಲ್ಲ. ಸರಿ, ನೀನು ಹೋಗಿ ಕುಳಿತುಕೋ. ಸಕ್ಕನೆ, ಮಕ್ಕಳೇ, ಏನು ಮಾಡುವುದು? ಏನ್ ಮಾಡುದು? ಏನು ಮಾಡಿದರೆ ಸೀತೆಯ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಾಗುತ್ತಾ ಇಲ್ಲ. ಇಲ್ಲ ಅಲ್ಲ, ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನ? ಹಾಡು ಹೋದರೆ ಹಾಲೆ ಹಾಡು, ಮಗು ಹೋದರೆ ಮತ್ತಿಗೆ, ಏ, ಮಧ್ಯಮ, ಆಮೇಲೆ ತಾನೇ ಹೋದರೆ ಏನು ಉಪ್ಪಿನಕಾಯಿ. ಏ, ಉತ್ತಮ. ಹಾ, ಹಾಗೆ ನಾನೇ ಹೋಗುತ್ತೇನಂತೆ. ನೋಡು. ನೀನಿರುತ್ತೀಯಲ್ಲ ನನ್ನ ಜೊತೆಗೆ? ಖಂಡಿತ ಇರುತ್ತೇನೆ. ಪ್ರತಿಕ್ರಿಯೆ ಹೇಗೆ ಕೊಡುತ್ತಾಳೆ ನೋಡೋಣ. ನೋಡೋಣ. ತ್ರಿಜಡೆಯಾಡಿದ ಮಾತುಗೆ ಆಕೆಯ ಸಮೀಪದಲ್ಲಿದ್ದು ಮಾತನಾಡಿದಿ ನೋಡುವೆನೆಂಬ ಆಸೆಯಿಲ್ಲ. ಸರ್ವಾಭರಣಗಳ ಪೆಟ್ಟಿಗೆಯ ಮುಂದಿರಿಸಿ
ಸ್ಥಾನವನ್ನು ಸಿಕ್ಕಿದ್ದಾನೆ. ಓಹೋ ಆ ಕಾರಣದಿಂದಾಗಿ ನಾನು ಕಾಮ ಪರವಶನಾಗಿದ್ದೇನೆ. ಆ ಕಾರಣದಿಂದಲೇ ನಿನ್ನ ಬಳಿಗೆ ಬಂದವನಿದ್ದೇನೆ. ಸೀತಾ, ನೀನು ನನ್ನನ್ನು ಸೇರಿದೆ ಎಂದಾದರೆ ಸ್ವರ್ಗ ಸುಖವನ್ನು ಕೊಡುವುದಕ್ಕೆ ಸಾಧ್ಯ ಉಂಟು. ಮನ ಮಾಡಿದೆ ಎಂದಾದರೆ ನನ್ನ ಬಲಿಷ್ಠವಾದಂತಹ 20 ತೋಳುಗಳಿಂದ ನಿನ್ನನ್ನು ಬಿಗಿದಪ್ಪಿಸಿ ಮುದ್ದಿಸಿ ಆಲಿಂಗದ ಸುಖವನ್ನು ಕೊಡುವುದಕ್ಕೆ ಸಾಧ್ಯ ಉಂಟು. ಅಷ್ಟು ಮಾತ್ರವಲ್ಲ, ಅದೋ ಅಲ್ಲಿ ನೋಡು ಸೀತಾ, ತೂಗ ಕಟ್ಟಿಲು, ಅಲ್ಲಿ ಕುಳಿತು ನಮ್ಮ ಕಿರುಮರಿಗೂ ಪ್ರಣಯ ಆಟವನ್ನು ಆಡಬಹುದು. ಅದೋ ಅಲ್ಲಿ ಚಪ್ಪರದ ಮಂಚ, ಅಲ್ಲಿ ಕುಳಿತು ಕಾಮನಾಟವನ್ನು ಆಡುವುದಕ್ಕೆ ಸಾಧ್ಯ ಉಂಟು. ಹೌದು. ಅಷ್ಟು ಮಾತ್ರವಲ್ಲ, ನನ್ನದೇ ಆದಂತಹ ಪುಷ್ಪಕ ವಿಮಾನದ ಮೇಲೆ ನಿನ್ನನ್ನು ಕೊಳ್ಳಿರಿಸಿಕೊಂಡು ಪ್ರಪಂಚದ ಸುಂದರವಾದಂತಹ ದೃಶ್ಯಗಳನ್ನೆಲ್ಲ ತೋರ್ಪಡಿಸಲು ಈ ರಾವಣೇಶ್ವರನು ತಯಾರಾಗಿ ಬಂದಿದ್ದಾನೆ. ಸೀತಾ, ಮಾತನಾಡೆ, ಮಾತನಾಡು, ಮಾತನಾಡೆ. ಛೆ, ಎಂತ ಪ್ರಭುಗಳೇ ಇದು? ನೀವು ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಅವರು ಮಾತನಾಡ್ತಾ ಇಲ್ವಾ? ಏನು ಮಾಡುದು? ಇಷ್ಟು ಮಾತನಾಡಿದ್ರು ಕೂಡ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಇಲ್ಲ. ಯಾಕೆ ಯಾಕೆ? ಯಾಕೆ ಯಾಕೆ? ಯಾಕೆ ಯಾಕೆ ಅಂತ ನಾವೇ ಮಾತನಾಡುದ ಅಲ್ಲ. ಅಲ್ಲ, ಅವಳನ್ನೇ ಮಾತನಾಡಿಸಬೇಕು, ಮಾತನಾಡಿಸುತ್ತೇನಂತೆ. ನೀವೇ ಮಾತಾಡ್ಬೇಕು. ಮಾತನಾಡಬಾರದೇನೆ ಸೀತಾ? ಮಾತನಾಡಬಾರದೆ ಪೂಜಾ
ಓ ಜಾನಕಿ, ಜಾನಕಿ ಜನಕನ ಮಗಳಾದ ಕಾರಣ ಹಾ. ನಿನ್ನನ್ನು ಜಾನಕಿ ಎಂದು, ಮಿಥಿಲೆಯ ಮುದ್ದಾದ ಕಾರಣ ನಿನ್ನನ್ನು ಮೈಥಿಲಿ ಎಂದು ಕೊಂಡಾಡುತ್ತಾರೆ. ಓ. ಲೋಕ ರಾವಣನಾದಂತಹ ನಾನು ಓ. ಈ ಮಧ್ಯರಾತ್ರಿಯ ವೇಳೆ ಹಾ. ನಿದ್ದೆ ಇಲ್ಲದೆ ಹಾ. ನಿನ್ನ ಬಳಿಗೆ ಬಂದು ನಿನ್ನ ಪಾದಮೂಲದಲ್ಲಿ ಈ ರೀತಿಯಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆಂದಾದರೆ ಸ್ವಲ್ಪ ಅರ್ಥ ಮಾಡು. ಸೀತಾ, ಕಾಮ ಪರವಶನಾದಂತಹ ಯಾವನೇ ಒಬ್ಬ ವ್ಯಕ್ತಿ ಕೂಡ ತನ್ನ ಸ್ಥಿಮಿತವನ್ನು ಕಳೆದುಕೊಳ್ಳುತ್ತಾನೆ. ನನ್ನ ಪರಿಸ್ಥಿತಿಯೂ ಕೂಡ ಅದೇ ರೀತಿಯಾಗಿ ಆಗಿದೆ. ಮಲಗಿದರೆ ನಿದ್ದೆ ಬರುತ್ತಿಲ್ಲ, ಸದಾ ನಿನ್ನದೇ ಯೋಚನೆ. ನಿನ್ನನ್ನು ನೋಡಬೇಕು, ನಿನ್ನ ಬಳಿ ಬರಬೇಕು, ನಿನ್ನನ್ನು ಸೇರಬೇಕು, ನಿನ್ನ ದೇಹ ಸುಖವನ್ನು ಸುಖಿಸಬೇಕು, ರಮಿಸಬೇಕು ಎನ್ನುವಂತಹ ಆಸೆ ದಿನದಿಂದ ದಿನಕ್ಕೆ, ಗಳಿಗೆಯಿಂದ ಗಳಿಗೆಗೆ ಹೆಚ್ಚಾಗುತ್ತಾ ಇದೆ. ಸೀತಾ ನೋಡು, ಯಾರು ಕೂಡ ನಮ್ಮನ್ನು ನೋಡುತ್ತಾ ಇಲ್ಲ. ನಾನು ನಿನ್ನ ಕಾಲಿಗೆ ಬೇಕಾದರೂ ಬೀಳುತ್ತೇನೆ. ಸೀತಾ, ನನ್ನ ಮಾಡೆ ಒಪ್ಪಿಕೊಳ್ಳೆ, ಒಪ್ಪಿಕೋ. ಕಸ ಬಿಟ್ಟಿಲ್ಲ. ಕಿವಿಗೆ ನಾದದು ಅಲ್ಲಿಗಿರಿಯ ಒದಗಿ ಕೈಯಲ್ಲಿ ಬಿಡೋದಕ್ಕೆ ಬಣಗು ತಕ್ಕದು ಗಮನಿಸುತ್ತೆ ನುಡಿದಳು. ರಾಮ ರಾಮ ರಾಮ, ಇಂತಹ ಗಂಡ ಕರ್ಕಶವಾದ ನುಡಿಗಳನ್ನು ನಾನು ಕೇಳುತ್ತಾ ಇದ್ದೇನೆ. ಕಾದ ಸೀಸವನ್ನು ಕಿವಿಗೆರೆದ ಅನುಭವ ಆಗ್ತಾ ಇದೆ ನನಗೆ. ಇವರಾಡಿದ ಮಾತಿಗೆ ನಾನು ಉತ್ತರಿಸದೆ ಮೌನವಾಗಿ ಕುಳಿತೆ ಅಂತಾದರೆ ಮೌನ ಎನ್ನುವುದು ಸಮಸ್ಯೆ ಅಂತಾಗ್ತದೆ. ಇಲ್ಲ, ಇವರಾಡಿದ ಮಾತಿಗೆ ನಾನು ಉತ್ತರಿಸಲೇಬೇಕು. ಆದರೆ ನೇರವಾಗಿ ಮಾತನಾಡುವುದಲ್ಲ. ಇವನೊಬ್ಬ ಪರಪುರುಷ. ಹಾಗಾಗಿ ಇವನಲ್ಲಿರುವ ಅಧಿಕಾರ, ಸಂಪತ್ತು, ಶ್ರೀಮಂತಿಕೆ, ರೂಪ ಇದೆಲ್ಲವೂ ನನಗೆ ತೃಣಕ್ಕೆ ಸಮಾನ. ಹಾಗಾಗಿ ಈ ರಾವಣ ನನಗೆ ತೃಣಕ್ಕೆ ಸಮಾನ. ಹಾಗೆ ಹಿಡಿದಂತಹ ಈ ತೃಣವನ್ನು ಮುರಿದು ಖಂಡಿತವಾಗಿ, ನಿಖರವಾಗಿ, ನಿರ್ದಿಷ್ಟವಾಗಿ ಆಡುವಂತಹ ಮಾತು. ಈ ತೃಣವೇ ರಾವಣ ಎಂದು ತಿಳಿದು ಹೇಳ್ತೇನೆ. ಬಿದುಳಗಳು ಬಣಗು ಗಣ ಹೇಳಿ ಖಂಡಾಲ ದುರ್ವ್ಯಸನಿ ದುರಹಂಕಾರಿ ದುರ್ಜನ ದುರಾಚಾರಿ ಅಸುರರೊಳಗ ಧವನೇ ನಿಜ ಗಾಯೇ ಬೇಗ ನಡೆಯುತ್ತರೆಂದಳ ಕಣವಿ. ಪಿಸುಳ, ರಣಹೇಡಿ, ಚಂಡಾಲ, ದುರ್ವ್ಯಸನಿ, ದುರಹಂಕಾರಿ, ನೀಚ, ದುಷ್ಟ, ನಾಯಿ, ನರಹಂತ, ನರಹಂತ. ಹೇಗೆ? ಏನು? ಸೀತೆ ನುಡಿಮುತ್ತುಗಳನ್ನು ಉದುರಿಸಿದಳೇನೋ? ತುಂಬಾ ಉದುರಿಸಿದ್ದಾರೆ. ಬಾಬಾ, ಏನು ಹೇಳಿದಳು? ತಿಳಿಸು ಬಾ, ಬೇಗ ಬಾ. ಮತ್ತೆ ಆತುರವಾಗಿ ಹೊರಟಿದೆ. ಏನು ಹೇಳಿ? ತುಂಬಾ ಉದುರಿಸಿದ್ದಾರೆ ಅವರು. ಬಿಸಿಲ, ರಣಹೇ, ದುಷ್ಟ, ನೀಚ, ನಾಯಿ, ಕಲಾಕು ನೀನು. ವರ ಪತಿವ್ರತೆಯಲ್ಲಿಗೆ ಏನು? ಚತುರ್ದಶ ಪೂರ್ಣಗಳನ್ನು ಶ್ವಾನಕ್ಕೆ ಹೋಲಿಸಿದರೆ ಚಾಣಕಲ್ಲದರೆ ನಾಯಿಗೆ ಹೋಲಿಸಿ. ಅವಳು ಒಂದು ಸಲ ಹೇಳಿದ್ದು, ನೀನ್ ಯಾಕೆ ಅದನ್ನು ಒತ್ತು ಒತ್ತು ಹೇಳುವುದಾ? ಅವರು ನಾಯಿಗೆ ಹೋಲಿಸಿ. ಅದಕ್ಕೆ ಪ್ರಸಂಗ ಮಾತಾಡಿದೆ, ನಿನ್ನ ತಲೆಯನ್ನು ಕಳ್ದೇನೋ. ಅದು ಇಡ್ಲಿ. ಏನಿಡ್ಲಿ? ಅಲ್ಲ
ಅಲ್ಲ ನೀವು ಸುರ ಕುಡುಕರಂತೆ. ಏಯ್ ನಾನು ಮಾತ್ರ ಕುಡಿಯುವುದಾ ನೀನು ಕೂಡ ಕುಡಿಯುವುದಿಲ್ವಾ? ನನ್ನ ವಿಷಯ ಬೇರೆ ಇಲ್ಲಿ. ಮತ್ತೇನು? ನೀವು ಆಚಾರ್ಯಂತೆ. ಆಚಾರ್ಯ ಅಂತ ಹೇಳುವಾಗ ನಿನಗೆ ಅಷ್ಟು ಸಂತೋಷವಾಗುವುದು? ನನಗೆ ಸಂತೋಷ ಇಲ್ಲ, ನೀವು ಮತ್ತೆ? ದುರಾಚಾರಿ ಅಂತ ಹೇಳಿ. ಸುಮ್ಮನೆ ಅಲ್ಲಿರು. ಸೀತಾ ನೀನು ನನಗೆ ಒಲಿಯುವುದಿಲ್ವಾ? ನನಗೆ ಒಲಿಯುವಂತಹ ನೀನು ಯಾರಿಗೂ ಒಲಿಯಬಾರದು. ಇದು ಹರಿದ ದಿಕ್ಕಿನ ಮಲ್ಲೋ ದನಿಯ ಬಂದವನ ಹರವಿಳಿಗಳಂಗಡಿದೆ ಪದಿಯ ತನ್ನರ ಮನೆಗೆ ಕರೆದೊಯ್ಯಲೋ ನೀವೆಂತಹ ಕೆಲಸವನ್ನು ಮಾಡುತ್ತಿದ್ದೀರಿ? ಅಬಲೆಯಾದ ಸ್ತ್ರೀಯೋರ್ವಲ ತಲೆಯನ್ನು ಕತ್ತರಿಸಲು ಮುಂದಾಗಿದೆ. ಇಲ್ಲಿಯವರೆಗೂ ನೀವು ಮಾಡಿದ ಕೀರ್ತಿಯನ್ನು ಇದು ಭೂಷಣವೇ? ಹಾಗಾಗಿ ನಿಮ್ಮ ಮಡದಿಯಾದ ನಾನು ಎಂದಿಗೂ ನಿಮ್ಮೊಂದಿಗಿದ್ದೇನೆ. ನೀವು ಅರಮನೆಗೆ ಬನ್ನಿ. ಜಗತ್ತಿನಲ್ಲಿ ಯಾರ ಮಾತು ಕೇಳದಿದ್ದು ಹೆಂಡತಿಯ ಮಾತು ಕೇಳಲೇಬೇಕಂತೆ. ಹೌದಲ್ಲ ಸರ್? ಹೌದಾ ಅಲ್ವಾ? ಹೌದೌದು ಅಲ್ಲ? ಹೌದಂತೆ ಹೇಳ್ತಾ ಇದ್ದಾರೆ. ಹೆಂಡತಿಯ ಮಾತಿಗೆ ಬೆಲೆಯನ್ನು ಕೊಡುತ್ತೇನೆ. ಸೀತಾ ಇಂದು ನಿನ್ನ ಆಯುಷು ಗಟ್ಟಿದೆ, ಬದುಕಿಕೊಂಡೆ. ಮುಂದಿನ ದಿವಸಗಳಲ್ಲಿ ನಿನ್ನನ್ನು ನೋಡುತ್ತೇನಂತೆ. ಹೋಗೋಣ. ಗಂಗೆಯ ಹರಮೇ ದಾನವ ಬಂದು ದಿನ ದಿನ ನಡೆದೋಗಿರುವಂಥ ಬಗೆಯ ನಿತ್ಯವೂ ನನ್ನ ಬಳಿಯಲ್ಲಿದ್ದು ನನ್ನ ಸೇವೆಯನ್ನು ಮಾಡುತ್ತಿದ್ದವಳು ನೀನು. ಇಲ್ಲಿ ನಡೆಯುವ ವಿದ್ಯಮಾನಗಳನ್ನೆಲ್ಲ ಅವಲೋಕಿಸುತ್ತಿದ್ದವಳು. ನಿನಗೆ ನಾನು ಪ್ರತ್ಯೇಕವಾಗಿ ಯಾವುದನ್ನು ತಿಳಿಸುತ್ತೇನೆ. ನಾನು ಏನು ಮಾಡಬೇಕು? ದುಷ್ಟರಾವಣನು ಪ್ರತಿದಿನವೂ ಬಂದು ನನ್ನನ್ನು ಪೀಡಿಸುತ್ತಿದ್ದಾನೆ. ಇದರಿಂದ ನನಗೆ ಬಹಳ ನೋವಾಗುತ್ತಿದೆ. ರಕ್ಕಸನಿಂದ ಇಂದಿನ ಕಷ್ಟವನ್ನು ಅನುಭವಿಸುವುದಕ್ಕಿಂತ ಕೆಂಡದಲ್ಲಿ ಬಿದ್ದು ಸಾಯುವುದೇ ಲೇಸೆ. ಅಲ್ಲದಿದ್ದರೂ ಒಂದಲ್ಲ ಒಂದು ದಿನ ನನ್ನ ಪತಿ ರಾಮಚಂದ್ರ ಬಂದೇ ಬರುತ್ತಾರೆ, ನನ್ನನ್ನು ಕರೆದುಕೊಂಡು ಹೋಗ್ತಾರೆ ಎನ್ನುವಂತಹ ಆಸೆಯನ್ನು ಅವರು ಬರುವ ಯಾವ ಲಕ್ಷಣವೂ ಇಲ್ಲ. ಈ ಬದುಕು ಬೇಕೇ ಕೇಳಬೇಡ. ಆಸೆ ನಿರಾಸೆಯಾಯಿತು ಮುಂದೆ ಬಾಳ ಬೀಳಾದಿನಿಲ್ಲ
त्रिजोर के कमला की ಮನುಷ್ಯನ ಜೀವನ ಎಂಬುದು ಒಂದು ಚಕ್ರವಿದ್ದಂತೆ. ಇಂದು ಇದ್ದಾಗೆ ನಾಳೆ ಇರುವುದಿಲ್ಲ, ನಾಳೆ ಇದ್ದಾಗೆ ನಾಳಿದೂ ಇರುವುದಿಲ್ಲ. ಇಂದು ಬೆಳಗಿನ ಜಾವ ನಾನು ಕಂಡಂತ ಕನಸಿನಲ್ಲಿ ನಿಮ್ಮ ಒಡೆಯನಾದ ಪುಂಡರಿಕ ನೇತ್ರನು ಸಮಸ್ತ ಕಪಿಸೇನೆಯನ್ನು ಕೂಡಿಕೊಂಡು ಈ ಲಂಕೆ ಧಾವಿಸಿ ಬಂತನ್ನು ಕಂಡೆ ಅಮ್ಮ. ಹಾಗೆ ಇಲ್ಲಿಯ ಒಡೆಯನಾದ ದಶಕಂಠರು ಕೆಂಪು ವಸ್ತ್ರವನ್ನು ಉಟ್ಟುಕೊಂಡು ಕತ್ತೆಯ ಮೇಲೆ ದಕ್ಷಿಣ ಯಾತ್ರೆಯನ್ನು ಕೈಗೊಳ್ಳುವ ದೃಶ್ಯವನ್ನು ಕಂಡೆ. ಮಾತ್ರವಲ್ಲದೆ ಆತನ ಮಡದಿಯಾದ ಮಂಡೋದರಿ ತನ್ನ ಮನೆಯ ಕುಂಕುಮವನ್ನು ಅಳಿಸಿ ಬಿಳಿ ಸೀರೆಯನ್ನು ಇಟ್ಟುಕೊಂಡು ಆಡುವ ದೃಶ್ಯವನ್ನು ಕಂಡೆ. ಕೊನೆಗೆ ಈ ಲಂಕೆಯ ದಾನವರೆಲ್ಲರೂ ನಾಶವಾಗಿ ವಿಭೀಷಣನು ಪಟ್ಟವೇರಿ ರಾಜವಾಡುವ ದೃಶ್ಯವನ್ನು ಕಂಡೆ ಅಮ್ಮ. ಹಾಗಾಗಿ ನೀವು ಧೈರ್ಯವಂತನೆ ಸಂತೋಷದಲ್ಲಿ ಇರಿ ಅಮ್ಮ. ಜೀವ ಬಂದಿರ್ತಾ ಇತ್ತು. ಹಾಗಾದ್ರೆ ನಮ್ಮ ದೇವರು ಬರ್ತಾರೆ ಸರಮ್ಮ? ಖಂಡಿತ ಬರ್ತಾರೆ. ಕನಸಲ್ಲವೇ? ಅದು ಖಂಡಿತ ನಿಜವಾಗುತ್ತದೆ. ಅದೇ ನಿರೀಕ್ಷೆ. ಜಾನಗಿಗೆ ಕನಸಿನೊಳವೋ ಬೇಳೊಳಂಬಡಿತೆ ನಿನ್ನಡೆ ಮನಗುದಿಯುಳಡು ಇರುತ್ತ ಇರಲಿಲ್ಲವೋ ಮಾಡುತ್ತಿದ್ದ ಹನುಮನೋ ಇನಗುಲದ ಸೌಭಾಗ್ಯ ಚಿಂತಾ ಮನದೊಳಗೆ ತಾನೇ ತನ್ನೋ ಮಾತನಾಡಿದನು ಜಾನಕಿಯೋ ಕೇಳುವಂತೆ. ಅದೆಷ್ಟೋ ಸಮಯದಿಂದ ಈ ಅಶೋಕವನದ ಮರಗಳ ರೆಂಬೆಗಳಲ್ಲಿ ಕುಳಿತಿದ್ದವ ನಾನು. ಇಲ್ಲಿ ನಡೆಯುತ್ತಾ ಇದ್ದಂತಹ ಸಮಸ್ತ ವಿಚಾರವನ್ನು ನಾನು ಗಮನಿಸುತ್ತಾ ಇದ್ದೆ. ನಾನು ಯಾಕೆ ರಾವಣನನ್ನು ಆಗಲೇ ತಡೆಯಲಿಲ್ಲ. ಇಲ್ಲಿ ನಡೆಯುತ್ತಾ ಇರುವಂತಹ ವಿಚಾರ ಎಲ್ಲಿಯವರೆಗೆ ತಲುಪುತ್ತದೆ ಎನ್ನುವುದು ನಾನು ನೋಡಬೇಕಿತ್ತು. ಹಾಗಾದ್ರೆ ಈಕೆ ಇನಕುಲದ ಸೌಭಾಗ್ಯ ಚಿಂತಾಮಣಿ ಶ್ರೀರಾಮಚಂದ್ರನಿಗೆ ತಕ್ಕುದಾದವನಿದ್ದೆ. ಹೌದು ಹೌದು ಹೌದು. ಹಾಗಾದ್ರೆ ನಾನು ನನ್ನಲ್ಲಿಯೇ ತರ್ಕಿಸಿಕೊಂಡರೆ ಆಗುವುದಿಲ್ಲ, ಅಮ್ಮನಲ್ಲಿಯೇ ಮಾತನಾಡಬೇಕು. ಸಿರಿವಾಕ್ಯವು ಮಗನಿನ ಹುಟ್ಟು ದುರುಳರ ಮಾಯಕವೆಲ್ಲಿನುದಿರೆ ಮಾಯಕ ಎಂದೆನುದಿರೆ. ಜಯ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇಂತಹ ಮಾತನ್ನು ನಾನು ಕೇಳುತ್ತಿದ್ದೇನೆ. ಯಾರದು ರಾಮಧ್ಯಾನವನ್ನು ಮಾಡುತ್ತಿರುವುದು? ಇದನ್ನು ಕಂಡಂತ ಕನಸು ಇಷ್ಟು ಬೇಗ ನನಸಾಯಿತೆ? ಇಲ್ಲ, ದುಷ್ಟರ ಮಾಯೆ ಇದು. ಒಮ್ಮೆ ನಾನು ಮೋಸ ಹೋಗಿ ಇಂತಹ ಸ್ಥಿತಿಗೊಳಗಾದವಳು. ಇನ್ನು ನಾನು ಮೋಸ ಹೋಗ್ಬಾರ್ದು. ಮರವೇನಾಗಲೇ ಹನುಮ ಕೈ ಮುಗಿದಲ್ಲೋ, ಮರ ಬಿಡಿದಾಗಲೇ ಹನುಮ ಕೈ ಮುಗಿದ
ನನ್ನನ್ನು ಯಾರೋ ಏನೋ ಎನ್ನುವ ಹಾಗೆ ಭಾವಿಸಬೇಡ ತಾಯಿ. ಲೋಕಕ್ಕೆ ಮಂಗಳವನ್ನು ಬಯಸುವಂತಹ ಮಂಗಳ ಮಹಿಮಾ ಶ್ರೀ ರಾಮನ ಪಾದದಡಿಯಿಂದ ಬಂದಿದ್ದೇನೆ ಅಮ್ಮ. ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿಸಿದ ಬಗೆಗಾಗಿ ಬಂದಿದ್ದೇನೆ ತಾಯಿ. ಅಮ್ಮ, ನನ್ನ ಹೆಸರು ಹನುಮಂತ ಎನ್ನುವ ಹಾಗೆ ಮಾತೆ ಅಂಜನಾದೇವಿ ಹಾಗೂ ವಾಯುದೇವರ ಪುತ್ರ ನಾನು. ನಿಮ್ಮನ್ನು ಕಾಣಬೇಕು ಎನ್ನುವ ಉದ್ದೇಶದಿಂದ ಸಮುದ್ರವನ್ನು ಲಂಘಿಸಿ ಬಂದಿದ್ದೇನೆ ತಾಯಿ. ಅಮ್ಮ, ನನ್ನಲ್ಲಿ ಮಾತನಾಡಬಾರದೇನೆ. ಹನುಮನ ಮಾತಿಗೆ ಎಲ್ಲ ಹನುಮನ ಮಾದಿಗೆ ಚಂದ್ರಾನನೆ ಕಪಟವಿರುಳು ಸುಮ್ಮನೆ ಇರಲು ಸುಮ್ಮನೆ ಇರಲು ಸೀತೆ ಮುಖವನ್ನು ತಿರುಗಿಸಿ ಕುಳಿತಳಲ್ಲ. ಹಾಗಾದ್ರೆ ಅಮ್ಮನಿಗೆ ನಂಬಿಕೆ ಬರಬೇಕು ಎಂದಿದ್ರೆ ಹಿಂದೆ ನಡೆದಂತಹ ಬಳಿಗಲ ನಿಲ್ದೆಲ್ಲೋ ಚಿತ್ತಬೀತು ದೇವಿ ನಿಮ್ಮ ವತ್ಸಬಾಲವಿಲ್ಲ ಬೇಳೆ. ಧಾತ್ರಿಯಲ್ಲಿ ಅಯೋಧ್ಯೆ ಎನ್ನುವಂತಹ ಪುರವಿದೆಯಂತೆ. ಆ ಅಯೋಧ್ಯೆಯ ಅರಸನಾದಂತಹ ದಶರಥನಿಗೆ 3 ಮಂದಿ ಮಡದಿಯರು, ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಎನ್ನುವ ಹಾಗೆ. ಆ 3 ಮಂದಿ ಮಡದಿಯರಲ್ಲಿ 4 ಮಂದಿ ಗಂಡು ಮಕ್ಕಳು, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎನ್ನುವ ಹಾಗೆ. ಅವರಲ್ಲಿ ಹಿರಿಯವರಾದಂತಹ ಶ್ರೀರಾಮಚಂದ್ರ ಮಿಥಿಲೆಯಲ್ಲಿ ಶಿವಧನುಸ್ಸಿಗೆ ಎದೆಯೇರಿಸುವ ಹೊತ್ತಿಗೆ ಅದು ತುಂಡಾಗಿ ಹೋಯಿತಂತೆ. ಶಿವಧನುಸ್ಸಿಗೆ ಎದೆಯೇರಿಸಿದವನಿಗೆ ನಿಮ್ಮನ್ನು ಮದುವೆ ಮಾಡಿಕೊಡುವುದು ಎನ್ನುವ ಹಾಗೆ ಜನಕನ ಮಾತಿಗೆ ಅನುಗುಣವಾಗಿ ನಿಮ್ಮನ್ನು ಮದುವೆಯಾಗಿ ಅಯೋಧ್ಯೆಗೆ ಕರೆತಂದಿರಂತೆ ಶ್ರೀರಾಮಚಂದ್ರ. ನಂತರ ಹಿರಿಯವನಾದಂತಹ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಎನ್ನುವ ಹಾಗೆ ದಶರಥನಿಗೆ ಮನವಾಯಿತಂತೆ. ಇನ್ನೇನು ಪಟ್ಟಾಭಿಷೇಕ ಆಗಬೇಕು ಎನ್ನುವ ಕಾಲಕ್ಕೆ ತನ್ನ ತಂದೆಯ ಮಾತನ್ನು ಈಡೇರಿಸುವುದಕ್ಕೆ ಬೇಕಾಗಿ ದಿನಕರ ವಂಶಾಬ್ದಿ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೊರಟಂತೆ. ಜೊತೆಗೆ ಆತನನ್ನು ಹಿಂಬಾಲಿಸಿ ನೀವು ಹೋದ್ರಿ. ನಂತರ ಚಿತ್ರಕೂಟದಲ್ಲಿ ನಡೆದೇ ಹೋಯಿತು ಪಾದುಕಾ ಪ್ರದಾನ. ಪಂಚವಟಿಯಲ್ಲಿ ಯಾವುದೋ ಒಂದು ರಕ್ಕಸಿ ನಿಮ್ಮ ಗಂಡನನ್ನು ರಮಿಸಬೇಕು ಎನ್ನುವ ಹಾಗೆ ಮನ ಮಾಡಿದಾಗ ಆಕೆಯ ಕಿವಿ ಮೂಗನ್ನು ಕತ್ತರಿಸಬೇಕಾಗಿ ಬಂದಿತಂತೆ. ಅಮ್ಮ,
ಆಮೇಲೆ ನಡೆದ ವಿಚಾರ ನಿನ್ನನ್ನು ಈ ಪರಿಸ್ಥಿತಿಗೆ ತಂದೊಡ್ಡಿದ ತಾಯಿ. ಅಮ್ಮ, ಯಾವುದೋ ಒಂದು ಕಾಂಚನ ಮೃಗವನ್ನು ಬಯಸಿದಂತಹ ನೀವು ಅದು ತನಗೆ ಬೇಕೇ ಬೇಕು ಎನ್ನುವ ಹಾಗೆ ಮನ ಮಾಡಿದ್ರಂತೆ. ನಂತರ ಅದನ್ನು ಅರಸುತ್ತಾ ಹೋದಂತಹ ಶ್ರೀರಾಮಚಂದ್ರ ಎಲ್ಲಿಯೋ ಹೊರಟು ಹೋದನಂತೆ. ಗಂಡನ ಚೀರುವ ದನಿಯನ್ನು ಕೇಳಿದಂತಹ ನೀವು ತಮ್ಮನಾದಂತಹ ಲಕ್ಷ್ಮಣ ದೇವನನ್ನು ಕಳುಹಿಸಿಕೊಟ್ರಂತೆ. ಆ ಕಾಲಕ್ಕೆ ಈ ಕಪಟಿ ರಾವಣ ಕಪಟದ ವೇಷವನ್ನು ಧರಿಸಿ ನಿನ್ನನ್ನು ಅಪಹರಿಸಿದಂತೆ. ತಡೆಯುವುದಕ್ಕೆ ಬಂದಂತಹ ಜಟಾಯು ನರಕೆಗಳನ್ನು ಕತ್ತರಿಸಿ ಹಾಕಿದನಂತೆ. ಅಮ್ಮ, ಇಲ್ಲಿಯವರೆಗಿನ ವಿಚಾರ ನಿನಗೆ ಗೊತ್ತಿದೆ ತಾಯಿ. ಆದರೆ ಇದರ ನಂತರ ನಡೆದಂತಹ ವಿಚಾರ ಗೊತ್ತಿದೆಯೇ ನಮ್ಮ ನಿನಗೆ? ಮಂಜುಳಗಾಯ ಲಕ್ಷ್ಮಣ ದೇವ ಖಗಗುಲ ಸಂಜೀವನ ಕಂಡನು. ಮಂಜುಳಗಾಯ ಲಕ್ಷ್ಮಣ ದೇವ ಖಗಗುಲ ಸಂಜೀವನಲು ಕಂಡನು. ಕುಜಮೃಗಮ ವೇಗಿಣ ಮೇಲೆ ಶ್ರೀರಾಮ ಗಜ ಕಾಂಚನ ಮೃಗವನ್ನು ಅರಸುತ್ತಾ ಹೋದಂತಹ ಶ್ರೀರಾಮಚಂದ್ರ ಯಾವುದೋ ಒಂದು ಮೃಗವನ್ನು ಕೊಂದು ಅದರ ಕಂಚುಕಕ್ಕೆ ಬೇಕಾದಂತಹ ಚರ್ಮವನ್ನು ಸುಲಿದು ತರುವಂತಹ ಹೊತ್ತಿನಲ್ಲಿ ನಿನ್ನನ್ನು ಕಾಣದೇ ಇರುವಂತಹ ಅಣ್ಣ ತಮ್ಮಂದಿರು ಅವರ ಎದೆ ಒಡೆದು ಹೋಯಿತಂತೆ ತಾಯಿ. ಆ ಕಾಲಕ್ಕೆ ಎದೆ ಬಿಡದೆ ನಿನ್ನನ್ನು ಹುಡುಕಿದರಂತೆ. ಇನ್ನೇನು ಸಾಯುವ ಕಾಲದಲ್ಲಿದ್ದಂತಹ ಜಟಾಯುವನ್ನು ಕಂಡ್ರು. ಆತನೇ ಶ್ರೀರಾಮಚಂದ್ರನಿಗೆ ನಿನ್ನನ್ನು ರಾವಣ ಅಪಹರಿಸಿದ್ದಾನೆ ಎನ್ನುವ ಹಾಗೆ ಹೇಳಿತು. ಅಮ್ಮ, ಆ ನಂತರ ಪುಣ್ಯವೇದಿಯಲ್ಲಿ ಶಬರಿಯನ್ನು ಕಂಡರು, ಕಬಂಧನನ್ನು ಉತ್ತರಿಸಿದರು. ನಂತರ ಪಂಪಾ ನದಿಯ ತೀರದಲ್ಲಿ ನನ್ನದೇ ಹೆಗಲಿನಲ್ಲಿ ಈರುವರನ್ನು ಕುಳ್ಳಿರಿಸಿ ಋಷ್ಯಮುಖ ಪರ್ವತಕ್ಕೆ ಕೊಂಡು ಹೋದೆ. ಸುಗ್ರೀವ ಸಖ್ಯವನ್ನು ಮಾಡುವುದರ ಮೂಲಕವಾಗಿ ವಾಲಿಯ ವಧೆಯಾಯಿತಮ್ಮ. ತನ್ನ ತಮ್ಮನ ಹೆಂಡತಿಯನ್ನು ಇಟ್ಟುಕೊಂಡಂತಹ ವಾಲಿಯನ್ನು ವಧಿಸುವ ಮೂಲಕವಾಗಿ ಲೋಕ ಕಲ್ಯಾಣವನ್ನು ಮಾಡಿದಂತಹ ಶ್ರೀರಾಮಚಂದ್ರನ ಅನುಯಾಯಿಯಾಗಿ ಸುಗ್ರೀವನು ಬಂದ. ತನ್ನ ಸಮಸ್ತ ಕಪಿ ಸೇನೆಯನ್ನು ಕರೆತಂದ. ನಂತರ ತನ್ನ ಸೇನೆಯನ್ನು 4 ದಿಕ್ಕುಗಳಿಗೆ ವಿಂಗಡಿಸಿ ಕಳುಹಿಸಿದ. ಅದರಲ್ಲಿ ದಕ್ಷಿಣಾಭಿಮುಖವಾಗಿ ಹೊರಟಂತಹ ಸೇನೆಯಲ್ಲಿ ಇದ್ದವ ನಾನಮ್ಮ. ಅಮ್ಮ, ಇನ್ನಾದರೂ ನನ್ನನ್ನು ಮಾತನಾಡಿಸಬಾರದೇ ತಾಯೇ? ಕೇಳುತ್ತಾ ಕಂಡೊಳ ಸುಳ್ಳು ಜಾರಿದು ಹೂಳಿದಂತಾದ ಶೋಕ ಜನಮಯ ಗಾಳಿಗೊಡ್ಡಿದ ದೀಪದಂತೆ ಕಲ್ಲಣಿಸಿ ರೋಮಾಳಿ ನೆಟ್ಟಗೆ ನಿಮಿರಿತು ಬೀಳುಗೊಳ್ಳುವ ಮನದ ಸಂಜೆಯೊಳರ್ಥ ಬಲಗಾಲ ತೊಡೆಯಲ್ಲಿ ಬಂದು ಉಂಡಂದೇನೆ 4 ಪಾಲೊಳೊಂದುಳಿಯೇ ಚಂಚಲ ಬಳಿಕ ಗುರುಗಳ ನೀಲ ಕುಂದಳಗೆಂದನೋ. ನಾನಾಡಿದಂತಹ ಮಾತುಗಳನ್ನು ಕೇಳುವಾಗ, ಶ್ರೀರಾಮಚಂದ್ರನ ಚರಿತ್ರೆಯನ್ನು ಕೇಳುವಾಗ ಅಮ್ಮನ ಕಣ್ಣಿನಲ್ಲಿ ಕಣ್ಣೀರು ಬರುವುದಕ್ಕೆ ಪ್ರಾರಂಭವಾಯಿತು. ಹಾಗಾದ್ರೆ ಅಮ್ಮನಿಗೆ ಪೂರ್ಣವಾದ ನಂಬಿಕೆ ಬರಬೇಕು ಎಂದಿದ್ದರೆ ಶ್ರೀರಾಮಚಂದ್ರ ನನ್ನನ್ನೇ ಬಳಿಗೆ ಕರೆದು ಕೆಲವೊಂದು ಕುರುಹುಗಳನ್ನು ಹೇಳಿದ್ದಾನಲ್ಲ, ಅದನ್ನೇ ಅಮ್ಮನಲ್ಲಿ ಹೇಳುತ್ತೇನಂತೆ. ಅಮ್ಮ, ನಿನ್ನ ಬಲ ತೊಡೆಯಲ್ಲಿ ಮತ್ಸ್ಯಲಾಂಛನ ಉಂಟಂತೆ. ಮತ್ಸ್ಯಲಾಂಛನದ ವಿಚಾರ ಹೇಳುವಾಗ
ನಾಲ್ಕರಲ್ಲಿ ಮೂರಂಶದ ಅಮ್ಮನ ಸಂಶಯ ದೂರವಾಯಿತು. ಇನ್ನು ಕೇವಲ ಉಳಿದಿರುವುದು ಕಾಲಂಶ. ಹಾಗಾದ್ರೆ ಚಿತ್ರಕೂಟದ ವಿಚಾರ ಹೇಳಿದ್ರೆ ಅಮ್ಮನಿಗೆ ನಂಬಿಕೆ ಬರಬಹುದು. ಅಮ್ಮ, ಚಿತ್ರಕೂಟದಲ್ಲಿ ನೀವು ಜಲ ಕ್ರೀಡೆ ಜಾಡುವಾಗ ಚಿತ್ರಕೂಟದಲ್ಲಿ ನೀವು ಜಲ ಕ್ರೀಡೆಯಾಡುವಾಗ ಎತ್ತಿ ಮುಂಗೈನಲ್ಲಿ ನಿಮ್ಮ ಬೀಸಾಡಲು ಅರ್ಥದ್ದು ಸರಿಯೇನಪ್ಪ, ಅರ್ಥದ್ದು ಸರಿಯೇನಪ್ಪ. ಮತ್ತೊಂದು ಗುರು ಗೆಳತಿ ಮುನಿವರನ ಭೂಷಣ ತಂದಿದ್ದು ಸರಿಯೇ ಇಲ್ಲದೆ ಮತ್ತೊಂದು ಗುರು ಗೆಳತಿ ಮುನಿವರನ ಪತಿಯರ ಅನಸೂಯದೇವಿ ಭೂಷಣ ತಂದಿದ್ದು ಸರಿಯೇ ಇಲ್ಲದೆ ಚಿತ್ರಕೂಟದಲ್ಲಿ ನೀವು ಜಲ ಕ್ರೀಡೆಯಾಡುವಾಗ ಅಮ್ಮ, ಅಂದು ನೀವು ಚಿತ್ರಕೂಟದಲ್ಲಿರುವಾಗ ನಿಮಗೆ ಜಲಕ್ರೀಡೆಯಾಡಬೇಕು ಎನ್ನುವಂತಹ ಮನವಾಯಿತಂತೆ. ಆ ಕಾಲಕ್ಕೆ ನಿನ್ನಾತನಾದಂತಹ ಶ್ರೀರಾಮಚಂದ್ರ ನಿನ್ನನ್ನು ಮುಂಗೈಯಲ್ಲಿ ಎತ್ತಿ ಸ್ವಲ್ಪ ದೂರಕ್ಕೆ ಬಿಸಾಡಿದನಂತೆ. ಆ ಕಾಲಕ್ಕೆ ಮುನಿಸಿನಿಂದ ನೀನು ಅತ್ತಿದ್ದೀಯಂತೆ. ಸರಿಯೇ ಅಮ್ಮ. ಮತ್ತೊಂದು ವಿಚಾರವನ್ನು ಹೇಳುತ್ತೇನೆ. ಅತ್ರಿ ಮುನಿಗಳು ಅನಸೂಯಾದೇವಿಯು ನಿಮ್ಮನ್ನು ಭೇಟಿಯಾಗುವಂತಹ ಕಾಲಕ್ಕೆ ದೇವಿ ಅನಸೂಯಾದೇವಿಯು ನಿಮ್ಮನ್ನು ಮದುಮಗಳ ಹಾಗೆ ಶೃಂಗರಿಸಿ ನೀನು ಚಿರಮುತ್ತೈದೆಯಾದ ಮಗಳೇ ಎನ್ನುವ ಹಾಗೆ ಹರಸಿದ್ದಾಳಂತೆ. ಸರಿಯೇ ಅಮ್ಮ. ಬಿಡು, ಮತ್ತೊಂದು ವಿಚಾರವನ್ನು ಹೇಳುತ್ತೇನೆ. ಅಗತ್ಯ ಮುನಿಗಳು ನಿನ್ನಾದ ಶ್ರೀರಾಮಚಂದ್ರನಿಗೆ ದಂಡಕಾರಣ್ಯದಲ್ಲಿ ದುಷ್ಟ ಸಂಹಾರಕ್ಕಾಗಿ ವಿಶೇಷವಾದಂತಹ ಚಾಪವೊಂದನ್ನು ಕಟ್ಟಿದ್ದಾನಂತೆ. ಸರಿಯೇನಮ್ಮ? ಇದೆಲ್ಲವೂ ಸುಳ್ಳಾದರೂ ಆಗಿರಬಹುದು. ಆದರೆ ಒಂದನ್ನು ನಾನು ಹೇಳುತ್ತೇನೆ ತಾಯಿ. ಅಗನೆ ಕೇಳಿ ಮಾತೆಲ್ಲ ಸುಳ್ಳಾದರೆ ಅಗನೆ ಕೇಳಿ ಮಾತೆಲ್ಲ ಸುಳ್ಳಾದರೆ ಮಂಗಲ ಮಹಿಮ ರಾಮನ ಕಿರುಬೆರಳಿಗಿಟ್ಟು ಗುರಬಹುದು ನೋಡು, ಕಿರುಬೆರಳಿಗುಟ್ಟು ಗುರಬಹುದೇ ನೋಡು ಅಮ್ಮ. ನಾನು ಇಲ್ಲಿಯವರೆಗೆ ಆಡಿದಂತಹ ಮಾತೆಲ್ಲವೂ ಸುಳ್ಳಾಗಿರಬಹುದು. ಆದರೆ ಮುಖ್ಯವಾದಂತಹ ಒಂದು ಕುರುಹನ್ನು ಹೇಳುತ್ತೇನೆ ತಾಯಿ. ಅಮ್ಮ, ನಿನ್ನಾತ ಶ್ರೀರಾಮಚಂದ್ರ ತನ್ನ ಕಿರು ಬೆರಳಿನಲ್ಲಿಟ್ಟುಕೊಂಡಂತಹ ಅಯೋಧ್ಯೆಯ ಮುದ್ರೆಯುಂಗುರವನ್ನು ತಂದಿದ್ದೇನೆ ತಾಯಿ. ಇದನ್ನು ನೀನೇ ಪರೀಕ್ಷಿಸಿ ನೋಡಬೇಕು ತಾಯಿ. ಶ್ರೀರಾಮ ಕರಗಂಜದಂಗುಲಿಯೊಳಿಟ್ಟ ಮುದ್ರೆಯೋ ನೋಡುತ್ತೋ ಶ್ರೀರಾಮ ಕರಗಂಜದಂಗುಲಿಯೊಳಿಟ್ಟ ಮುದ್ರೆಯೋ ನೋಡುವುದು ನಾರಿ ಜಾನಕಿ ತೋಷಿಸುತ್ತ ಅದನ ಕಂಗಳಿಗೆ ಭಾರತದ ಕಂಗಳಿಗೆ
ಹೇಳಾರಲಿ ಶೋಕವಿಂದು ಜಲಗಿ ಕರ್ವಾಗನು ಲೇಬಿದು ಹೇಳಾರಲಿ ಶೋಕವಿಂದು ಜಲಗಿ ಸರ್ವಾಗಮ ಲೇಬಿದು ರಾಮ ಕೈಗಳಲ್ಲಿ ಮುದ್ರಿಕೆಯನ್ನು ಹಿಡಿದುಕೊಂಡು ಬಿಟ್ಟ ಕಣ್ಣುಗಳಿಂದ ನೋಡುತ್ತಾ ಇದ್ದ ಹಾಗೆ ಎಷ್ಟು ಸಮಯವಾಯಿತು ರಾಮದರ್ಶನವಾಗಬೇಕೆಂದು ಕಾಯುತ್ತಿರುವುದು. ಅಂತಹ ನನಗೆ ಅವರು ಇರಿಸಿಕೊಂಡ ಮುದ್ರಿಕೆಯನ್ನು ಕಾಣುವ ಸೌಭಾಗ್ಯ ಉಂಟಾಯಿತಲ್ಲ. ಹೀಗೆ ಅದನ್ನೇ ಅತಿಯಾದ ಪ್ರೀತಿಯಿಂದ ದಿಟ್ಟಿಸಿ ನೋಡುತ್ತಿದ್ದ ಹಾಗೆ ಕಣ್ಣ ಕೊನೆ ಇಂಚಿನಿಂದ ಹನಿಗಳು ಉದುರುತ್ತಾ ಒಂದೊಂದು ಹನಿಯು ನನ್ನ ಮೈ ಮೇಲೆ ಹರಿದು ಕಾಲಡಿಗಳವರೆಗೆ ಹರಿದುಹೋಯಿತು. ನನ್ನನ್ನು ಆವರಿಸಿದ್ದ ನೋವೆಲ್ಲ ಮಾಯವಾಗಿ ಹೋಯಿತು. ನನ್ನ ನೋವೆಲ್ಲ ಮಾಯವಾದರೂ ಈ ಉಂಗುರವನ್ನು ತಂದಿದ್ದ ಹನುಮನನ್ನು ಮಾತಾಡಿಸಲೇ ಇಲ್ಲ. ಅವನನ್ನು ಒಮ್ಮೆ ಮಾತಾಡಿಸುತ್ತೇನಂತೆ. ಕ್ಷೇಮವೇದಿ ಹನುಮ ನಮ್ಮವರೆಗೆ ಕ್ಷೇಮವೇದಿ ಹನುಮ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಕುಂತಿದವಾಗಿ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಕುಂತಿದವಾಗಿ ಕ್ಷೇಮವೇ ಮದನಾನಂಗಲ ಪೋಲರಮ ಮದನಾನಂಗಲಿ ಪೋಲರಮ ಬಲು ಚತುರವಣ ಮುನಿ ಸೀಮಾ ಮೊದಲಿನಂಗದಗಾಗಿ ಕಳವಳಿಸದೆ ಮತ್ತೆ ಎದೆ ಕುಂದಲಿಲ್ಲ ಬಲ್ಲ ಅಮ್ಮಳು ಮೋಗ ಬದುಕಲಿಲ್ಲವಲ್ಲ ಇವರು ಕ್ಷೇಮವೇದಿ ಹನುಮ ನಮ್ಮವರಿಗೆ ಕ್ಷೇಮವೇದಿ ಹನುಮ ಕ್ಷೇಮವೇದಿ. ಅಮ್ಮ ಯಾಕೆ ಬಲು ದೂರ ನಿಂತಿರುವೆ? ಬಾ ಮಗನೇ, ಹತ್ತಿರ ಬಾ. ನಿನ್ನನ್ನು ಮಾತಾಡಿಸದೆ ಸುಮ್ಮನೆ ಇದ್ದೆ ಎಂದು ಬಂದುಕೊಂಡೆಯ ಮಗ. ಇಲ್ಲ ಅಮ್ಮ. ನಾನು ಯಾಕೆ ಮಾತನಾಡಲಿಲ್ಲ ಎಂದು ನಿನಗೆ ಅರಿವಾಗಿರಬಹುದು. ಹೌದಮ್ಮ. ದುಷ್ಟಕೂಟದಲ್ಲಿ ರಾಕ್ಷಸರ ಅನೇಕ ಮಾಯೆಯನ್ನು ಕಂಡು ಹಾ. ನೀನು ಅದೇ ಮಾಯೆಯಾಗಿ ನನ್ನ ಬಳಿ ಬಂದೆ ಎಂದು ಭಾವಿಸಿ ಮಾತನಾಡಲು ಹಿಂಜರಿದನಪ್ಪ. ಆಗಿರ್ಬೋದು. ಅದಕ್ಕಾಗಿ ನಂದುಕೊಳ್ಳದಿರು. ಹಾ. ನೀನು ಕೊಟ್ಟ ಮುಖ್ಯಾಂಬುರವನ್ನು ಕೈಯಲ್ಲಿರಿಸಿದ ಹೊತ್ತಿನಲ್ಲಿ ಹಾ. ನನಗಾದ ಆನಂದಕ್ಕೆ ಪಾರವೇ ಇಲ್ಲ ಮಗ. ಹೌದೇನಮ್ಮ. ಪ್ರತೀಕ ನನ್ನಲ್ಲಿದ್ದಂತಹ ಅನುಭೂತಿ ನನಗಾಯ್ತು ಕಂದ. ಹಾ. ಈ ಆನಂದದೊಂದಿಗೆ ಮತ್ತೊಂದು ಆನಂದವಾಗಬೇಕಾದರೆ ಕ್ಷೇಮವಾರ್ತೆಯನ್ನು ಕೇಳಬೇಕೆಂಬ ಬಯಕೆ ನನಗಾಗುತ್ತಿದೆ. ಯಾರು ಕ್ಷೇಮ ವಾರ್ತೆ ತಾಯಿ? ಹನುಮ, ಹಾ. ನೀನು ಕ್ಷೇಮವೇ? ನಾನು ಕ್ಷೇಮ ಅಮ್ಮ. ನನ್ನಲ್ಲಿ ಕೇಳುವುದಕ್ಕೇನುಂಟು? ನಾನು ಕ್ಷೇಮವೇ ಯಾವಾಗ? ಅಯೋಧ್ಯೆಯಲ್ಲಿ ಎಲ್ಲರೂ ಕ್ಷೇಮವೇ. ಹನುಮ, ನೀನು ಕ್ಷೇಮದ ಕುರಿತಾಗಿ ಕೇಳುವಾಗ ಅತಿ ಸಂತೋಷದಿಂದ ಕ್ಷೇಮ ಎನ್ನುವ ಹಾಗೆ ಹೇಳಿದೆ. ಆದರೆ ಅಯೋಧ್ಯೆಯ ವಿಷಯವನ್ನು ಕೇಳುವಾಗ ಯಾಕಪ್ಪ ಸುಮ್ಮನೆ ಆದೆ?
ಯಾವ ಬಾಯಿಂದ ಹೇಳ್ಬೇಕಮ್ಮ ನಾನು? ಹನುಮ, ಯಾಕಪ್ಪ ಕಂದ, ನೀನು ನಮ್ಮವರ ಬಳಿಯಿಂದಲೇ ಬಂದೇ ಇಲ್ಲವೇ ಮಗನೇ? ಅವರು ಕ್ಷೇಮವಾಗಿದ್ದಾರೇನಪ್ಪ? ನನ್ನಲ್ಲಿ ಪ್ರೀತಿ ಏನಾದರೂ ಕಡಿಮೆಯಾಗಿಲ್ಲ ತಾನೆ? ಅಷ್ಟೇ ಅಲ್ಲ, ಲಕ್ಷ್ಮಣ ಆತ ಚತುರ ನಿಸ್ಸೀಮ, ಅವನು ಹೇಗಿದ್ದಾನಪ್ಪ? ನನ್ನನ್ನು ನೆನಪಿಸುತ್ತಾ ಇದ್ದಾರೆ. ನೀನು ಅಲ್ಲಿಂದಲೇ ಬಂದದ್ದು ಹೌದು ಎಂದಾದರೆ ನೀನು ಬರುವಾಗ ಅವರು ಕ್ಷೇಮವಾಗಿದ್ದಾರೆ. ಅವರ ಕ್ಷೇಮ ವಾರ್ತೆಯನ್ನು ಹೇಳು ಮಗನೇ, ಹೇಳು. ಯಾವ ಬಾಯಿಂದ ಹೇಳಬೇಕಮ್ಮ? ಮನಸ ಏನೆನಪೇನಪ್ಪ, ಯಾವಾಗಲೂ ನೆನೆಸುವ ಗುಣವೇ ನಿಮ್ಮ. ಮನಸ ನೆನೆಪೇನಪ್ಪ, ಯಾವಾಗಲೂ ನೆನೆಸುವ ಗುಣವೇ ನಿಮ್ಮ. ಕನಸು ಮನಸ್ಸಿನಲ್ಲಿ ಹಗಲಿರುಳಿಲ್ಲವೇ, ಕನಸು ಮನಸ್ಸಿನಲ್ಲಿ ಹಗಲಿರುಳಿಲ್ಲದೆ ಕನಸಿನದೇ ಇರುವುದಿದ್ದು ನಾ ಹೇಳುವೆನಲ್ಲ. ಮನಸ ನೆನೆಪೇನಪ್ಪ, ಯಾವಾಗಲೂ ನೆನೆಸುವ ಗುಣವೇ ನಿಮ್ಮ. ಅಮ್ಮ ಶ್ರೀರಾಮಚಂದ್ರನ ಮನಸ್ಸಿನ ಬಗ್ಗೆ ಕೇಳುತ್ತಾ ಇದ್ದೀಯಾ ನೀನು? ಯಾವ ಬಾಯಿಂದ ಹೇಳಬೇಕಮ್ಮ ನಾನು? ದೇಹವನ್ನು ಬಿಡದಂತಹ ನೆರಳಿನಂತೆ, ಹೂವನ್ನು ಬಿಡದಂತಹ ಪರಿಮಳದಂತೆ, ದೀಪವನ್ನು ಬಿಡದಂತಹ ಪ್ರಕಾಶದಂತೆ ಇದ್ದವರು ನೀವಿರುವರು. ಆದರೆ ಈ ಕಾಲಕ್ಕೆ ನಿಮ್ಮ ನಗಲಿ ಶ್ರೀರಾಮಚಂದ್ರ ಕಳೆಗುಂದಿ ಹೋಗಿದ್ದಾರೆ ತಾಯಿ. ಅಮ್ಮ, ರಾತ್ರಿ ಹಗಲೆನ್ನದೆ, ಕಲ್ಲು ಮಣ್ಣು ನೀರು ಗಾಳಿ ಎನ್ನುವುದ ಭೇದವಿಲ್ಲದೆ ನಿಮ್ಮನ್ನು ಹುಡುಕುತ್ತಾ ಇದ್ದಾನೆ ತಾಯಿ. ಮಾತ್ರವಲ್ಲ, ಯಾರಲ್ಲಿಯೂ ಸರಿಯಾಗಿ ಮಾತನಾಡುತ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡುತ್ತಾ ಇಲ್ಲ, ಆಹಾರವನ್ನು ಸೇವಿಸುತ್ತಾ ಇಲ್ಲ. ರಾಮನ ವಿಚಾರ ಇಷ್ಟ ಆದರೆ ಲಕ್ಷ್ಮಣ ದೇವನದ್ದು ಇದೇ ಕತೆ ತಾಯಿ. ಕಳೆಗುಂದಿ ಹೋಗಿದ್ದಾನೆ ಆತನು. ಅಮ್ಮ, ನಮ್ಮೆಲ್ಲರ ಉದ್ದೇಶ ಒಂದೇ, ನಿನ್ನನ್ನು ಶ್ರೀರಾಮನ ಬಳಿಗೆ ಸೇರಿಸಬೇಕು ಎನ್ನುವ ಹಾಗೆ. ಆದ್ರೆ ನಾಳೆ ಹೋಗಿ ಹೇಳದಿದ್ದರೆ ನನಗೆ ನಾಲಿಗೆಯ ಕೊಯ್ದು ಪುರುತವನ್ನು ಕೇಳಿದರೆ ಪುರುತವನ್ನು ಕೇಳಿದರೆ ರಾಘವನಿಗರಿಗೂ ಎಂಬುದು ಕೇಳಿ ಅಂತರವನ್ನು ಸುಗ್ರೀವಾಜ್ಞೆಯನ್ನು ಪಡೆದಂತಹ ನಾವು 30 ದಿನಗಳ ಒಳಗಾಗಿ ನಿನ್ನ ಯುದ್ಧ ವಿಚಾರವನ್ನು ಶ್ರೀರಾಮನ ಚಂದ್ರನಿಗೆ ಹೇಳಬೇಕಿತ್ತು. ಈ ಕಾಲಕ್ಕೆ 29 ದಿನಗಳು ಕಳೆದು ಹೋಯಿತು ತಾಯಿ. ನಾಳೆ ಸಂಜೆಯ ಒಳಗಾಗಿ ಶ್ರೀರಾಮಚಂದ್ರನಲ್ಲಿ ನಿನ್ನ ಯುದ್ಧ ವಿಚಾರವನ್ನು ಹೇಳದೇ ಇದ್ದರೆ ನಮ್ಮ ನಾಲಿಗೆಯನ್ನು ಕೊಯ್ಸಲಾಗುವುದು ಎನ್ನುವ ಹಾಗೆ ಸುಗ್ರೀವನ ಆಜ್ಞೆಯಾಗಿದೆ ತಾಯಿ. ಅಲ್ಲ, ನಾನೇನೋ ಈಗಲೇ ಹಾರಿ ಹೋಗಿ ಹೇಳಬಲ್ಲೆ, ಶ್ರೀರಾಮಚಂದ್ರನು ಒಪ್ಪಿಕೊಂಡಾನು. ಆದ್ರೆ ಒಂದು ವೇಳೆ ಆತ ಒಪ್ಪಲಿಲ್ಲ ಅಂತ ಆದ್ರೆ ಏನು ಕುರುತಮ್ಮ? ಹನುಮನ ಕೈಯೊಳು ಚೂಡಾಮಣಿಯನ್ನು ತಾರೀರುತ್ತೆ, ಹನುಮನ ಕೈಯೊಳು ಚೂಡಾಮಣಿಯನ್ನು ತಾನೇರುತ್ತೆ. ಅತಿ ಭರವಸೆಯೋ ಅತಿ ಭರವಸೆಯೋ ಮನಸ್ಸಿನುಳಿದುದನೆಲ್ಲವರೆಲ್ಲೂ ತೇಡಲು ಕಾಂತಿ ಮಾರುತಿಯೊಡನು ಕನಸಿನಲ್ಲಿ ಕಂಡುದನೆಲ್ಲವೆಲ್ಲವನು ಭೇದ
ಸತಿಯುಡನು ಹನುಮ ಅಮ್ಮ, ಒಂದು ಕಾಲಕ್ಕೆ ಗುರುಹುಗಳಿಲ್ಲದೆ ಇರುವ ಕಾಲಕ್ಕೆ ನಾನೇ ನಿನ್ನನ್ನು ರಾಮನ ಕಡೆಯಿಂದ ಬಂದೆ ಎನ್ನುವ ಹಾಗೆ ಒಪ್ಪಲಿಲ್ಲ. ಹೌದಲ್ವೇ ಇನ್ನು ನನ್ನ ಕಡೆಯಿಂದಲೂ ಯಾವುದೇ ಗುರುಹುಗಳಿಲ್ಲದಿದ್ದರೆ ನೀನು ರಾಮಚಂದ್ರನನ್ನು ಒಪ್ಪಿಸುವುದಕ್ಕೆ ಎಷ್ಟು ಕಷ್ಟಪಡಬೇಕಾಗಿದೆ. ಅಲ್ವೇ ತಾಯಿ? ಆ ಕಷ್ಟ ನನಗೆ ಬರಬಾರದೆಂದೇ ಇದೋ ನನ್ನ ಮುಡಿಯಲ್ಲಿದ್ದ ಚೂಡಾಮಣಿಯನ್ನು ನನ್ನ ಸಂಕೇತವಾಗಿ ನಿನಗೆ ನೀಡುತ್ತಾ ಇದ್ದೆ. ಅಮ್ಮ, ಸರ್ವಾಲಂಕಾರ ರಹಿತಳಾದಂತಹ ನಿನ್ನ ಮುಡಿಯಲ್ಲಿ ಈ ಒಂದು ಚೂಡಾಮಣಿ ಹೇಗೆ ಉಳಿಯಿತು ತಾಯಿ? ಹನುಮಂತ, ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿಕೊಂಡ ಚೂಡಾಮಣಿ ಇದು. ಓಹೋ, ಇದು ನನ್ನ ತಂದೆಗೆ ಸಿಕ್ಕಿತು. ಹ, ನನ್ನ ತಂದೆಯ ಸಂದರ್ಭದಲ್ಲಿ ನನ್ನ ತಂದೆ ಪ್ರಭು ಶ್ರೀರಾಮಚಂದ್ರನಿಗೆ ನೀಡಿದರು. ಓಹೋ, ಅವರು ನಮ್ಮ ದಾಂಪತ್ಯದ ಪ್ರೀತಿಯ ಸಲುವಾಗಿ ನನಗೆ ನೀಡಿದರು. ಹ. ಅಮ್ಮ, ಸರ್ವಾಲಂಕಾರ ರಹಿತಳಾದಂತಹ ನಿನ್ನ ಮುಡಿಯಲ್ಲಿ ಈ ಚೂಡಾಮಣಿ ಇದೆ ಎಂದಾದ್ರೆ ನಿನ್ನ ಹಾಗೂ ಶ್ರೀರಾಮಚಂದ್ರನ ದಾಂಪತ್ಯ ಎಷ್ಟು ಗಟ್ಟಿಯಾಗಿದೆ ಎನ್ನುವುದು ಗೊತ್ತಾಗುತ್ತದೆ ತಾಯಿ. ಇದರಿಂದಲೇ ಗೊತ್ತಾಗುತ್ತದೆ. ಹೌದು ಕಂದ, ಆದರೆ ಇನ್ನು ಎಷ್ಟು ದಿನ ಕಂದ? ಎದುರಿನ ಬೇಕಿನ ಪ್ರಾಣಿ ಜನ ಕಾಬುದಕ್ಕೆ ಎದುರಿನ ಬೇಕಿನ ಪ್ರಾಣಿ ಜನ ಕಾಬುದಕ್ಕೆ ನನ್ನ ಪರಿಸ್ಥಿತಿಯನ್ನು ನೀನು ಕಂಡವನಿದ್ದೀಯ. ಬೇಟೆಗಾರನೊಬ್ಬ ಬೀಸಿದ ಬಲೆಗೆ ಸಿಲುಕಿಕೊಂಡ ಹುಲ್ಲೆ ಮರಿಯಂತೆ ಆಗಿದೆ ನನ್ನ ಪರಿಸ್ಥಿತಿ. ಇನ್ನು ನಾನು ಏನು ಮಾಡಬೇಕು ಹನುಮ? ನೀನೇ ಹೇಳು. ಅಮ್ಮ, ಚಿಂತಿಸಬೇಡ, ಚಿಂತಿಸಬೇಡ. ದೇವಿ ದೇವಿ ಗೋಪೀಡ ರಾಘವ ದೇವನನ್ನು ಕರಗೊಂಡು ಬಂದೆ ರಾವಣನ ಸಂಹಾರಿ ಮಾಡಿದೆ ರಾಮ ದೇವಿಯಲ್ಲ ಸಂಹಾರಿ ಮಾಡಿದೆ ರಾಮ ದೇವಿಯಲ್ಲ. ವೈಕೊಂಡವಲ್ಲವ ರಾಮಚಂದ್ರನ ಭಂಡನಲ್ಲ. ಚಿಂತಿಸಬೇಡ, ಚಿಂತಿಸಬೇಡ. ನೀನು ಚಿಂತಿಸುವಂತಹ ಯಾವುದೇ ಅಗತ್ಯವಿಲ್ಲ. ಇನ್ನು ಕೇವಲ 8 ದಿನದಲ್ಲಿ ಶ್ರೀರಾಮಚಂದ್ರನನ್ನು ಕರೆತಂದು ನಿನ್ನನ್ನು ಬಿಡಿಸಿ ಹೋಗದೇ ಇದ್ದರೆ ನಿನ್ನ ಸೇವಕನಲ್ಲ, ಮಾತ್ರವಲ್ಲ ಆ ಶ್ರೀರಾಮಚಂದ್ರನ ಭಕ್ತರಲ್ಲ ನಾನು. ದಿನವೆಲ್ಲ ನೀನು ಕಡೆಯುಳ್ಳ ಮಾತು ತಡೆಯಲ್ಲವಲ್ಲ ರಾಘವನಿಲ್ಲಿ ಬರುವುದು ತಡೆಯಲ್ಲವಲ್ಲ ರಾಘವನಿಲ್ಲಿ ಬರುವುದು ಬಲೆಯುದ ಹಗಲಿರುಳು ನಾ ಬಲು ಚಿಂತೆಯುತ ಕತ್ತಲೆಯೊಳಗಿದೆ ನಿನ್ನ ನುಡಿ ರವಿ ಬಿಂಬ ಕಂಡನಾಯಿತು ದುಃಖಗಳನ್ನು ನಂಬಕಲ್ಲವೂ ಹೋಯಿತು ಸಾರಾವೆಂದು ನಂಬಿಕೊಂಡಿರುವೆ ಈಗೆಂದು ನೆಗಾಯಿತು ದಿನವೇನೋ ನೀನು ಗಳಿಗೆಂದ ಮಾತು ಬಿಡವಲ್ಲ ರಾಘವನಿಲ್ಲಿ ಬರುವುದು Ooh.
ಆಯ್ತು ಮಗನೇ. ಹಾ. ನಿನ್ನ ನುಡಿಗಳನ್ನು ಕೇಳಿ ಆ ಸೂರ್ಯನೇ ಬೆಳಕನ್ನು ಸೂಸುವುದಕ್ಕಾಗಿ ಬಂದನೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಆಹಾ. ಸಂತೋಷವಾಯಿತು ಕಣ್ಣ, ಸಂತೋಷವಾಯಿತು. ಅಮ್ಮ, ನೀನು ನನಗೆ ಕುರುಹನ್ನು ಕೊಟ್ಟಿದ್ದೀಯ. ಇನ್ನು ನಾನು ತಡ ಮಾಡುವುದಿಲ್ಲ ತಾಯಿ. ಶ್ರೀರಾಮಚಂದ್ರನ ಬಳಿಗೆ ಹೋಗ್ತೇನೆ. ಆದರೆ ತಾಯಿ, ಹೌದೇ ಕಣ್ಣ, ನಿನಗೆ ಶುಭವಾಗಲಿ ಕಣ್ಣ. ಹನುಮ, ಆಯ್ತು ಎಂದು ಹೇಳುತ್ತಿ ಮತ್ತೆ ಯಾಕೆ ಹೋಗುವುದಿಲ್ಲ? ಹಾಗಲ್ಲ ತಾಯಿ, ನಾನು ದೂರದಿಂದ ಬಂದವ, ಏನು ತಿನ್ಲಿಲ್ಲ ತಾಯಿ. ಹೊಟ್ಟೆ ಹಸಿವಾಗುತ್ತಾ ಉಂಟು ತಾಯಿ. ಅಯ್ಯೋ, ನನ್ನಲ್ಲಿ ಏನೂ ಇಲ್ಲ ಮಗನ ಕೊಡಲಿಕ್ಕೆ. ಅಲ್ಲ, ನೀನು ಚಿಂತೆ ಮಾಡುವಂತಹ ಅಗತ್ಯವಿಲ್ಲ. ನೀನು ಇರುವಂತಹ ಅಶೋಕವನ ಇದೆಯಲ್ಲ, ಇದರಲ್ಲಿ ಎಷ್ಟೋ ಫಲಗಳಿವೆ, ಅದನ್ನೇ ನಾನು ತಿಂತೇನೆ ತಾಯಿ. ಹನುಮ, ಇಲ್ಲಿ ಯಾವ ಸುವಸ್ತುಗಳು ಇದ್ದರೂ ಅದನ್ನು ಕೊಡುವ ಅಧಿಕಾರ ನನಗಿಲ್ಲ. ಹಾ. ನಿನಗೆ ಬೇಕು ಎಂದರೆ ತಿಂದುಕೊಂಡು ಹೋಗು. ಆಯ್ಕೆ ತಾಯಿ, ನೀವಿನ್ನು ನಿಶ್ಚಿಂತೆಯಿಂದಿರಿ. ನಾವು 8 ದಿನಗಳ ಒಳಗಾಗಿ ಬರ್ತೇವೆ. ಹೋಗಿತಾ ಇದ್ದೇವೆ. ಹಾಗೆ ಆಗಲಿ ಕಂದ. ಸಿಕ್ಕಿದು ನಿನಗೊಂದು ತೋಟ ಕಂಡ ರಕ್ತದರಿಗೆ ಗುರುದು ಕಣ ಮುಕ್ಕುವೆ ನಿನರೊಳಗೆ ತಪ್ಪಂಗಳಾರಲ್ಲೋ ಮುಕ್ಕುವೆ ನಿನರೊಳಗೆ ತಪ್ಪಂಗಳಾರಲ್ಲೋ ಮಿಕ್ಕು ಬೆರುದ ಸೋರಿದ ಕಿರಿ ಕಿರಿ ಗುಟ್ಟುತ್ತ ಮುಕ್ಕುವೆ ನಿನರೊಳಗೆ ತಪ್ಪಂಗಳಾರಲ್ಲೋ ಮಿಕ್ಕು ಬೆರುದ ಸೋರಿದ ಕಿರಿ ಕಿರಿ ಗುಟ್ಟುತ್ತ ರಾಮಸೇವೆಯಲ್ಲಿರುವವನಾಗಿದ್ದಂತಹ ನನಗೆ ಯಾವ ಹಸಿವು ಇರಲಿಲ್ಲ. ಆದ್ರೆ ಈ ಕಾಲಕ್ಕೆ ಯಾವಾಗ ಕಾರ್ಯನಿರ್ವಹಣೆ ಆಯಿತೋ ಆ ಕಾಲಕ್ಕೆ ಹೊಟ್ಟೆ ಹಸಿವಲ್ಲ ಇದು, ರಾವಣನಿಗೆ ಸರಿಯಾದಂತಹ ಮದ್ದರಿಯಬೇಕು ಎನ್ನುವಂತಹ ಹಸಿವು. ಹಾಗಾದ್ರೆ ಕಾಣುತ್ತಾ ಇದೆಯಲ್ಲ ವನ, ಹಾಗಾಗಿ ವನದಲ್ಲಿರುವಂತಹ ಪಂಡರನ್ನೆಲ್ಲ ತಿನ್ನುತ್ತೇನೆ. ಇದು ನಮ್ಮವನ, ನಿನ್ನವನಾದ್ರೂ ನಿನಗೆ ನನಗೆ ನಮ್ಮ ಹೊರಗೆ ಬಂದು ನಮ್ಮಲ್ಲೇ ಮಾತಾಡ್ತೇನೆ. ಅಲ್ಲ, ನೀನು ಯಾರು ಮಾರ, ಜನ ಯಾರು? ನಾವು ಇಲ್ಲಿಯವರು. ಇಲ್ಲಿಯವರನ್ನು ನನಗೆಲ್ಲ ಆಯ್ತು. ನೀನು ನಿನಗೆ ಹೆಚ್ಚು ಮಾತಾಡ್ತೇನೆ. ಇರುವುದಿಲ್ಲ. ಇಲ್ಲ. ಇಳಿಸ್ತೇನೆ ಈಗ. ಏನು ಇಳಿಸ್ತೀರಿ? ಎಲ್ಲಂದ್ರೆ ಮೇಲೆ ಇಳಿಸ್ತೇನೆ. ಸಾಧ್ಯತೆ ನೀನು ಸಾಧ್ಯ.
ನಮಗೆ ಮೊದಲೆಲ್ಲ ಇಷ್ಟೊಂದು ಕೆಲಸವಿರಲಿಲ್ಲ. ಹಾ. ನಾನು ವಿದ್ಯೆಯನ್ನು ತಿಳಿದರೆ ಹ್ಮ್. ಯಾವ ಪ್ರಾಣಿಯೂ ಇಲ್ಲಿಗೆ ಸುಳಿಯುತ್ತಿರಲಿಲ್ಲ. ಓಹೋ. ಈಗ ಹಾಗಲ್ಲ. ಭೂಮಿತೆಯಾದ ಸೀತೆಯನ್ನು ನಮ್ಮ ಒಡೆಯನಾದ ರಾವಣನು ಅಶೋಕವನದಲ್ಲಿ ಇರಿಸಿದ ನಂತರ ಹಾ. ಕಣ್ಣಿಗೆ ಎಣ್ಣೆ ಹಾಕಿ ಕಾಯಕವನ್ನು ಕಾಯುತ್ತಿದ್ದೇವೆ. ಏನಂತೆ? ಅದೆನ್ನದೆ ನಮ್ಮ ಕಾಯಕದಲ್ಲಿ ಕಂತತ್ತರವಾಗಿರುವಂತಹ ಸಮಯ ಏನಂತೆ ಏನಾಯ್ತು? ಅಲ್ಲಿ ಒಂದು ಮಂಗ ಉಂಟು ಅಂತ. ಯಾವ ಮಂಗ? ಅಶೋಕವನದಲ್ಲಿ ಮಂಗ ಉಂಟು. ಅಶೋಕವನದಲ್ಲಿ ಏನಾಯ್ತು ಹೇಳು. ಕೇಳ್ಬೇಕು. ಅಶೋಕವನದಲ್ಲಿ ಒಂದು ದೊಡ್ಡ ಮಂಗ ಉಂಟಂತ. ಯಾವ ಮಂಗವ? ಇದೊಂದು ದೊಡ್ಡ ಮಂಗ, ಹೊಸತ್ತು ಮಂಗ. ನಾನು ಎಂದಿಗೂ ನೋಡ್ಲಿಲ್ಲ ಇದನ್ನು. ಹೇಳು ಮಾರಾಯ. ಬೇರೆ ಬೇರೆ ಯಾವಾಗಲೂ ನಾನು ಮಂಗಗಳ ಜೊತೆ ಮಲಗುದು. ಇದು ನನಗೆ ಪರಿಚಯ ಇಲ್ಲದ ಮಂಗ. ಆಹಾ, ಏನು ನೀನು ಮೊದಲು ಮಂಗದ ಜೊತೆ ಮಲಗಿದ ಆ ನೆನಪುಂಟ? ನೆನ್ಪುಂಟು. ಆಗಿರ್ಬಹುದು. ಆಮ ನೀವು ಹಾಗೆ ಹೇಳಿದ್ರೆ ಕೇಳೋರು ಏನಾದ್ರು ತಪ್ಪು ತಿಳ್ಕೊಂಡ್ರೆ? ಇಲ್ಲಿ ಕೇಳಿದ್ರೆ ಯಾರು ನಾನು ಮತ್ತೆ ನೀನು ಬೇರೆ ಯಾರು ಇಲ್ಲ. ಅದಲ್ಲ, ಇದೊಂದು ಹೊಸತ್ತು ಬೆಳೆದ ಮಂಗ ಇದು. ಹೌದಾ? ಹ. ನಮ್ಮ ವನವನ್ನೆಲ್ಲ ಹಾಳು ಮಾಡಿ ಬಿಟ್ಟಿದೆ. ನಮ್ಮನ್ನು ನೀವೇ ಕಾಪಾಡಬೇಕು. ಒಳಗೋಲಕರೇ ಒಡೆಯ, ಭಯಪಡದಿರಿ. ಹಾಗೆ ಆ ಯಾವ ದೊಡ್ಡ ಮಂಗನಾದರೂ ಅವರನ್ನು ನಾನು ಹಾಗೆ ನೋಡಿಕೊಳ್ಳುತ್ತೇನೆ. ಆಗಲಿ. ನೀನು ಮಂಗನೋ ಮನುಷ್ಯನ ಏನೂ ತಿಳಿಯುವುದಿಲ್ಲ. ನೋಡುವಾಗ ಕಾಣುವುದಿಲ್ಲ ನಿನಗೆ? ಮಂಗನಾಗಿ ಚೇಷ್ಟೆ ಮಾಡುತ್ತಿ, ಮನುಷ್ಯನಾಗಿ ಪರಾಕ್ರಮ ತೋರಿಸುತ್ತಿ. ಹ. ನಿನ್ನ ಈ ದೋಷವೇ ದ್ವೇಷದ ರಕ್ಕಸಲಿಂದ ಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಇಲ್ಲಿಂದ ತೆರಳು. ಇನ್ನ ಇವತ್ತೇ ಮುಚ್ಚು ಬಾಯಿ.
ಹೇಳು ಚಂದ್ರ ಎಣ್ಣೆ ಶೋಭಿಸ್ತೀರಾ ಮುಖವೆಂದು ಕಂದಿ ಹೋಗಿದೆ ಕೆಲವು ಗಂಧಗಳು ಕರ್ಮೀಪುರದಲ್ಲಿ ಸಂಭವಿಸಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಹೌದು, ಯಾರ ಗೊಂದಲ, ಎಲ್ಲಿ ಗೊಂದಲ, ಯಾರಿಂದ ಗೊಂದಲವೆಂದು ತಿಳಿಸಿಕೊಟ್ಟರೆ ಈ ಕುಶಲ ಪರಿಹರಿಸಿಕೊಡುತ್ತೇನೆ. ಏನೇನ
ನೀನು ಬರೀ ಭೂಲೋಕವನ್ನು ನೋಡಿರಬಹುದು, ಮತ್ತೆ ಆದರೆ ನಾವು ಹಾಗಲ್ಲ. ಏನ್ ನೋಡಿದ್ದೀರಿ ನೀವು? 3 ಲೋಕದಲ್ಲಿಯೂ ನಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದೇವೆ. ಹೌದಾ? ಅಷ್ಟು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ. ನಿನ್ನ ಈ ಮಂಗ ಬುದ್ಧಿಯನ್ನು ಬಿಟ್ಟು ಮರ್ಯಾದೆಯಲ್ಲಿ ಹಿಂದೆ ಕರೆಯಿದರೆ ಇಲ್ಲವಾದಲ್ಲಿ ನಿನ್ನ ಬಾಯಿ ನಿನ್ನನ್ನು ನೋಡುವಾಗ ಸ್ಕಂದನ ಹಾಗೆ ಕಾಣ್ತಾ ಇದ್ದು. ಪರಶುರಾಮನ ಮಗನಾದಂತಹ ಸ್ಕಂದ ತನ್ನ 6 ಮತ್ತೊಂದನೇ 7ನೇ ದಿನಕ್ಕೆ ತಾರಕನೆಂಬ ವ್ಯಕ್ತಿಯನ್ನು ಕೊಂದ. ಅದೇ ರೀತಿಯಂತಹ ಪರಾಕ್ರಮವನ್ನು ತೋರಿಸುತ್ತಾ ಇದ್ದೀಯಲ್ಲ ನೀನು. ಹೌದು, ಮುಂದೊತ್ತಿ ಬಂದರೆ ಜಗನವಾಗಿತ್ತು. ಈಗ ನಿನ್ನ ಮುಂದೆ ಬಂದು ನಿಂತವನು ಸಾಮಾನ್ಯನೆಂದು ಭಾವಿಸಿದ್ದೀಯ. ನಿನ್ನನ್ನು ಕೊಲ್ಲಲು ತಂದೆಯಿಂದ ಅಪ್ಪಣೆಯನ್ನು ಪಡೆದು ಬಂದಿದ್ದೇನೆ. ಮರ್ಯಾದೆಯಿಂದ ಹೋದರೆ ಸರಿ, ಇಲ್ಲವಾದ್ರೆ ನಿನ್ನ ಅಕ್ಷಯ್ ಕುಮಾರ್ ಎಷ್ಟು ಮಂದಿ ಅಕ್ಷಯ್ ಕುಮಾರ್ ಇದ್ದಾರೆ ನೀವು? 3 ಮಂದಿ. 3 ಮಂದಿ ನಿನಗೆ ಸಾಧ್ಯ ಉಂಟಾ? ಬಾಯಿಟ್ಟು
ಇದೆ ಅಂತೆ. ಅದರ ಉಪಟಳ ಮಿತಿ ಮೀರುತ್ತಾ ಇದೆ ಅಂತೆ. ವನಪಾಲಕರನ್ನೆಲ್ಲರನ್ನೂ ಬಡಿದೋಡಿಸಿದೆ. ಜಂಬೂ ಮಾಲಿಯನ್ನು ಕೆಡಹಿದೆ. ನನ್ನ ತಮ್ಮಂದಿರಾದಂತಹ ಅಕ್ಷಯ ಕುಮಾರನನ್ನು ಬಡಿದಿದೆ ಅಂತೆ. ಈ ಬಗ್ಗೆ ಚಿಂತೆಯಲ್ಲಿರುವಂತಹ ಸಂದರ್ಭದಲ್ಲಿ ನಾನು ನನ್ನ ತಂದೆಯ ಬಳಿ ತೆರಳಿದೆ. ಆ ಮರ್ಕಟನನ್ನು ನಿಮ್ಮ ಚರಣಕ್ಕೆ ತಂದು ಒಪ್ಪಿಸುತ್ತೇನೆ. ಇಲ್ಲವಾದರೆ ನಿಮ್ಮ ಮಗನೇ ಅಲ್ಲ, ಅಷ್ಟು ಮಾತ್ರವಲ್ಲ, ಅವನನ್ನು ಒಪ್ಪಿಸಲು ಅಸಾಧ್ಯವಾದರೆ ಉರಿಯುತ್ತಿರುವಂತಹ ಅಗ್ನಿಗೆ ಬೀಳುವೆ ಎಂದು ವಚನವನ್ನು ಮಾಡಿದ್ದೇನೆ. ಸಮಯವನ್ನು ವಿಳಂಬಿಸುವುದಿಲ್ಲ ಅಂತ ಹೇಳಿದ್ದೇನೆ. ನಿನ್ನಿಂದ ಇಷ್ಟೊಂದು ಉಪಟಳವೇ ನಂಬಲು ಅಸಾಧ್ಯ. ಯಾಕೆಂದರೆ ನನ್ನ ತಮ್ಮಂದಿರು ಜಂಬೂ ಮಾಲಿ ಎಲ್ಲರನ್ನೂ ಸೋಲಿಸಿದ್ದಾರೆ. ಮರ್ಕಟ ನಮ್ಮಂತಹ ರಾಕ್ಷಸರಿಗೆ ಪ್ರಾಣಿಗಳ ಜೊತೆ ಹೋರಾಡುವ ನೈಪುಣ್ಯ ಇಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಯುದ್ಧ ಮಾಡುವಾಗ ಒಂದು ಸಮಾನತೆ ಅಂತ ಬೇಕು. ಅವು ಕತ್ತಿಯನ್ನು ಎತ್ತಿದರೆ ನೀವು ಆಕಾಶಕ್ಕೆ ನೆಗೆಯಬೇಕಾಗಿತ್ತು. ಆದ್ದರಿಂದ ಒಂದು ಸಮಾನತೆ ಬೇಕಲ್ಲ, ಹಾಗೆ ನಾವು ನಿಮಗೆ ಬಿಟ್ಟು ಬಿಡುವುದು. ಮರ್ಕಟ, ಅದೆಲ್ಲ ಬಿಡು. ಮತ್ತೆ ನೀನು ಇಲ್ಲಿಗೆ ಯಾಕೆ ಬಂದಿ ಹೇಳು, ಕಾರಣ ಬೇಕಾಗಿಯೇ? ಈ ಲಂಕೆಗೆ ಬಂದವ ನಾನು. ಬಂದವ ನನ್ನ ಕಾರ್ಯನಿರ್ವಹಣೆ ಆಯಿತು. ಆದರೆ ಹಸಿವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ವೃಕ್ಷಗಳ ಮೇಲೆ ಹತ್ತಿ ಹಣ್ಣು ಹಂಪಲುಗಳನ್ನು ತಿನ್ನುವಂತಹ ಕಾರಣಕ್ಕೆ ಯಾರ್ಯಾರು ಬಂದರು ದರ್ಪದಿಂದ ಮಾತನಾಡಿಸಿದರು. ಹಾಗಾಗಿ ಅವರು ದರ್ಪದಿಂದ ಮಾತನಾಡಿಸಿದ ಕಾರಣದಿಂದಾಗಿ ಅವರಿಗೆ ಆ ರೀತಿಯಾದಂತಹ ಪಾಠವನ್ನು ಕಲಿಸಬೇಕಾಗಿ ಬಂದಿತ್ತು. ನೀನು ಒಳ್ಳೆಯ ರೀತಿಯಲ್ಲಿ ಮಾತನಾಡುವ ಹಾಗೆ ಕಾಣ್ತಾ ಇಲ್ಲ. ನಿನಗೂ ಅದೇ ಪಾಠ ಕಲಿಸ್ತೇನೆ ಬಾ. ಒಡೆಯದ ಜಗತ್ತನ ಸುಪುತ್ರರು
ನನ್ನಲ್ಲಿ ನೀನು ಸಮಾಧಾನದಲ್ಲಿ ಮಾತನಾಡಿದ್ರೆ ನಿನ್ನ ಈ ಕಾಲಕ್ಕೆ ನಾನು ಬಿಡ್ತಾ ಇದ್ದೆ. ಆದ್ರೆ ನೀನು ದರ್ಪವನ್ನು ತೋರಿಸಿದ್ದೀಯಲ್ಲ. ಅಕ್ಕಗ, ನೀನು ಯಾರಲ್ಲಿ ಮಾತನಾಡುವುದಂತ ನಿನಗೆ ಈಗ ತಿಳಿದಿದೆ. ನೀನು ಜನ ಯಾರು? ಲಂಕಾ ನಗರದ ಅರಸ ರಾವಣೇಶ್ವರ ಮಹಾಪ್ರಭುಗಳ ಸುಪುತ್ರ ಇಂದ್ರಜಿತ್ ನಾನು. ಆಗ ತುಂಬಾ ಮಂದಿ ಬಂದ್ರು ಅಕ್ಷಯ ಕುಮಾರರು. ನಾನು ಅವನ ಹಾಗೆ ಅಲ್ಲ, ಮತ್ತೆ ವೀರ. ಒಂದೊಮ್ಮೆ ಪರಾಕ್ರಮವನ್ನೇ ಪಣತೊಟ್ಟು ಆ ದೇವೇಂದ್ರ ಇದ್ದಾನಲ್ಲ, ಅವನನ್ನು ಸೋಲಿಸಿದೆ. ಇಂದ್ರಾರಿ ಎಂಬ ನೆಗೆಸ್ತೆಗೆ ಪಾತ್ರನಾದೆ. ನಿನ್ನನ್ನು ಹಿಡಿದು ತಂದೆಯ ಚರಣಕ್ಕೆ ಒಪ್ಪಿಸಲು ಬಂದಿದ್ದೇನೆ. ನೀನಾಗೆ ಬರುತ್ತೀಯೋ ಅಲ್ಲ ನಿನ್ನನ್ನು ಎಳೆದುಕೊಂಡು ಹೋಗಬೇಕು. ಬಾ ಮುಂದೆ. ಸಾಗು ಬೇರೆ ಬೇರೆ ಸಾಗಾಗೆ ಗಬಿ ಸುಮ್ಮನೆ ಮಾಡಿದ ಬೇರೆ ಅಮ್ಮೋ ಬಣ್ಣಲು ಬಣ್ಣದಾಗದು ಕರಿದಾಯ ನಮಗಿದು ಗಂಧಗದು ಕರಿರೋ ಹಾಗು ಒಬ್ಬನಿಗೆ ಬಡಿಯುವುದನ್ನು ನಿಲ್ಲಿಸಿ ಬಡಿಯುವುದರಿಂದ ಏನು ಪ್ರಯೋಜನವಾಗುತ್ತಾ ಇಲ್ಲ. ಹೀಗೆ ನಡೆದರೆ ನಾವು ಬಂದಂತಹ ಕಾರ್ಯಪೂರ್ಣವಾಗುವುದು. ನನ್ನ ಬಾಲಕರೇ, ನೀವು ಅವನಿಗೆ ಹೊಡೆಯುವುದನ್ನು ನಿಲ್ಲಿಸಿ ಸುಮ್ಮನೆ ನಿಮ್ಮ ಪರಿಶ್ರಮವನ್ನು ವ್ಯರ್ಥ ಮಾಡಬೇಡಿ. ಇವರನ್ನು ಬಂಧಿಸಬೇಕಲ್ಲ. ನಾವು ಯಾರು? ಮಾಯಾವಿಗಳು. ಹೌದು, ಸಕಲ ಮಾಯ ವಿದ್ಯೆಯನ್ನು ಕಲಿತವರು. ಆದ್ದರಿಂದ ಈತನನ್ನು ಬಂಧಿಸಲು ಏನು ಮಾಡಬೇಕು ಗೊತ್ತೇ? ಹುಲು ಜರಂಗಲಿಗಳು ಎದುರಿಗೆ ಹುಲು ಜರಂಗಲಿಗಳು ಗಲಿಯೆದುರಿಗೆ ಹರಿಣವನತ್ರದಲ್ಲಿ ಹರಿವೆ ಅಳುದರೆ ಗೆಲುವುಗಳ ಬ್ರಹ್ಮಾಂಡ ಇವನನ್ನು ಲೋಹ ನಿರ್ಮಿತವಾದಂತಹ ಸರಗಳಿಂದ ಬಂಧಿಸಲು ಅಸಾಧ್ಯ. ಏಕೆ ಗೊತ್ತೇ? ಇವ ವಿಶೇಷವಾದ ಕಾಯವನ್ನು ಹೊಂದಿದ್ದಾನೆ. ಆದ್ದರಿಂದ ನಾವು ಬಿಟ್ಟಂತಹ ಎಲ್ಲಾ ಶಸ್ತ್ರಗಳನ್ನು, ಎಲ್ಲಾ ಬಾಣಗಳನ್ನು ಮಧ್ಯದಿಂದಲೇ ಕತ್ತರಿಸಿದ್ದಾನೆ. ಆದ್ದರಿಂದ ಇದೋ ಬ್ರಹ್ಮಾಸ್ತ್ರವನ್ನು ತೆಗೆದಿದ್ದೇನೆ, ಅದನ್ನು ಪ್ರಯೋಗಿಸಿ ಆತನನ್ನು ಬಂಧಿಸಿ. ಹತ್ತು ಸಾವಿರ ರಾಕ್ಷಸರು ಪ್ರತಿಯೊಬ್ಬ ಒತ್ತಡ ಮುರಿದಾರೆ ಬಡಿದಂತೆ ಇದ್ದಾಗಲೂ ನೋಡುತ್ತಾ ಅಯ್ಯೋ, ಈತನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದೆ. ಆದರೆ ನಮ್ಮವರು ಆತನನ್ನು ಹಿಡಿಯಲೆಂದು ಹೋದಾಗ ಒಂದು ಸುತ್ತು ತಿರುಗಿದ ಎಲ್ಲರೂ ಧರೆಗೊಂಡಿರುತ್ತಾರೆ. ಇವನನ್ನು ಹೀಗೆ ಬಿಟ್ಟರೆ ಮುಂದೊಮ್ಮೆಗೆ ನಮಗೆ ಗಂಡಾಂತರ ಬರಬಹುದು. ಆದ್ದರಿಂದ ಇವನ ಸುತ್ತಲೂ ಕಟ್ಟಿಗೆಯನ್ನು ರಾಶಿ ಹಾಕಿ ಅದಕ್ಕೆ ಬೆಂಕಿ ಕೊಡಿ, ಈ ಕಪ್ಪೆಯನ್ನು ಸುಟ್ಟು ಹಾಕುವ. ಈ ರೀತಿಯಾಗಿ ನೀನು ಸುಟ್ಟು ಹಾಕಿದ್ರೆ ನಾನು ಬಂದಂತಹ ಕಾರ್ಯ ಯಾವುದು? ರಾವಣನಿಗೆ ತಕ್ಕದಾದಂತಹ ಪಾಠವನ್ನು ಕಲಿಸಬೇಕು ಎನ್ನುವ ಹಾಗೆ. ಹಾಗಾದ್ರೆ ಇಲ್ಲಿ ನಾನು ಹೀಗೆ ಇದ್ರೆ ಆಗುದಿಲ್ಲ. ಯಾರಿಗೆ ಕಾಣದ ಹಾಗೆ ಬಂಡಿಯಲ್ಲಿ ಏರಿಕೊಳ್ಳುತ್ತೇನೆ. ನೋಡಿದಿರ ಅವನ ಶಕ್ತಿಯನ್ನು. ನನಗೆ ಹೆದರಿ ವಜ್ರ ರಥದಲ್ಲಿ ಏರಿದ್ದಾನೆ. ಹೌದು, ನಾವು ಅರಮನೆಯಿಂದ ಬರುವಾಗ ತಂದಿದ್ದೇವಲ್ಲ. ಹೌದು, ನಮ್ಮ ಕೆಲಸ ಅಂತೂ ಸುಲಭವಾಯಿತು. ಈತನನ್ನು ನಮ್ಮ ಜೊತೆ ಅರಮನೆಗೆ ತನ್ನಿ. ಖಂಡಿತ.
ಹಾ. ಯುದ್ಧವನ್ನು ಮಾಡಿ ಆಯಾಸವನ್ನು ಗೊಂಡಿರುವೆ. ಹಾ. ನೀನು ವಿಶ್ರಾಂತಿಯನ್ನು ಪಡೆದುಕೋ. ಹಾಗೆ ಮಂತ್ರಿಗಳೇ, ಆ ಕಪಿಯನ್ನು ವಿಚಾರಿಸಿ. ನಾನು ವಿಚಾರಿಸುತ್ತೇನೆ ಹಾಗೆ ಯಾವುದೇ ಜನರಿಲ್ಲ ಮಗನೇ ವೀರ ಕವಿರಾಯ ಯಾವಲಿಗೆ ಮೈಯ ಜಾಣ ಕವಿರಾಯ ಕೆತ್ತದಾಗಿ ತಂದಿರಾನು ಎಂದನಿಗೆ ನೀನು ಇತ್ತು ಮನವಾಗಿರುವಂತ ಕಾರಣವೇನು ಹತ್ತು ಸಾವಿರ ನಾಯಕರು ಕಪಿರಾಯ ಹಾ. ನೀನು ಮಾಡಿದ ಕೆಲಸ ಎಂತದ್ದು ನಿನ್ನನ್ನು ನೋಡುವಾಗ ಇಲ್ಲಿಯವರೆಂದ ಭಾವಿಸಿ ಗೊತ್ತಾಗುವುದೇ ಇಲ್ಲ ಮತ್ತೆ? ಹೊರಗಿನಿಂದ ಬಂದವನಂತೆ ಕಾಣಿಸುತ್ತಾ ಇದೆಯ ಹೌದು. ಹಾಗಂತ ಹ. ಹೊರಗಿನಿಂದ ಬರುವಷ್ಟು ಸುಲಭವಲ್ಲ. ಯಾಕೆ? 100 ಯೋಜನ ಸಮುದ್ರ ಹ. ಅದನ್ನು ದಾಟಿ ಬಂದೆ ಎಂದಾದರೆ ಹ. ಮೆಚ್ಚಲೇಬೇಕು. ಹ. ಅಲ್ಲ ನೀನು ಹಸಿವಿನಿಂದ ಬಂದಿದ್ದಾರೆ ಇಷ್ಟು ಕೃತ್ಯವನ್ನು ಮಾಡುತ್ತಾ ಇರಲಿಲ್ಲ. ಹ. ಇಷ್ಟಕ್ಕೆಲ್ಲ ಕಾರಣ ಏನು? ಯಾಕೆ ಬಂದೆ? ಎಲ್ಲಿಂದ ಬಂದೆ ಹೇಳುವೆಯಾ? ನನ್ನ ಪರಿಚಯ ಹೇಳಬೇಕಾ? ಹಾ. ಮೊದಲು ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಏನು? ಬಜಗನರು ಮಗನಾರು ತುರುಬಿಗಿಯ ರಜಗನರು ಜಗದೊಳು ಜನಗಣ ಮಗಳು ನೀನೆಯ ತನ್ನ ಮೊಗನಾದ ಕತ್ತುಕೊಂಡು ಬಂದಂತೆ ಜಗದ ಗೌರವ ನೋಡಿ ಮಾಡು ಬಿಗಡುಗೆ ಬಂದನಾದೋ ಅಯ್ಯ, ನನ್ನನ್ನು ಪ್ರಶ್ನಿಸುವುದಕ್ಕೆ ಬರುತ್ತಾ ಇರುವಂತಹ ನೀವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಇಲ್ಲಿಯ ಮಂತ್ರಿ ಪ್ರಹಸ್ತ. ಹೌದೇ? ಹಾ. ಪ್ರಹಸ್ತರೇ, ಹಾ. ಈ ಹಿಂದೆ ಅನೇಕರು ನನ್ನನ್ನು ವಿಚಾರಿಸಿದ್ರು. ಹಾ. ಆದರೆ ಅವರು ವಿಚಾರಣೆ ಮಾಡುವಂತಹ ರೀತಿಯಲ್ಲಿ ಹಾ. ಲೋಪ ಇತ್ತು ಎನ್ನುವ ಕಾರಣಕ್ಕಾಗಿ ಅವರನ್ನು ಆ ರೀತಿಯಾಗಿ ನಾನು ಬಂಧಿಸಿತ್ತು. ಹೌದೇ? ಆದರೆ ಹಾ. ಈಗ ನೀವು ಕೇಳುತ್ತಾ ಇರುವಂತಹ ರೀತಿ ಹಾ. ಅದು ಸರಿಯಾಗಿದೆ. ಹಾ. ಹಾಗಾಗಿ ಸರಿಯಾದ ರೀತಿಯಲ್ಲಿ ನಾನು ಉತ್ತರವನ್ನು ಕೊಡ್ತೇನೆ. ಹಾ. ನನ್ನ ಪರಿಚಯವನ್ನೇ ಕೇಳುತ್ತಾ ಇದ್ದೀರಲ್ಲ. ಹೌದು. ನನ್ನ ಹೆಸರು ಮಾರುತಿ ಎನ್ನುವ ಹಾಗೆ. ಈಗ ಎಲ್ಲರ ಮನೆಯಲ್ಲಿ ಮಾರುತಿಯೇ. ಹೌದು. ಅಷ್ಟು ಕೆಲಸ ಮಾಡಿದ್ಯಲ್ಲ ಹೇಳ್ತಿದ್ದಾರೆ ಈಗ. ಹಾ. ಹಾ. ಮಾರುತಿ, ಆಂಜನೇಯ, ಸುಂದರ, ಹನುಮಂತ ಎನ್ನುವ ಹಾಗೆ ನನ್ನನ್ನು ಕರೀತಾರೆ. ಹೌದಾ? ಮಾತ್ರವಲ್ಲ, ಹಾ. ನಾನು ಇಲ್ಲಿಗೆ ಬಂದಂತಹ ಕಾರ್ಯ ಏನೋ ಬೇರೆ ಇದೆ. ಆ ಕಾರ್ಯ ಪೂರ್ಣವಾದ ಬಳಿಕ ಹಸಿವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ನಾನು ಆ ವನಕ್ಕೆ ಹೋದದ್ದು. ಹಾ. ಮತ್ತೆ ವನವನ್ನು ಯಾಕೆ ಹಾಳು ಮಾಡಿದೆ ಎನ್ನುವ ಹಾಗೆ ಕೇಳ್ತಾ ಇದ್ದೀರಲ್ಲ, ಹೌದು. ಅದು ಮಾಡಿದ್ದು ನಾನಲ್ಲ. ಮತ್ತೆ ಅಲ್ಲಿ ಒಬ್ಬ ಇದ್ದಾನಲ್ಲ ಅವ. ಯಾರಲ್ಲಿ? ನನ್ನ ಹಿಂದೆ ನನ್ನ ಹಿಂದೆ ಹಿಂದೆ ಕಾಣಿಸ್ತಿಲ್ಲ. ನನ್ನ ಹಿಂದೆ ಅಂದ್ರೆ ನನ್ನ ಬಾಲ ಇದೆ ಅಲ್ಲ, ಅದು ಮಾಡಿದ್ದು. ಅದನ್ನು ನಾನು ಪ್ರೀತಿಯಿಂದ ತಮ್ಮ ಅಂತ ಕರೀದು. ಯಾಕೆ ಗೊತ್ತುಂಟಾ? ಯಾಕೆ? ನಿಮ್ಮ ನಂತರ ಹುಟ್ಟಿದವರನ್ನು ನೀವೇನಂತ ಕರೀತಾರೆ? ತಮ್ಮ. ತಮ್ಮ ಅಂತ ಕರೀತೀರಲ್ಲ. ನನ್ನ ನಂತರ ಹುಟ್ಟಿದಂತಹ ನನ್ನ ಬಾಲ ನನ್ನ ತಮ್ಮ ಮಾಡಿದ್ದು. ನಾನು ಕೇಳಿದ್ದೇನು ನೀನು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟದ್ದು ಅಂತ ಹೇಳು. ಯಾಕೆ ನಾಶ ಮಾಡಿದೆ? ನಾನು ನಾಶ ಮಾಡಿದ್ದಲ್ಲ, ನಾನೆಲ್ಲ ಮಾಡಿದ್ದು, ನನ್ನ ಬಾಲ ಮಾಡಿದ್ದು. ನನ್ನಲ್ಲಿ ಯಾಕೆ ಕೇಳ್ತಾ ಇದ್ದೀರಾ ನೀವು? ಮತ್ತೊಂದು ವಿಚಾರ, ಇಲ್ಲಿ ದಶಕಂಠ ಅಂತ ಒಬ್ಬ ಇದ್ದಾನಲ್ಲ, ಕಳ್ಳರಲ್ಲಿ ದೊಡ್ಡ ಕಳ್ಳ. ಇಲ್ಲಿ ಕಲ್ಲದ ಯಾರಿಲ್ಲ. ಕಳ್ಳ ಇದ್ದಾನೆ, 10 ತಲೆಯವ, 20 ಕೈಯವ. ಇದು ನನ್ನದಲ್ಲ. ರಾಯರೇ, ಏನು? ನಿಮ್ಮದರ್ತೇನೆ ವಿಚಾರಿಸು. ಮೊದಲೇ ನೋಡಿದರೆ ಬಲವಂತನೀಗ ನಿಶ್ಚಯ ಮಲ್ಲಬಾಲಗಳ ವಿನರೇ ತತ್ವಾದಿ ಜಯವದಲ್ಲಿ ಸುತ್ತಿ ಸುಡಬೇಕಿರುವುದನ್ನು ಗಂಡ ಕೋಬರಲ್ಲ. ಮಂತ್ರಿಗಳೇ, ನೋಡಿದಿರಾ ಈ ಕೋತಿಯ ದರ್ಪವನ್ನು? ಇದು ಸಾಮಾನ್ಯ ಕಪ್ಪಿ ಅಲ್ಲ ಎಂಬುದು ಇದರ ಮಾತಿನಿಂದಲೇ ಅರ್ಥವಾಗುತ್ತಾ ಇದೆ.
ಇದಕ್ಕೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡಬೇಕಾಗಿದೆ. ಹೌದು. ಅದಕ್ಕೆ ವಾನರರ ಮುಖ್ಯ ಅಂಗವಾದಂತಹ ಬಾಳಕ್ಕೆ ಬಟ್ಟೆಯನ್ನು ಸುತ್ತಿ ಬೆಂಕಿಯನ್ನು ಹಚ್ಚಿ ಎಂತ ಸಾಕಾಗ್ತಿಲ್ಲ, ಬಟ್ಟೆ ಸಾಕಾಗ್ತಿಲ್ಲ ಗುರು. ಅಶೋಕವನದಲ್ಲಿ ಸೀತೆಗೆ ಬಟ್ಟೆ ಉಂಟಲ್ಲ ಅದನ್ನು ತಂದು ಹಾಕಬೇಕು. ಸುರೀರಿ ಎಣ್ಣೆಯನ್ನು. ಇವಾಗ ಎಣ್ಣೆ ಬೇಡ ಅಂತ. ಅದೆಲ್ಲ ಬೆಂಕಿ ಹೊಡಿಲಿಕ್ಕೆ ಸುರೀರಿ. ಎಣ್ಣೆ ಬಂದೆ. ಅಶೋಕವನದಲ್ಲಿ ಸೀತೆಗೆ ತಂದಿರಿಸಿದಂತಹ ಎಣ್ಣೆ ಇದೆಯಲ್ಲ ಅದನ್ನು ತಂದು ಸುರಿ. ಓಹೋ, ಸೀತೆ ಹೆಸರು ಹೇಳುವಾಗ ಬಾಳ ಬೆಳೆಯುವುದು ನಿಂತಿದ್ದಲ್ಲವೇ? ಹಚ್ಚಿರಿ ಬೆಂಕಿಯನ್ನು. ರಾವಣನಿಗೆ ಸರಿಯಾದಂತಹ ಪಾಠವನ್ನು ಕಲಿಸಬೇಕು. ಹಾಗಾಗಿ ಈ ಬ್ರಹ್ಮಾಸ್ತ್ರ ಇದೆ ಎಂದಾದ್ರೆ ನನಗೆ ಯಾವ ಕೆಲಸವನ್ನು ಮಾಡುವುದಕ್ಕಾಗುವುದಿಲ್ಲ. ಹಾಗಾಗಿ ಮೊದಲಾಗಿ ಬ್ರಹ್ಮಾಸ್ತ್ರದಿಂದ ಮುಕ್ತಿಯನ್ನು ಕೊಡುತ್ತೇನೆ. ಮೀಸೆಯನ್ನೇ ಸುಟ್ಟು ಹಾಕ್ತೇನಂತೆ. ಇನ್ನು ರಾವಣನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಎಂದಿದ್ದರೆ ಲಂಕೆಯಲ್ಲಿರುವ ಪ್ರತಿಯೊಂದು ಮನೆಗಳನ್ನು ಸುಟ್ಟು ಹಾಕಬೇಕು. ಆದರೆ ಎರಡು ವಿಭಾಗ ಬಿಡಬೇಕು ನಾನು. ಯಾವುದು? ಒಂದು ವಿಭೀಷಣನ ಮನೆ, ಮತ್ತೊಂದು ಸೀತಾದೇವಿ ಇರುವಂತಹ ಅಶೋಕವನ. ಎರಡನ್ನು ಬಿಟ್ಟು ಈ ಲಂಕೆಯಲ್ಲಿರುವಂತಹ ಮನೆಯನ್ನು ಸುಟ್ಟು ಹಾಕಬೇಕು. ರಾವಣನಿಗೆ ತಕ್ಕದಂತಹ ಪಾಠವನ್ನು ಕಲಿಸಬೇಕು ಎನ್ನುವ ಹಾಗೆ ಲಂಕೆಯನ್ನು ಸುಟ್ಟದ್ದು ಆಯಿತು. ನೋಡಿದಂತೆ ಲಂಕೆ ಸುಟ್ಟು ಬೂದಿಯಾಗುತ್ತಾ ಇದೆ. ಹಾಗಾದ್ರೆ ನನ್ನ ಬಾಲದಲ್ಲಿರುವಂತಹ ಕಿಚ್ಚನ್ನು ಆರಿಸಬೇಕು. ಹಾಗಾಗಿ ಸಮುದ್ರದಲ್ಲಿ ನನ್ನ ಬಾಲವನ್ನು ಅದ್ದಿ ಪುನಃ ರಾವಣ ಬಳಿಗೆ ಹೋಗುವುದಿದೆ ಸಾಗಿರುತ್ತೇನೆ.